ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ ದಿವ್ಯ ಜ್ಞಾನ. ನೋಡಿ, ಭಗವದ್ಗೀತೆಯು ದಿವ್ಯ ಜ್ಞಾನ. ನಾವು ಶಾಲೆ ಕಾಲೇಜಲ್ಲಿ ಎಂತ ಕಲಿತೇವೆ ಅದು ದಿವ್ಯ ಜ್ಞಾನ ಅಲ್ಲ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ. ಈ ದಿವ್ಯ ಜ್ಞಾನ ನಮ್ಮ ಹೃದಯದಲ್ಲಿ ಪ್ರಕಾಶ ಆದ್ರೆ ಮತ್ತೆ ನಾವು ತುಂಬಾ ಪ್ರಸನ್ನರಾಗ್ತೇವೆ. ನಾವು ಮತ್ತೆ ಅಂದ್ರೆ ಇಲ್ಲಿದ್ರೂ ಕೂಡ ನಾವು ಗೋಲೋಕದಲ್ಲಿದ್ದಾಗೆ. ಹಾಗಾಗಿ ಆ ದಿವ್ಯ ಜ್ಞಾನ ನಮಗೆ ಸಿಕ್ಕಿದ್ರೆ ನಮ್ಮ ಜೀವನ ಸಾರ್ಥಕ. ಎಸ್, ನೋಡಿ, ಇದು ಭಗವದ್ಗೀತಾ. ಅಲ್ಲಿ ಆಸ್ ಇಟ್ ಈಸ್ ಉಂಟು, ಕನ್ನಡದಲ್ಲಿ ಯಥಾರೂಪ. ಪ್ರಭುಪಾದ್ ಯಾಕೆ ಅದನ್ನು ಯಥಾರೂಪ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ? ಈಗ ನೋಡಿ, ಭಾರತದಲ್ಲಿ 1000 ಸಂಸ್ಥೆಗಳು ಉಂಟು. ತುಂಬಾ ಈ ಸೋಕೋಳ ಆಧ್ಯಾತ್ಮಿಕ ಸಂಸ್ಥೆಗಳು ಎಲ್ಲರೂ ಭಗವದ್ಗೀತೆ ಬರೆದಿದ್ದಾರೆ. ಹೇಗೆಂದ್ರೆ ಎಲ್ಲ ಬರೆಯುವುದೇ, ಸ್ವಲ್ಪ ಅವನಿಗೆ ಬರೀಲಿಕ್ಕೆ ಗೊತ್ತಿದ್ರೆ ಭಗವದ್ಗೀತೆ ಬರೆಯುವುದೇ. ಅದಕ್ಕೆ ಆಕ್ಚುಲಿ ಹಾಗೆ ಬರೀಲಿಕ್ಕಿಲ್ಲ, ಅದಕ್ಕೆ ಸಂಪ್ರದಾಯ ಉಂಟು. ಮತ್ತೆ ಎಂತಂದ್ರೆ ಶಾಸ್ತ್ರದ ಪ್ರಕಾರ ಅಂದ್ರೆ ಯಾರಿಗೆ ಶುದ್ಧ ಭಕ್ತನು, ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅವು ಬರೀಬೇಕು. ಆದ್ರೆ ಭಾರತದಲ್ಲಿ ಎಲ್ಲರೂ ಬರಿತಾ ಇದ್ದಾರೆ, ಅದು ತಪ್ಪು. ತಪ್ಪು ಅಂದ್ರೆ ಅದರಲ್ಲಿ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಕೃಷ್ಣನ ಅಭಿಪ್ರಾಯ ಇಲ್ಲ. ಆದ್ರೆ ಭಗವದ್ಗೀತೆ ಯಥಾರೂಪ ಅಂದ್ರೆ ಅಲ್ಲಿ ಕೃಷ್ಣನ ಅಭಿಪ್ರಾಯ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನೋರಿಕ್ಷ್ವಾಕು ಅಬ್ರವೇತ್. ದೇವೋತ್ತಮ ಪರಮೇಶ್ವರ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನ್ ಅದನ್ನು ಮಾನವ ಕುಲ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ನೋಡಿ ಹೇಗೆ ಅಂತಂದ್ರೆ ಫಸ್ಟ್ ಕೃಷ್ಣ ವಿವಸ್ವಾನ್. ವಿವಸ್ವಾನ್ ಅಂದ್ರೆ ಸೂರ್ಯದೇವರು. ಈಗ ಪ್ರೆಸೆಂಟ್ ಇದು ಅದೇ ಸೂರ್ಯದೇವರ ಹೆಸರು ವಿವಸ್ವಾನ್. ಹಾಗಾಗಿ ಆ ವಿವಸ್ವಾನಿಗೆ ಹೇಳಿದರು ಕೃಷ್ಣ. ಮತ್ತೆ ವಿವಸ್ವಾನ್ ಎಂತ ಮಾಡಿದ್ರು? ವಿವಸ್ವಾನ್ ಮಾನವ ಕುಲ ತಂದ ಮನುವಿಗೆ, ಈಗದು ಮನು ವೈವಸ್ವತ ಮನು, ಈಗದು ಪ್ರೆಸೆಂಟ್ ಮನು, ಆ ಮನುವಿಗೆ ಹೇಳಿದರು. ಮತ್ತೆ ಮನು ಇಕ್ಷ್ವಾಕು ಮಹಾರಾಜನಿಗೆ. ಇಕ್ಷ್ವಾಕು ಮಹಾರಾಜ ಸೂರ್ಯವಂಶ ಡೈನಾಸ್ಟಿಯಲ್ಲಿ ಬರ್ತದೆ, ಅಂದ್ರೆ ನಮ್ಮ ರಾಮನ ಡೈನಾಸ್ಟಿಯಲ್ಲಿ ಬರ್ತದೆ. ಮತ್ತೆ ಅದು ಬಂತು. ಹಾಗಾಗಿ ಇದು ತುಂಬಾ ಸನಾತನ. ನೋಡಿ, ಇಲ್ಲಿ ಕೃಷ್ಣ ವಿವಸ್ವಾನಿಗೆ ಹೇಳುದು, ವಿವಸ್ವಾನ್ ಮನುವಿಗೆ, ಮನು ಇಕ್ಷ್ವಾಕು ಮಹಾರಾಜನಿಗೆ ಹೇಳುದು. ಭಗವದ್ಗೀತೆಯ ಇತಿಹಾಸ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಿಯೋ ವಿದೋ ಸಕಾಲೇನ ಮಹತ ಯೋಗ ನಷ್ಟ ಪರಂತಪ. ಈ ಉತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜಶ್ರೀಗಳು ಅದನ್ನು ಹಾಗೆ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತವೆ. ಅಂದ್ರೆ ಹೇಗೆ ಅಂದ್ರೆ ನೋಡಿ, ಪರಂಪರೆಯಲ್ಲಿ ಬಂದಿದೆ ಈ ಶ್ಲೋಕ ಅಂತ ಹೇಳುದಂದ್ರೆ ಗುರು ಪರಂಪರೆ. ಈಗ ಗುರು ಪರಂಪರೆ ಇಲ್ಲದೆ ನಿಮ್ಗೆ ಈ ಭಗವದ್ಗೀತೆ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಕಲಿಬೇಡಿ, ದಯವಿಟ್ಟು. ಯಾಕೆಂದ್ರೆ ಅದೆಂತಾಗ್ತದೆ ಅಂದ್ರೆ ಅದರಲ್ಲಿ ನಿಮಗೆ ನಿಜವಾದ ಬೆನಿಫಿಟ್ ಸಿಗುವುದಿಲ್ಲ. ಯಾಕೆ ನಿಜವಾದ ಬೆನಿಫಿಟ್ ಸಿಗುವುದಿಲ್ಲ? ಯಾಕೆಂದ್ರೆ ಅವನ ಅಭಿಪ್ರಾಯ ಕೊಟ್ಟಿದ್ದಾನೆ. ಈಗ ಎಂತಾಯ್ತಂದ್ರೆ ಪ್ರಭುಪಾದ್ ತುಂಬಾ ಪ್ರಸಿದ್ಧಿ ಆಗುವಾಗ 108 ದೇವಸ್ಥಾನ ಕಟ್ಟಿಸುವಾಗ ಈ ಮೀಡಿಯಾದವರು ಯಾರು ಪ್ರಸಿದ್ಧಿ ಆಗ್ತಾರೆ ಬರ್ತಾರೆ. ಎಲ್ಲ ಮೀಡಿಯಾದವರು ಬಂದು ಸ್ವಾಮೀಜಿ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ಪ್ರಭುಪಾದ್ ಹೇಳಿದ್ರು, ಯಾಕೆ ಮಾಡಬೇಕು? ಅಲ್ಲ ಸ್ವಾಮೀಜಿ, ನೀವು ಪ್ರಸಿದ್ಧಿ ಆಗಿದ್ದೀರಿ, 108 ದೇವಸ್ಥಾನ ಕಟ್ಟಿದ್ದೀರಿ, ಮತ್ತೆ ನೀವು ಭಗವದ್ಗೀತೆ ಬರ್ತಿದ್ದೀರಿ. ಪ್ರಭುಪಾದ್ ಹೇಳ್ತಾರೆ, ನಾನು ಭಗವದ್ಗೀತೆ ಬರೀಲಿಲ್ಲ. ಅಲ್ಲ, ಇಷ್ಟು ಭಕ್ತರನ್ನು ಮಾಡಿದ್ದೀರಿ, ನೀವು ಭಗವದ್ಗೀತೆ ಬರೆದು ಮತ್ತೆ ಯಾರು ಬರ್ದದ್ದು? ಅದು ಕೃಷ್ಣ ಬರ್ದದ್ದು. ನಾನು ಕೇವಲ ಪೋಸ್ಟ್ ಮ್ಯಾನ್. ಕೃಷ್ಣ ಬರ್ದದನ್ನು ನಾನು ನಿಮ್ಗೆ ಕೊಡುವುದು.
ನನ್ನ ಕೆಲಸ ಅಷ್ಟೇ ಅಂತ ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಆದ್ರೆ ಉಳಿದ ಸಂಸ್ಥೆಯಲ್ಲೆಲ್ಲ ಹೇಗೆ ಅಂದ್ರೆ ಅವರವರು ಬರೆಯುವುದು ಮತ್ತೆ ಅವರ ಅಭಿಪ್ರಾಯ. ಪ್ರಭುಪಾದ್ ಹೇಳ್ತಾರೆ ಆ ನ್ಯೂಸ್ನ ಒಳ ಹತ್ರ, ನಾನು ಯಾರು ಅಭಿಪ್ರಾಯ ಕೊಡ್ಲಿಕ್ಕೆ? ನಾನು ಕೃಷ್ಣನಿಗೆ ಒಂದು ಧೂಳು ಕೂಡ ಸಮಾನ ಅಲ್ಲ. ನಾನು ಕೃಷ್ಣನ ಅಭಿಪ್ರಾಯ ಬೇಕಲ್ಲಿ ಭಗವದ್ಗೀತೆಯಲ್ಲಿ, ನನ್ನ ಅಭಿಪ್ರಾಯ ಕೊಡ್ಲಿಕ್ಕಿಲ್ಲ ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಯಥಾರೂಪ ಈ ಉತ್ತಮ ವಿಜ್ಞಾನ ಗುರುಪ ನಮ್ಮಲ್ಲಿ ಬಂದಿತ್ತು. ರಾಜ ಋಷಿಗಳು ನೋಡಿ, ಹಿಂದಿನ ಕಾಲದಲ್ಲಿ ಈಗ ವಿವಸ್ವಾನ ಆಗಲಿ, ವಯೋಸದ ಮನು ಆಗಲಿ, ಇಕ್ಷ್ವಾಕು ಮಹಾರಾಜ ಆಗಲಿ, ಇವರೆಲ್ಲ ರಾಜ ಋಷಿಗಳು. ಯಾಕೆ ಇವರು ರಾಜ ಋಷಿಗಳು? ರಾಜ ಋಷಿಗಳಂದ್ರೆ ಅವರು ಆ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟ ಆ ಸಂದೇಶವನ್ನು ಪ್ರಕಾರ ಅವರು ಅವರ ಜೀವನದಲ್ಲಿ ಅಳವಡಿಸಿದ್ರು, ಮತ್ತೆ ಆ ರೀತಿ ರಾಜ್ಯ ಮಾಡ್ತಾ ಇದ್ರು. ಅಂದ್ರೆ ಅವರೆಲ್ಲ ಕೃಷ್ಣನ ಭಕ್ತ, ಮತ್ತೆ ಭಗವದ್ಗೀತೆಯಲ್ಲಿ ಹೇಗೆ ಉಂಟು ಅದನ್ನು ತಿಳಿದು ಆ ರೀತಿ ಅವರು ರಾಜ್ಯ ಮಾಡ್ತಾ ಇದ್ರು. ಹಾಗಾಗಿ ಇದು ಮುಖ್ಯ. ಹಾಗಾಗಿ ಅವರಿಗೆ ರಾಜ ಋಷಿಗಳು ಹೆಸರು. ಅದನ್ನು ಹಾಗೇ ಗ್ರಹಿಸಿದರು, ಏನು ಚೇಂಜ್ ಮಾಡಲಿಲ್ಲ. ಈಗಿನ ಕಲಿಯುಗದಲ್ಲಿ ಎಲ್ಲ ಚೇಂಜ್ ಮಾಡ್ತಾರಲ್ಲ, ಹಾಗೆ ಚೇಂಜ್ ಮಾಡಲಿಲ್ಲ. ಆದರೆ ಕಾಲಕ್ರಮದಲ್ಲಿ ಆ ಪರಂಪರೆಯು ಛೇದವಾಯಿತು, ಅಂದ್ರೆ ಕಟ್ಟಾಯ್ತಂತೆ. ಆದ್ದರಿಂದ ಈ ವಿಜ್ಞಾನ ನಷ್ಟವಾದಂತೆ ಕಾಣುತ್ತದೆ. ನೋಡಿ, ಇದು ಗುರು ಪರಂಪರೆ. ಇದು ಸರಿಯಾಗಿ ಬರೆದುಕೊಳ್ಳಿ. ಕೃಷ್ಣ ಆದಮೇಲೆ 4 ಗುರು ಪರಂಪರೆ ಉಂಟು. ಫಸ್ಟ್ ಇದು ಬ್ರಹ್ಮ, ಅದರದ ಆಚಾರ್ಯ. 4 ಸಂಪ್ರದಾಯ: ಬ್ರಹ್ಮ ಸಂಪ್ರದಾಯ, ಸ್ತ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ. ಈ ಬ್ರಹ್ಮ ಸಂಪ್ರದಾಯದಲ್ಲಿ ಬರುವಂತದ್ದು ಮಧ್ವಾಚಾರ್ಯ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇಲ್ಲಿ ಉಡುಪಿ, ಮಂಗಳೂರಲ್ಲಿ 60 ಕಿಲೋಮೀಟರ್ ಆಚೆ ಉಡುಪಿ ಉಂಟು. ಉಡುಪಿಯಲ್ಲಿ ಪಾಜಕ ಅಂತ ಉಂಟು. ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಹುಟ್ಟಿದ್ರು. ಹಾಗಾಗಿ ನಾವು ಇಸ್ಕಾನ್ ಅವರು ಬರುವಂಥದ್ದು ಬ್ರಹ್ಮ ಮಧ್ವ ಸಂಪ್ರದಾಯಕ್ಕೆ ಸೇರಿದವರು. ಹಾಗಾಗಿ ಫಸ್ಟ್ ಒನ್ ಬ್ರಹ್ಮ ಮಧ್ವ ಸಂಪ್ರದಾಯ. ಎರಡನೇದು ಲಕ್ಷ್ಮೀ ಸಂಪ್ರದಾಯ, ಅಂದ್ರೆ ಸ್ತ್ರೀ ಸಂಪ್ರದಾಯ. ಅದರ ಆಚಾರ್ಯರು ರಾಮಾನುಜಾಚಾರ್ಯರು ನಿಮಗೆ ಗೊತ್ತಿರ್ಬೋದು. ಶ್ರೀರಂಗಂ, ತಿರುಪತಿ, ಕಾಂಚೀಪುರಂ ಸೌತ್ ಇಂಡಿಯಾದಲ್ಲಿ ಉಂಟು. ಹಾಗಾಗಿ ಅದರ ಆಚಾರ್ಯರು ಅವರು. ಅದು ಕೂಡ ಅಥೆಂಟಿಕ್, ಕರೆಕ್ಟ್ ಆದ, ಅಥರೈಸ್ಡ್. ಮತ್ತೆ ಮೂರನೇದು ರುದ್ರ ಸಂಪ್ರದಾಯ. ರುದ್ರ ಸಂಪ್ರದಾಯದ ಆಚಾರ್ಯರು ವಿಷ್ಣು ಸ್ವಾಮಿ. ಇದು ಗುಜರಾತ್ ಅಲ್ಲಿ ಉಂಟು, ವಿಷ್ಣು ಸ್ವಾಮಿ ಅಂತ. ಹಾಗಾಗಿ ಇದು ಕೂಡ ಅಥೆಂಟಿಕ್, ಸರಿಯಾದ ಪರಂಪರೆ. ಹೆಚ್ಚಿನವರು ಅಂದ್ರೆ ಈ ರುದ್ರ ಸಂಪ್ರದಾಯ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಹೆಚ್ಚಿನವರು ಹೇಳ್ತಾರೆ ನಾವು ಕೂಡ ಶಿವನ ರುದ್ರ ಸಂಪ್ರದಾಯ ಅಂತ. ರುದ್ರ ಸಂಪ್ರದಾಯ ಅಂದ್ರೆ ವಿಷ್ಣು ಸ್ವಾಮಿ ಹೇಳಿದಾಗ ಕೇಳಿರ್ಬೇಕು, ನಮ್ಮ ಹೂವಾ ಅಲ್ಲ. ತುಂಬಾ ಸಂಸ್ಥೆಗಳುಂಟು. ಅಂದ್ರೆ ಇದು ನಾನು ಪುಸ್ತಕ ವಿತರಣೆ ನನಗೆ ಪಡೆದ ನನ್ನ ಎಕ್ಸ್ಪೀರಿಯನ್ಸ್. ಅವ್ರು ಹೇಳಿದ್ರು, ಎಸ್ ನಿಮ್ಮಲ್ಲಿ ಅದು ರುದ್ರ ಸಂಪ್ರದಾಯ ಉಂಟಲ್ಲ, ನಾವು ಕೂಡ ರುದ್ರ ಸಂಪ್ರದಾಯ ಸೇರಿದವರು. ಇಲ್ಲ, ಹಾಗೆ ಒಟ್ಟು ರುದ್ರ ಸಂಪ್ರದಾಯ ಅಲ್ಲ. ವಿಷ್ಣು ಸ್ವಾಮಿ ಹೇಳಿದ ಅವರ ಸಿದ್ಧಾಂತ ಉಂಟು. ವಿಷ್ಣು ಸ್ವಾಮಿ ಸಿದ್ಧಾಂತವನ್ನು ನೀವು ಪಾಲನೆ ಮಾಡ್ತಿದ್ದೀರಾ? 99% ಜನರು ಮಾಡ್ತಾ ಇಲ್ಲ. ವಿಷ್ಣು ಸ್ವಾಮಿ ಕೊಟ್ಟ ಸಿದ್ಧಾಂತವನ್ನು ಯಾರು ಪಾಲನೆ ಮಾಡ್ತಾರೆ ಅವರು ರುದ್ರ ಸಂಪ್ರದಾಯ ಸೇರಿದವರು. ಹಾಗಾಗಿ ಈ ಮೂರನೇದು ರುದ್ರ ಸಂಪ್ರದಾಯ. 4ನೇದು ಕುಮಾರ ಸಂಪ್ರದಾಯ. ಇಲ್ಲಿ ಕೂಡ ಹೆಚ್ಚಿನವರು ಕುಮಾರ ಸಂಪ್ರದಾಯ ಹೋಗಿದ್ದಾರೆ. ಅಂದ್ರೆ ಪುಸ್ತಕ ವಿತರಣೆ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಅವರು ಕುಮಾರ ಸಂಪ್ರದಾಯ ಅಂದ್ರೆ ನಿಂಬಾರ್ಕಾಚಾರ್ಯ. ಕುಮಾರ ಸಂಪ್ರದಾಯ ಬರುವುದು ರಾಜಸ್ಥಾನಲ್ಲಿ. ಹಾಗಾಗಿ ನಿಂಬಾರ್ಕಾಚಾರ್ಯ ಇದ್ದದ್ದು ರಾಜಸ್ಥಾನ್. ಹಾಗಾಗಿ ನಿಂಬಾರ್ಕಾಚಾರ್ಯನವರು ಫಾಲೋ ಮಾಡೋದಿಲ್ಲ, ಅವರದೇ ಸಿದ್ಧಾಂತ. ಹಾಗೆ ಅಲ್ಲ, ಕುಮಾರ ಸಂಪ್ರದಾಯ ಅಂದ್ರೆ ಈ 4 ಕುಮಾರ: ಸನಕ, ಸನಾತನ, ಸನಂದ, ಸನತ್ ಕುಮಾರ. ಹಾಗಾಗಿ ಈ 4 ಕುಮಾರ ಸಂಪ್ರದಾಯ ಬರುವಂತದ್ದು ಅದು ನಿಂಬಾರ್ಕಾಚಾರ್ಯ. ಹಾಗಾಗಿ ನಿಂಬಾರ್ಕಾಚಾರ್ಯನ ಫಾಲೋ ಮಾಡಿದ್ರೆ ಅದು ಸೂಕ್ತ. ಹಾಗಾಗಿ ನಿಮ್ಗೆ ಎಲ್ಲಿಯಾದ್ರೂ ನಿಮ್ಗೆ ಈ ಪುಸ್ತಕ ಎಂದಾದ್ರು ಇದು ಮಾಡಿದ್ರೆ ನೀವು ಫಸ್ಟ್ ಕೇಳಬೇಕು, ಈ ಸಂಪ್ರದಾಯಕ್ಕೆ ನೀವು ಸೇರಿದ್ದೀರಾ? 4 ಸಂಪ್ರದಾಯ. ಅವರು ಹೇಳ್ತಾರೆ ಎಸ್ ನಾವು ಸೇರಿದ್ದೇವೆ ಅಂದ್ರೆ ಯಾವ ಸಂಪ್ರದಾಯದಲ್ಲಿ? ಆ ವಿಷ್ಣು ಸ್ವಾಮಿದು ನೀವು ಕೊಟೇಶನ್ ಕೊಡ್ತಾ ಇದ್ದೀರಾ, ರುದ್ರ ಸಂಪ್ರದಾಯ. ಆದ್ರೆ ಕುಮಾರ ಸಂಪ್ರದಾಯ ನಿಂಬಾರ್ಕಾಚಾರ್ಯ ಕೊಟೇಶನ್ ಕೊಡ್ತಾ ಇದ್ದೀರಾ. ಇಲ್ಲಿ ರಾಮಾನುಜ ಸಂಪ್ರದಾಯ ಅಂದ್ರೆ ಲಕ್ಷ್ಮೀ ರಾಮಾನುಜ. ಈ ರೀತಿ ನಾವು ಕೇಳ್ಬೇಕು. ಯಾಕೆಂದ್ರೆ ನೋಡಿ, ಪ್ರಭುಪಾದ ಅಂತ ಹೇಳಿದ್ರೆ ಅಂದ್ರೆ ಕಲಿಯುಗದಲ್ಲಿ ಹೆಚ್ಚಿನವ್ರು ಮೋಸ ಯಾಕೆ ಹೋಗುವುದು? ಈ ಆಧ್ಯಾತ್ಮಿಕ ಅನ್ನುವಾಗ ತುಂಬಾ ಮಂದಿ ಮೋಸ ಹೋಗ್ತಾರೆ. ಅಂದ್ರೆ ಅವ್ರು ಎಂತ ಮಾಡ್ತಾರೆ ಅದು ಆಧ್ಯಾತ್ಮಿಕ ಅಂತ ಎಣಿಸ್ತಾರೆ. ಯಾಕೆ ಮೋಸ ಹೋಗುದು? ಯಾಕೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಚೀಟರ್ಸ್ ಆರ್ ಬೆಸ್ಟ್ ಟು ಬಿ ಚೀಟೆಡ್. ಚೀಟರ್ಸ್ ಆರ್ ಬೆಸ್ಟ್ ಟು ಬಿ ಚೀಟೆಡ್ ಅಂದ್ರೆ ಅವರು ಈ ರೀತಿ ಎನ್ಕ್ವೈರಿ ಮಾಡುವುದಿಲ್ಲ, ಸೀದಾ ಹೋಗುದು. ಅದು ಆಧ್ಯಾತ್ಮಿಕ. ಹಾಗೆ ಅಲ್ಲ. ಅಂದ್ರೆ ನಾವು ಸರಿ ಇದ್ರೆ
ನಮ್ಮನ್ನು ಯಾರು ಮೋಸ ಮಾಡೋದಿಲ್ಲ. ನಾಮವಶವಲ್ಲ ಅಂತಂದ್ರೆ ಅದನ್ನು ಬ್ಲೈಂಡ್ ಆಗಿ ನಂಬುವಂಥದ್ದು. ಹಾಗೆ ಅಲ್ಲ, ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ಹಾಗಾಗಿ ಹಾಗೆ ಎಂತ ಆಗ್ತದೆ, ನಾವು ಕೂಡ ಸೇವ್ ಆಗ್ತೇವೆ. ಈಗ ನೋಡಿ, ಈ ಎಲ್ಲ ಸಂಪ್ರದಾಯದಲ್ಲಿ ಹೇಗೆ ಅಂದ್ರೆ ಮೂಲದ ಕೃಷ್ಣ ಬರ್ತಾರೆ, ಮತ್ತೆ ಈಗ ಗುರುವಿಂದ ಗುರು ಎಲ್ಲರೂ ಅವರ ಓನ್ ಹೇಳುವುದಲ್ಲ. ಈಗ ಪ್ರಭುಪಾದ್ ಅವರ ಗುರು ಹೇಳಿದಾಗೆ ಅವರ ಗುರು, ಹೀಗೆ ಹೋದ್ರೆ ನಾರದ ಮುನಿ, ಹೀಗೆ ಹೋದ್ರೆ ನಾರದ ಮುನಿ ಬ್ರಹ್ಮ ಹೇಳಿದಾಗೆ, ಬ್ರಹ್ಮ ಕೃಷ್ಣ ಹೇಳಿದಾಗೆ. ಹಾಗಾಗಿ ಎಲ್ಲಿ ಚೇಂಜಸ್ ಆಗುದಿಲ್ಲ, ಒಂದೇ ಇರ್ತದೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಬೇಕು. ಈಗ ಅರ್ಜುನ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಈಗ ಕೃಷ್ಣ ಹೇಳ್ತಾನೆ, ನಾನು ಇದನ್ನು ವಿವಸ್ವಾನಿಗೆ ಹೇಳಿದ್ದೇನೆ ಅಂತ, ಎಷ್ಟೋ ಕೋಟಿ ವರ್ಷದ ಹಿಂದೆ. ಈಗ ಅರ್ಜುನ ಹೇಳುದು, ಮತ್ತೆ ನೀವು ಹೇಗೆ ನನ್ನ ಸಮಕಾಲೀನರು? ಅದೇ ಕೃಷ್ಣ ಹೇಳ್ತಾನೆ, ನೀನು ಕೂಡ ನಿತ್ಯ ಸಿದ್ಧ, ನಾನು ಕೂಡ ನಿತ್ಯ ಸಿದ್ಧ. ಆದರೆ ನಾನು ಯಾವಾಗೆಲ್ಲ ಬರ್ತೇನೆ, ನೀನು ನನ್ನ ನಿತ್ಯ ಸೇವಕನಾಗಿ ಬರ್ತೀಯ. ಆದರೆ ನಿನ್ಗೆ ಯಾವುದು ನೆನಪಿಲ್ಲ, ನನಗೆ ಎಲ್ಲವೂ ನೆನಪುಂಟು. ನಾನು ವಿವಸ್ವಾನಿಗೆ ಹೇಳುವಾಗ ನೀನು ನನ್ನೊಟ್ಟಿಗೆ ಇದ್ದೀಯ, ಆದರೆ ನಿನಗೆ ಯಾವುದೇ ನೆನಪಿಲ್ಲ. ಹಾಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಎಸ್, ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ಬರ್ತಕೊಳ್ಳಿ. ಏಕೆಂದ್ರೆ ನಮ್ಮ ಪ್ರಭುಪಾದ್ ಈ 2ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಯಾಕೆಂದ್ರೆ ಇದು ನಮಗೆ ತುಂಬಾ ಮುಖ್ಯ. ನೋಡಿ, ಈಗ ನಾವು ಕಲಿಯುಗದಲ್ಲಿದ್ದೇವೆ. ಕಲಿಯುಗದು 5121 ವರ್ಷ ಆಗಿದೆ. ಇಲ್ಲಿ ಕೆಳಗೆ ಬರುವಂತದ್ದು ಟೋಟಲ್ ಕಲಿಯುಗದ ಟೈಮ್ 4,32,000 ವರ್ಷ. ಇದು ಎಲ್ಲ ಡೀಟೇಲ್ ಉಂಟು. ಅಂದ್ರೆ ಕಲಿಯುಗದ ಎಂಡಲ್ಲಿ ಕಲ್ಕಿ ಬರುವಂತದ್ದು ಈ 12ನೇ ಸ್ಕಂದ ಭಾಗವತಮಲ್ಲಿ ಇದರ ಬಗ್ಗೆ ಡೀಟೇಲ್ ಉಂಟು. ಮತ್ತೆ ಅದರ ಡಬಲ್ ಕಲಿಯುಗ 4,32,000, 1:2 ಅದು ದ್ವಾಪರ ಯುಗ 8,64,000 ವರ್ಷ. 1:3 ಅಂದ್ರೆ ಕಲಿಯುಗದು 3 ಪಟ್ಟು ತ್ರೇತಾಯುಗ 12,96,000 ವರ್ಷ. ಅಂದ್ರೆ 1.296 ಮಿಲಿಯನ್ ಇಯರ್ಸ್. ಮತ್ತೆ 1:4 17,28,000 ವರ್ಷ ಸತ್ಯಯುಗ. ಹಾಗಾಗಿ ಈ 4 ಯುಗ ಸೇರಿ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ಸೇರಿ ಒಂದು ದಿವ್ಯ ಯುಗ. ಇದೆಷ್ಟಾಯ್ತು ಟೋಟಲ್? 43,20,000 ವರ್ಷ ಈ ದಿವ್ಯ ಯುಗ. ಹಾಗಾಗಿ ಇಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಇಲ್ಲಿ 4 ಯುಗ ಸೇರಿ ಒಂದು ದಿವ್ಯ ಯುಗ, ಇಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಮತ್ತೆ ಇಂಥ 14 ಮನ್ವಂತರ ಸೇರಿ ಬ್ರಹ್ಮನ ಒಂದು ದಿವಸ. 14 ಮನ್ವಂತರ ಸೇರಿ ಬ್ರಹ್ಮನ ದಿನ. ಹಾಗಾಗಿ ರಾತ್ರಿ ಕೂಡ ಅಷ್ಟೇ. ಅಂದ್ರೆ ಬ್ರಹ್ಮನ ಆ ದಿನ ಆಗುವಾಗ, ಅದಕ್ಕೆ ಕಲ್ಪ ಅಂತ ಹೇಳೋದು. ದಿನ ಆಗುವಾಗ ಪಾರ್ಷಿಯಲ್ ಡಿವಾಸ್ಟೇಷನ್, ಅಂದ್ರೆ ಪೂರ್ತಿ ಪ್ರಳಯ ಆಗುದಿಲ್ಲ. ಆಗ ಬ್ರಹ್ಮ ಇರ್ತಾನೆ. ಬ್ರಹ್ಮ ಎಂತ ಮಾಡ್ತಾನೆ? ಬ್ರಹ್ಮ ಮತ್ತೆ ಎಲ್ಲ ಉನ್ನತ ಜೀವಿಗಳು ಅವರೆಲ್ಲ ಮೇಲೆ ಲೋಕಕ್ಕೆ ಬರ್ತಾರೆ. ಮತ್ತೆ ಉಳಿದೆಲ್ಲ ಲೋಕ ಪ್ರಳಯ ಆಗ್ತದೆ. ಮತ್ತೆ ಬ್ರಹ್ಮ ನಿದ್ರೆ ಮಾಡ್ಲಿಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಬ್ರಹ್ಮನಿಗೆ ಕಿರಿಕಿರಿ ಬೇಡ. ಯಾಕೆಂದ್ರೆ ಬ್ರಹ್ಮನಿಗೆ ಗೊತ್ತು ನಮ್ಮ ಕಲಿಯುಗದ ಅಂದ್ರೆ ಜನರೆಲ್ಲ ಎಷ್ಟು ಕಿರಿಕಿರಿ ಅಂತ. ಅದಕ್ಕಾಗಿ ಎಲ್ಲ ಪ್ರಳಯ ಮಾಡಿ ಆರಾಮ್ಸೆ ಮಲಗ್ಲಿಕ್ಕೆ ಹೋಗ್ತಾನೆ. ಮತ್ತೆ ಬೆಳಿಗ್ಗೆ ಎದ್ದು ತಿಲಕ ಎಲ್ಲ ಹಾಕಿ ಮತ್ತೆ ಅವ ಸೃಷ್ಟಿ ವಾಪಸ್ ಕ್ರಿಯೇಷನ್ ಸ್ಟಾರ್ಟ್ ಆಗ್ತದೆ. ಈ ರೀತಿ ಬ್ರಹ್ಮ ಅಂತದ್ದು 100 ವರ್ಷ ಬದುಕ್ತಾನೆ. ನೋಡಿ, ಈಗ ನೋಡಿ, ನಾವು ಬ್ರಹ್ಮನೆದುರು ಏನೂ ಅಲ್ಲ. ಈ ಕ್ಯಾಲ್ಕುಲೇಷನ್ 4,32,000 ಕಲಿಯುಗ, ಮತ್ತೆ ಇಂಥದ್ದು 4 ಯುಗ ಸೇರಿ ದ್ವಾಪರ, ತ್ರೇತ, ಸತ್ಯಯುಗ ಸೇರಿ ಒಂದು ದಿವ್ಯ ಯುಗ, 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಇಂಥ 14 ಮನ್ವಂತರ ಬ್ರಹ್ಮನ ಒಂದು ದಿವಸ. ಪ್ರಭುಪಾದ್ ಹೇಳ್ತಾರೆ, ಒಬ್ರು ಕೇಳ್ತಾರೆ, ಪ್ರಭುಪಾದ್ ನೀವು ಯಾಕೆ ಇದನ್ನು ಕೊಟ್ಟಿದ್ದೀರಿ ಇಲ್ಲಿ ಭಾವಾರ್ಥದಲ್ಲಿ? ಪ್ರಭುಪಾದ್ ಹೇಳ್ತಾರೆ, ನೀನು ಅರ್ಥ ಮಾಡಬೇಕು, ನೀನು ಬ್ರಹ್ಮನೆದುರು ಏನು ಅಲ್ಲ, ಅಂತ ಬ್ರಹ್ಮ ಕೃಷ್ಣನೆದುರು ಏನು ಅಲ್ಲ. ಈ ಕನ್ಕ್ಲೂಷನ್ಗೆ ನೀನು ಬರಬೇಕು. ನಿನ್ನ ಅಹಂಕಾರವನ್ನೇನು ಬದಿಗೆ ಇಟ್ಟು ನೀನು ಕೃಷ್ಣನಿಗೆ ಶರಣಾಗತನಾಗಬೇಕು. ಅದಕ್ಕೋಸ್ಕರ ಈ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೇನೆ ಅಂತ ಪ್ರಭುಪಾದ್ ಹೇಳ್ತಾರೆ.
ಅಂದ್ರೆ ನಮ್ಗೆ ತುಂಬಾ ಹಾಮ್ ಉಂಟು. ಎಂತ ಎಸ್ ನಾನು ಮಾಡಿದ್ದು ಇದು ಮಾಡಿ ನಾವು ಎಂತ ಅಂದ್ರೆ ಒಂದು ಇರುವೆ ಕೂಡ ಅಲ್ಲ ಬ್ರಹ್ಮನೆದು. ಇರುವೆ ಅಲ್ಲ, ಇರುವೆಗಿಂತ ಸಣ್ಣದು ಕೂಡ ಅಲ್ಲ. ಎಷ್ಟು ನೋಡಿ ಅವನ ಆಯುಷ್ ಇದು, ಅವ ಎಷ್ಟು ವರ್ಷ ಇರ್ತಾನೆ ಅಂಥದ್ದು. ಒಂದು ಕಲ್ಪ ಇಷ್ಟು, ಅಂಥದ್ದು 100 ವರ್ಷ ಬದುಕ್ತಾನೆ. 100 ವರ್ಷ ಬದುಕಿದ ಕೂಡಲೇ ಎಂತ ಆಗ್ತದೆ? ಪೂರ್ತಿ ಪ್ರಳಯ ಆಗ್ತದೆ. ಆಗ ಬ್ರಹ್ಮ ಕೂಡ ಮಹಾವಿಷ್ಣು ಅಂದ್ರೆ ಕಾರಣದಕ್ಷ ವಿಷ್ಣುನ ಒಳಗೆ ಹೋಗ್ತಾನೆ. ಎಸ್, ಈಗ ನಾವು ಈ ಕ್ಯಾಲ್ಕುಲೇಷನ್ ಮಾಡುವ. ಎಸ್, ಸಾರಿ, ಓಕೆ. ನೋಡಿ, ಬ್ರಹ್ಮಂದು ಈಗ 50 ವರ್ಷ ಆಯ್ತು. ನಮ್ಮ 50 ವರ್ಷ ಅಲ್ಲ, ಬ್ರಹ್ಮನ 50 ವರ್ಷ. ಅಂದ್ರೆ ಬ್ರಹ್ಮಂದು 50% ಆಯ್ತು, ಇನ್ನು 50% ಉಂಟು. ಅವ ಅಂಥದ್ದು 100 ವರ್ಷ ಬದುಕ್ತಾನೆ. ಅದೇ 4,32,000 into 10. 10 ಅಂದ್ರೆ ಕಲಿಯುಗ 1, ಈ ದ್ವಾಪರಯುಗ 2, ತ್ರೇತಾಯುಗ 3, ಸತ್ಯಯುಗ 4. 1:2:3:4 ಒಟ್ಟಿಗೆ 4 ಸೇರಿ 10 ಆಗ್ತದೆ. ಅಂದು 1000 into 2 into 360 into 50, ಟೋಟಲ್ 155 ಟ್ರಿಲಿಯನ್ ಇಯರ್ಸ್. ಮತ್ತೆ 6 ಮನ್ವಂತರ ಈಗ ಆಗಿದೆ. ಈಗ ಅದು ಮನು, ವೈವಸ್ವತ ಮನು. ಹಾಗಾಗಿ 6 into 4,32,000 ಅಂದ್ರೆ ಕಲಿಯುಗ ಅದು, ಇಂಟು 10 into 1000 into 14 ಮನ್ವಂತರ ಡಿವೈಡೆಡ್ ಬೈ 14 ಮನ್ವಂತರ, ಟೋಟಲ್ 1,851 ಮಿಲಿಯನ್ ಇಯರ್ಸ್. ಮತ್ತೆ 27 ಸೈಕಲ್ ಆಗಿದೆ ಯುಗ ಅದು ಟೋಟಲ್. ಅಂದ್ರೆ 27 into 4,32,000 ಅದ್ರ ಕಲಿಯುಗ ಅದು ಇಂಟು 10, 160 ಮಿಲಿಯನ್ ಇಯರ್ಸ್. ಸತ್ಯ ತ್ರೇತ ದ್ವಾಪರ ಆಗಿ ಒಟ್ಟಿಗೆ 9 ಅಂದ್ರೆ ಸತ್ಯ ಅಂದ್ರೆ 4, ತ್ರೇತ ಅಂದ್ರೆ 3, ದ್ವಾಪರ ಅಂದ್ರೆ 2. ಅದು ನಾನು ಆಗ ನಿಮ್ಗೆ ಹೇಳಿದೆ 1:2:3, 3:4. ಹಾಗಾಗಿ ಟೋಟಲ್ ಈಗ 3.88 ಮಿಲಿಯನ್ ಇಯರ್ಸ್ ಆಗಿದೆ. ಮತ್ತೆ ಕಲಿಯುಗದ ಟೈಮ್ ಆಗಿ 5,121 ಇಯರ್ಸ್. ಟೋಟಲ್ ಬ್ರಹ್ಮನ ಲೈಫ್ ಆಫ್ ಬ್ರಹ್ಮಂದು ಜೀವನ ಎಷ್ಟು ಅಂದ್ರೆ 155 ಟ್ರಿಲಿಯನ್ ಇಯರ್ಸ್. ಇಷ್ಟು ಬ್ರಹ್ಮಂದ ಆಗಿದೆ. ಎಸ್, ಈಗ ಯಾವಾಗ ಗೀತೆಯನ್ನು ಸೂರ್ಯದೇವರಿಗೆ ಹೇಳಲಾಯಿತು ಇದನ್ನು ನೋಡುವ. ಓಕೆ, ನೋಡಿ, 27 ಸೈಕಲ್ ಆಫ್ 4 ಯುಗ, ಟೋಟಲ್ 160 ಮಿಲಿಯನ್ ಇಯರ್ಸ್ ಎಗೋ. ಸತ್ಯ ತ್ರೇತ ದ್ವಾಪರ 3.88 ಮಿಲಿಯನ್ ಇಯರ್ಸ್, 5,121. ಓಕೆ, ಹಾಗಾಗಿ ಆ ಮನು ಹುಟ್ಟುವ ಮುಂಚೆ ಇದನ್ನು ಸೂರ್ಯದೇವರು ವಿವಸ್ವಾನಿಗೆ ಹೇಳಿದ್ದಾರೆ. ಹಾಗಾಗಿ ಗೀತೆಯು 120 ಬಿಲಿಯನ್ ಇಯರ್ಸ್ ಎಗೋ. 120 ಮಿಲಿಯನ್ ಇಯರ್ಸ್ ಎಗೋ ಅಂದ್ರೆ ಎಷ್ಟು ಬರ್ತದೆ? ಒಂದು ನಿಮಿಷ. 120 ಮಿಲಿಯನ್ಸ್ ಇಯರ್ಸ್ ಎಗೋ ಅಂದ್ರೆ ನಿಮ್ಗೆ ಅಬ್ಬಬ್ಬ ಅಂದ್ರೆ ಎಷ್ಟು ಕೋಟಿ ಬರ್ತದೆ. ಎಸ್, ಓಕೆ, ಎಸ್. ಆಗ ವಿವಸ್ವಾನಿಗೆ ಹೇಳಿದರು ಕೃಷ್ಣ 120 ಮಿಲಿಯನ್ಸ್ ಇಯರ್ಸ್ ಎಗೋ. ಓಕೆ, ಎಸ್. ಈಗ ಭೂಮಿಯ ಮೇಲೆ ಬಂದಾಗ ಗೀತೆ ಯಾವಾಗ ಬಂತು? ಇದು ಮಹಾಭಾರತದ ಇದರಲ್ಲಿ ಶಾಂತಿ ಪರ್ವದಲ್ಲಿ ಉಂಟು. ಗೀತೆಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವ 348.51-52 ನಾವು ಹೀಗೆ ಗುರುತಿಸಬಹುದು. ತ್ರೇತಾಯುಗದೌ ಚ ತಥೋ ವಿವಸ್ವಾನ್ ಮನವೇ ದದೌ ಮನುಷ್ಯ ಲೋಕ ಭೃತ್ಯರ್ಥಂ ಸುತಾಯ್ ಏಕ್ಷಕವೇ ದದೌ ಇಕ್ಷ್ವಾಕೂನ ಚ ಕಥಿತೋ ವ್ಯಾಪಲೋಕಾನ್ ಅವಸ್ಥಿತ. ಪರಮ ಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಅಂದ್ರೆ ಈ ರಾಮನ ಟೈಮಲ್ಲಿ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ ಶ್ರೀರಾಮಚಂದ್ರನ ಈ ರಘುವಂಶದಲ್ಲಿ ಅವತರಿಸಿದ. ಆದ್ದರಿಂದ ಭಗವದ್ಗೀತೆ ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಎಸ್, ತ್ರೇತಾಯುಗ ಮತ್ತು ದ್ವಾಪರಯುಗ ಸೇರಿ
21,60,000 ವರ್ಷ ಆಯಿತು. ಹಾಗಾಗಿ 2 ಮಿಲಿಯನ್ ಅಂದರೆ 21,60,000 ವರ್ಷದ ಹಿಂದೆ ಈ ಭೂಮಿ ಮೇಲೆ ಬಂತು. ಹಾಗಾಗಿ ನೀವು ಎಲ್ಲರಿಗೂ ಹೇಳ್ಬೋದು ಇದೆಷ್ಟು ಪುರಾತನ ಅಂತ. ಕೆಲವರು ಹೇಳ್ತಾರೆ ಈ ಗೀತೆ ಅಂತ 5,000 ವರ್ಷ ಹಿಂದೆ ಬಂದದ್ದು. ಇಲ್ಲ ಸರ್, ನೀವು 4ನೇ ಅಧ್ಯಾಯ ನೋಡಿ, ಇದರಲ್ಲೆಲ್ಲ ಡೀಟೇಲ್ಸ್ ಉಂಟು. ಓಕೆ, ಹಾಗಾಗಿ ಈಗ ಕ್ಯಾಲ್ಕುಲೇಷನ್ ನೋಡುವ. ಬ್ರಹ್ಮನ ಒಂದು ದಿನ ಎಷ್ಟು ವರ್ಷ? ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಬ್ರಹ್ಮನ ಒಂದು ದಿನ 864 ಕೋಟಿ ವರ್ಷ. ಬ್ರಹ್ಮನ ಒಂದು ಗಂಟೆ 36 ಕೋಟಿ ವರ್ಷ. ಇದು ನಮ್ಮ ಪ್ರಕಾರ, ಕ್ಯಾಲ್ಕುಲೇಷನ್ ಪ್ರಕಾರ. ಬ್ರಹ್ಮನ ಒಂದು ನಿಮಿಷ 60 ಲಕ್ಷ ವರ್ಷ. ಬ್ರಹ್ಮನ ಒಂದು ಸೆಕೆಂಡ್ 1 ಲಕ್ಷ ವರ್ಷ. ನಮ್ಮ 1 ಲಕ್ಷ ವರ್ಷ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವು ಬ್ರಹ್ಮನೆದುರು ಏನು ಅಲ್ಲ ಅಂತ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಕೃಷ್ಣ. ಹಾಗಾಗಿ ನಾವು ಕೃಷ್ಣನ ಎದುರು ಏನು ಅಲ್ಲ ಅಂತ ನಾವು ಯಾವಾಗ ಮೆಂಟಾಲಿಟಿ ತರ್ತೇವೆ, ಆಗ ನಮಗೆ ಈ ಭಗವದ್ಗೀತೆ ಅರ್ಥ ಆಗ್ತದೆ. ಇಲ್ಲದಿದ್ರೆ ನಮ್ಗೆ ಯಾವಾಗ ಪ್ರಭುಪಾದ ಹೇಳ್ತಾರೆ, ಈ ಎಲ್ಲ ಅಹಂಕಾರವೆಲ್ಲ ಗೀತೆನ ಓದುವಾಗ ಅದನ್ನು ಸೈಡಲ್ಲಿ ಇಡ್ಬೇಕಂತೆ. ಹೇಗೆ ಅಂದ್ರೆ, ನಾವೀಗ ದೇವಸ್ಥಾನದ ಒಳಗೆ ಹೋಗುವಾಗ ಚಪ್ಪಲಿಯನ್ನು ಅಲ್ಲಿ ಹೊರಗಿಟ್ಟು ಹೋಗ್ತೇವಲ್ಲ, ಅದೇ ರೀತಿ ಭಗವದ್ಗೀತೆಯನ್ನು ಓದುವಾಗ ನಮ್ಮ ಈ ಅಹಂಕಾರ, ನಾನು ದೊಡ್ಡವ, ನಾನು ಹಾಗೆ ಹೀಗೆ, ಇದನ್ನೆಲ್ಲ ಸೈಡಿಗೆ ಇಟ್ಟು ನಾನು ಏನು ಅಲ್ಲ ಕೃಷ್ಣನ ಎದುರು ಅಂತ ಹೇಳಿ ಮತ್ತೆ ನಾವು ಭಗವದ್ಗೀತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅಂತ ಮೂಡಲ್ಲಿ ನಮಗೆ ಮತ್ತೆ ಅರ್ಥ ಆಗ್ತದೆ. ಮತ್ತೆ ಕೃಷ್ಣ ನಮಗೆ ತಿಳಿಸ್ತಾನೆ. ಅಹಂಕಾರ ಇದ್ರೆ ಕೃಷ್ಣ ಎಂದು ನಮಗೆ ತಿಳಿಸುವುದಿಲ್ಲ. ಅದು ನಾವು ಪ್ರಭುಪಾದ ಹೇಳ್ತಾರೆ, ನೀನು ಬೇಕಿದ್ರೆ 100 ವರ್ಷ ಓದು, ಭಗವದ್ಗೀತೆ ಓದ್ತಾ ಇರು, ಒಳ್ಳೆ ರೀತಿ ಓದ್ತಾ ಇರು, ಆದ್ರೆ ನಿಮ್ಗೆ ಯಾವ್ದು ಅರ್ಥ ಆಗುದಿಲ್ಲ. ಯಾಕೆ ಅರ್ಥ ಆಗುದಿಲ್ಲ? ಯಾಕಂದ್ರೆ ನಾನು ಕೃಷ್ಣನ ಎದುರು ಏನು ಅಲ್ಲ ಅಂತ ಆ ಮನೋಭಾವ ಬರ್ಬೇಕಂತ. ಪ್ರಭುಪಾದ ಇದನ್ನು ಈ ಕ್ಯಾಲ್ಕುಲೇಷನ್ ಅಲ್ಲಿ ಯಾಕೆ ಕೊಟ್ಟಿದ್ದಾರೆ? ಕೊಟ್ಟ ಕಾರಣವೇ ಇದು. ಎಸ್, ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಅಜೋ ಅಪಿಸಾನ್ ಅವ್ಯಯಾತ್ಮ ಭೂತಾನಾಮೀಶ್ವರೋ ಅಪಿಸಾನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸ್ತೇನೆ. ಹೀಗಂದ್ರೆ ಅದೇ ಈ ಪುಸ್ತಕ ವಿತರಣೆಯಲ್ಲಿ ಜನರು ಬೇರೆ ಬೇರೆ ಜನರು ಬರ್ತಾರೆ ಮಾತಾಡ್ಲಿಕ್ಕೆ ಹತ್ತಿರ ನಮ್ಮ ಸ್ಟಾಲ್ಗೆ. ಆಗ ಜನರು ಹೇಳುದು, ಕೃಷ್ಣ ಕೂಡ ನಮ್ಮಾಗೆ ಮನುಷ್ಯ. 99% ಜನರು. ನಾನು ಸಾಧಾರಣ ಒಂದು 7-8 ವರ್ಷದಿಂದ ಪುಸ್ತಕ ವಿತರಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಪುಸ್ತಕ ವಿತರಣೆ ಮಾಡುವಾಗ ಜನರೆಲ್ಲ ನಮ್ಮ ಸ್ಟಾಲ್ಗೆ ಅಂದ್ರೆ ಆಚೆ ಪಾಸ್ ಆಗುವ ನಾವು ಅವ್ರದ್ದು ಮಾತಾಡ್ತೇವಲ್ಲ, ಮಾತಾಡುವಾಗ ಹೆಚ್ಚಿನವರು ಹೇಳುದು ಕೃಷ್ಣ ನಮ್ಮಾಗೆ ಮನುಷ್ಯ. ಅವರಿಗೆ ಹೆಚ್ಚಿನವರಿಗೆ ನಾನು ಈ ಶ್ಲೋಕವನ್ನು ಕೂಡ ಹೇಳಿದ್ದೇನೆ, ಆದ್ರೆ ಅವರು ಇಲ್ಲ, ನೀವು ಹೇಳಿದಾಗ ನಾವು ಕೇಳುವುದಿಲ್ಲ, ಕೃಷ್ಣ ನಮ್ಮಾಗೆ ಮನುಷ್ಯ. ಹೆಚ್ಚಿನವರು ದೇವರಂತ ಅವರು ಭಾವಿಸುವುದಿಲ್ಲ. ಹಾಗಾಗಿ ಆದ್ರೆ ಇಲ್ಲಿ ಕೃಷ್ಣ ಹೇಳುದಂತಂದ್ರೆ, ನನಗೆ ಹುಟ್ಟು ಎನ್ನುವುದಿಲ್ಲ. ಈಗ ನಿನ್ನೆ ಕೂಡ ಸಂಜೆ ಪರಿಪ್ರಶ್ನೆಯಲ್ಲಿ ಒಂದು ಹೆಂಗಸು ಸೀರಿಯಲ್ ನೋಡಿ, ಈಗ ಬರ್ತದಲ್ಲ ಮಹಾಭಾರತ ರಾಮಾಯಣದ ಸೀರಿಯಲ್ ಬರ್ತದೆ ಟಿವಿಯಲ್ಲಿ ಕೊರೋನಾಗಿ. ಹಾಗಾಗಿ ಅದ್ರಲ್ಲಿ ನೋಡಿ ಗಾಂಧಾರಿಯ ಶಾಪ ಕೊಟ್ಟದಂದ್ರೆ ಮತ್ತೆ ಕೃಷ್ಣ ಸತ್ತದ್ದು. ಮೇಡಮ್, ದಯವಿಟ್ಟು ಆ ಧಾರಾವಾಹಿ ಇಂದ ನಾವು ತರಬಾರ್ದು. ಎಂತಂದ್ರೆ ಆ ಧಾರಾವಾಹಿ ಎಲ್ಲ ಮಾಡಿದ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಅವನ ಜೀವನ ಶೈಲಿಯನ್ನು ನೋಡಿ, ಅವನಿಗೆ 1% ಆದ ಭಕ್ತಿ ಉಂಟಾ ಅಂತ ನೋಡಿ. 1% ಕೂಡ ಭಕ್ತಿ ಇಲ್ಲ, ಒಟ್ಟು ಬರೆಯುವುದು. ಹಾಗಾಗಿ ಇದು ತುಂಬಾ ಕಷ್ಟ. ಹಾಗಾಗಿ ಎಂತ ಅಂದ್ರೆ, ಕೃಷ್ಣನಿಗೆ ಹುಟ್ಟು ಇಲ್ಲ. ಕೃಷ್ಣ ಬರುವುದು ಅವನ ಸಚ್ಚಿದಾನಂದ ದೇಹ. ಈ ಗೋಲೋಕದಲ್ಲಿ ಯಾವ ದೇಹದಲ್ಲಿದ್ದಾನೆ ಅದೇ ದೇಹದಲ್ಲಿ ಬರುವುದು. ಈಗ ನಮ್ಮ ದೇಹ ಈ ಭೌತಿಕ ದೇಹ, ನಮ್ಮ ದೇಹ ಈಗ ನಾವು ಕಟ್ ಮಾಡುವಾಗ ನೆತ್ತರು ಬರ್ತದೆ. ಆದ್ರೆ ಆಧ್ಯಾತ್ಮಿಕ ದೇಹ ಹಾಗೆ ಅಲ್ಲ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ ನೋಡಿ, ಕೃಷ್ಣ ಹೇಳಿದ್ದಾನೆ, ಅದು ಕ್ಷಯಿಸುವುದಿಲ್ಲ. ಹೇಗೆಂದ್ರೆ ಇದಕ್ಕೆ ಉದಾಹರಣೆ, ಕುರುಕ್ಷೇತ್ರ ಯುದ್ಧ ಆಗುವಾಗ ಅರ್ಜುನನಿಗೆ 88 ವರ್ಷ, ಅಂದ್ರೆ ಆಲ್ಮೋಸ್ಟ್ ಸೇಮ್ ಏಜ್ ಕೃಷ್ಣ ಮತ್ತೆ ಅರ್ಜುನ. ಆದ್ರೂ ಕೂಡ ಕೃಷ್ಣ ಹೇಗೆ ಕಾಣ್ತಿದ್ದ ಅಂದ್ರೆ 16 ವರ್ಷದ ಬಾಲಕನಾಗಿ ಕಾಣ್ತಿದ್ದ. ಅದು ಹೇಗೆ ಅಂದ್ರೆ ಅವನ ಆಧ್ಯಾತ್ಮಿಕ ಶರೀರ. ನಮ್ಮ ಈ ಭೌತಿಕ ಶರೀರ ಎಂತ ಆಗ್ತದೆ, 88 ವರ್ಷ ಆಗುವಾಗ ಎಲ್ಲ ಈಗ ಒಳಗೆ ಹೋಗಿ ನಾವು ಟೋಟಲಿ ಬಲಹೀನರಾಗಿ ಆಗ್ತೇವೆ. ಆದ್ರೆ ಕೃಷ್ಣ ಆಗಿರಲಿಲ್ಲ.
ಕೃಷ್ಣ 16 ವರ್ಷದ ಬಾಲಕನಾಗಿ ತುಂಬಾ ಚಂದ, ನವ ಯೌವನಂಶ. ಈ ಬ್ರಹ್ಮ ಸಂಹಿತೆಯಲ್ಲಿ ಅದರ ವರ್ಣನೆ ಉಂಟು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನಾನು ಎಲ್ಲಾ ಜೀವಿಗಳ ಪ್ರಭು, ಕೃಷ್ಣ ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ನೋಡಿ ಇಲ್ಲಿ ಇದು ದೇವಕಿ ಮತ್ತೆ ವಸುದೇವ, ಇದು ಕೃಷ್ಣ. ಎಂತಾಗ್ತದೆ ಅಂದ್ರೆ ದೇವಕಿ ಮತ್ತೆ ವಸುದೇವ ಅವರ 2 ಲೈಫ್ ಪ್ರೀವಿಯಸ್ ಅವರು ಸುತಪ ಮತ್ತೆ ಪ್ರಶ್ನೆ ಆಗಿದ್ರು. ಸುತಪ ಮತ್ತೆ ಪ್ರಶ್ನೆ ಆಗಿರುವಾಗ ಅವರು 10,000 ವರ್ಷ ತಪಸ್ ಮಾಡಿದ್ರು. 1 ಅಲ್ಲ 2 ಅಲ್ಲ 10,000 ವರ್ಷ. 10,000 ನಮ್ಗೆ ಒಂದು 3 ಗಂಟೆ ತಪಸ್ ಮಾಡ್ಲಿಕ್ಕೆ ಆಗುದಿಲ್ಲ 24 ಗಂಟೆಯಲ್ಲಿ. ಆದ್ರೆ ಅವರು 10,000 ವರ್ಷ ತಪಸ್ ಮಾಡಿದ್ರು. ಪ್ರಭುಪಾದ ಹೇಳ್ತಾರೆ, ಯಾರು ತಪಸ್ ಮಾಡ್ತಾರೆ ಅವರಿಗೆ ಕೃಷ್ಣ ಸಿಗ್ತಾನೆ, ಅದರಲ್ಲಿ ಕ್ವಶನೇ ಅಲ್ಲ. ಮತ್ತೆ ಕೃಷ್ಣ ಬಂದೆ ಅವ್ರು ಹೇಳಿದ್ರು, ನಮ್ಗೆ ನೀನು ನಮ್ಮ ಮಗನಾಗಿ ಹುಟ್ಟಬೇಕು. ಕೃಷ್ಣ ಹೇಳ್ತಾನೆ, ನೆಕ್ಸ್ಟ್ ಲೈಫಲ್ಲಿ ನೀವು ಅದಿತಿ ಮತ್ತೆ ಕಶ್ಯಪ ಆಗ್ತೀರಿ, ಅದಾದ ನೆಕ್ಸ್ಟ್ ಲೈಫ್ ನೀವು ವಸುದೇವ ಮತ್ತೆ ದೇವಕಿ ಆಗ್ತೀರಿ, ಆಗ ನಾನು ಹುಡ್ತೇನೆ. ನೋಡಿ, ಕೃಷ್ಣ ಸಿಗುವುದು ಸುಲಭದ ಕೆಲಸ ಅಲ್ಲ. 10,000 ವರ್ಷ ತಪಸ್ ಮಾಡಿದ ಮೇಲೆ ನೆಕ್ಸ್ಟ್ ಲೈಫ್ ಅಲ್ಲ, ಅದರ ನೆಕ್ಸ್ಟ್ ಲೈಫ್. ಮತ್ತೆ ಅವರಿಗೆ ಇಷ್ಟವಾದ ರೂಪ ಅಂತಂದ್ರೆ ಆ ಚತುರ್ಭುಜ, ಅಂದ್ರೆ ಶಂಖ ಚಕ್ರ ಗದಾ ಪದ್ಮ, ಆ ರೂಪ ಅವರಿಗೆ ಇಷ್ಟ, ವಸುದೇವ ಮದುವೆ. ಆಗ ಕೃಷ್ಣ ಎಂತ ಮಾಡ್ತಾನೆ, ಕೃಷ್ಣ ನಮಗೆ ತಾಯಿಯ ಗರ್ಭದಲ್ಲಿ ಬಂದು ಹುಟ್ಟಿದಲ್ಲ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ, ದಯವಿಟ್ಟು. ಯಾಕೆಂದ್ರೆ ಭಾಗವತಂ ದಶಮ ಸ್ಕಂದದಲ್ಲಿ ಇದರ ಉಲ್ಲೇಖ ಉಂಟು. ಕೃಷ್ಣ ಹೇಗೆ ಹುಟ್ಟುದಂದ್ರೆ ವಸುದೇವನ ಹೃದಯದಿಂದ ದೇವಕಿ ಹೃದಯಕ್ಕೆ ಬಂದು ಅಲ್ಲಿಂದ ಗರ್ಭಕ್ಕೆ ಬಂದು ಮತ್ತೆ ಹುಟ್ಟುವಂಥದ್ದು. ಹುಟ್ಟುವಾಗ ಕೃಷ್ಣ ಹೇಗೆ ಹುಟ್ಟಿದ್ದು, ಶಂಖ ಚಕ್ರ ಗದಾ ಪದ್ಮ ಹಾಗೆ ಹುಟ್ಟಿದ್ದು. ಮತ್ತೆ ದೇವಕಿ ಮತ್ತೆ ವಸುದೇವ ಕೈ ಮುಗಿದು ಬೇಡ್ತಾರೆ, ಕೃಷ್ಣ ನೀನು ಹೀಗೆ ಬಂದ್ರೆ ಎಲ್ಲರೂ ತಪ್ಪು ಅರ್ಥ ಮಾಡ್ತಾರೆ, ನೀನು ಬಾಲಕನಾಗಿ ಆಗು, ನೀನು ಸಣ್ಣ ಬಾಲಕ ಆಗು, ಮತ್ತೆ ಭಕ್ತರ ಕರೆಗೆ ಅವ ಬಾಲಕ ಆಗು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನಾವು ಎಣಿಸುದು ನಮ್ಮ ಹಾಗೆ ಕೃಷ್ಣ ಹುಟ್ಟಿದ ಅಂತ, ದಯವಿಟ್ಟು ಹಾಗೆ ತಿಳಿಬೇಡಿ. ಮತ್ತೆ ಕೃಷ್ಣ ಯಾವಾಗ ಕಾಣಿಸಿಕೊಳ್ಳುತ್ತಾನೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭರತ ವಂಶದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಅಂದ್ರೆ ಈ ಅಧರ್ಮ ಯಾವಾಗ ಜಾಸ್ತಿ ಆಗ್ತದೆ ಆಗ ಕೃಷ್ಣ ಅವತಾರ ಮಾಡ್ತಾನೆ. ಈಗ ಇಲ್ಲಿ ನೋಡಿ, ಇದು ಕಂಸ, ಇದು ವಸುದೇವ, ಇದು ದೇವಕಿ, ಕಂಸನ ತಂಗಿ. ಕಂಸ ವಸುದೇವ ಮತ್ತೆ ದೇವಕಿಯನ್ನು ಕೊಂಡೋಗುವಾಗ, ಅವನ ಚಾರಿಟಿಯಲ್ಲಿ ಕೊಂಡೋಗುವಾಗ ಆಕಾಶದಿಂದ ಒಂದು ವಾಣಿ ಬರ್ತದೆ, ಏ ಮೂರ್ಖ ಕಂಸ, ನೀನು ನಿನ್ನ ತಂಗಿ ದೇವಕಿ ಮತ್ತೆ ವಸುದೇವವನ್ನು ಕೊಂಡೋಗ್ತಾ ಇದೀಯಾ, ಆ ದೇವಕಿಯ ಮಗು, ದೇವಕಿಯ 8ನೇ ಮಗು ನಿನ್ನನ್ನು ಕೊಲ್ತದೆ. ಮತ್ತೆ ನೋಡಿ, ಯಾರಾದ್ರೂ ತಮ್ಮ ಗುಣದಲ್ಲಿದ್ರೆ ಅವರಿಗೆ ಇಮಿಡಿಯೇಟ್, ಅವರಿಗೆ ತಂಗಿ ಹೆಂಡತಿ ಯಾರು ಇಲ್ಲ, ಸಿಟ್ಟು ಬರ್ತದೆ ಇಮಿಡಿಯೇಟ್, ಅವರಿಗೆ ಮತ್ತೆ ಆ ಸಂಬಂಧವೇ ಇಲ್ಲ. ಅದೇ ರೀತಿ ಕಂಸ ಎಂತ ಮಾಡಿದ್ದಾರೆ, ಖಡ್ಗವನ್ನು ತೆಗೆದು ದೇವಕಿಯನ್ನು ಕೊಲ್ಲಿಕ್ಕೆ ಹೋದ. ಆಗ ವಸುದೇವ ನಿಲ್ಲಿಸ್ತಾನೆ. ಅಲ್ಲಿ ನೋಡಿ ಕೈ, ವಸುದೇವ ನಿಲ್ಲಿಸುವಾಗ ಆ ಖಡ್ಗವನ್ನು ವಸುದೇವನ ಕುತ್ತಿಗೆಗೆ ಇಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಆ ಖಡ್ಗವನ್ನು ನಮ್ಮ ಕುತ್ತಿಗೆಗೆ ಇಟ್ರೆ ನಾವು ಅಲ್ಲಿ ಮಲ ವಿಸರ್ಜನೆ ಮತ್ತೆ ಮೂತ್ರ ವಿಸರ್ಜನೆ ಮಾಡ್ತೇವೆ ಅಂತ ಹೆದರಿ ಟೋಟಲ್ ನಾವು ಪ್ಯಾನಿಕ್ ಆಗ್ತೇವೆ. ಅಂದ್ರೆ ನಮಗೆ ಎಂತ ಮಾಡ್ಬೇಕು ಗೊತ್ತಾಗುದಿಲ್ಲ. ಆದ್ರೆ ವಸುದೇವ ಹಾಗೆ ಮಾಡಿಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಶುದ್ಧ ಭಕ್ತರಿಗೆ ಮತ್ತೆ ನಮ್ಗೆ ಇರುವ ವ್ಯತ್ಯಾಸ ಅಂತಂದ್ರೆ, ಶುದ್ಧ ಭಕ್ತರಲ್ಲಿ ಆ ಪರಮಾತ್ಮ ತುಂಬಾ ಆಕ್ಟಿವ್ ಇದ್ದಾನೆ. ಯಾವ ಮೂಮೆಂಟ್ಗೆ ಎಂತ ಮಾತಾಡ್ಬೇಕು ಪರಮಾತ್ಮ ಗೈಡೆನ್ಸ್ ಮಾಡ್ತಾನೆ. ಆದ್ರೆ ನಮ್ಮಲ್ಲಿ ಹಾಗೆ ಅಲ್ಲ, ಪರಮಾತ್ಮ ಇದ್ದಾನೆ, ನಮ್ಮ ಒಳಗೆ ಕೂಡ ಇದ್ದಾನೆ, ಆದ್ರೆ ಆ ಮಲಗಿದ ಸ್ಟೇಜ್ ಅಲ್ಲಿ ಇದ್ದಾನೆ. ವಸುದೇವ ನೋಡಿ ಎಷ್ಟು ಅವನ ಬುದ್ಧಿ ಚುರುಕಾಯ್ತು ಅಂದ್ರೆ, ಪರಮಾತ್ಮ ಅವನಿಗೆ ಹೇಳಿಕೊಟ್ಟ. ಅವ ಹೇಳಿದ, ಏ ಕಂಸ, ನಿನ್ಗೆ ಬೇಕಾದದ್ದು 8ನೇ ಮಗು ಅಲ್ಲ, ನೀನು ನನ್ನನ್ನು ಮತ್ತೆ ದೇವಕಿಯನ್ನು ಕೊಲ್ಬೇಡ, ಆ ಮಗು ನಾನು ನಿನ್ಗೆ ಕೊಡ್ತೇನೆ.
ಇಮಿಡಿಯೇಟ್ ಕೆಳಗೆ ಹಾಕಿದಂತೆ ಕಂಸ. ಪ್ರಭುಪಾದ ಹೇಳ್ತಾರೆ ಇದು ಶುದ್ಧ ಭಕ್ತರ ಲಕ್ಷಣ. ಶುದ್ಧ ಭಕ್ತರಲ್ಲಿ ಪರಮಾತ್ಮ ತುಂಬಾ ಆಕ್ಟಿವ್ ಇರ್ತಾನೆ. ಹೇಳ್ತಾ ಬರ್ತಾನೆ ಎಂತ ಮಾಡ್ಬೇಕು ಏನು ಮಾಡಬಾರ್ದು ಅಂತ. ಆದ್ರೆ ನಮ್ಮಲ್ಲಿ ಹಾಗೆ ಅಲ್ಲ. ನಾವು ನೋಡಿ, ನಾವು ಹೆಚ್ಚಿದ ಮಾಡಿದೆಲ್ಲ ಅದು ಎಂತಾದ್ರೂ ಒಂದು ಎಡ್ವರ್ಟ್ ಆಗ್ತದೆ. ಯಾಕೆ ಎಡ್ವರ್ಟ್ ಆಗುದು? ಯಾಕೆಂದ್ರೆ ನಮ್ಮಲ್ಲಿ ಪರಮಾತ್ಮ ಆಕ್ಟಿವ್ ಇಲ್ಲ, ನಮ್ಗೆ ಸಾಕ್ಷಾತ್ಕಾರ ಇಲ್ಲ. ಒಮ್ಮೆ ನಮ್ಗೆ ಸಾಕ್ಷಾತ್ಕಾರ ಬಂದ್ರೆ, ಆತ್ಮ ಸಾಕ್ಷಾತ್ಕಾರ ಆದ್ರೆ ಮತ್ತೆ ನಾವು ಹೇಳಿದೆಲ್ಲ ಎಸ್ ಹಾಗೆ ಆಗ್ತದೆ. ನಮ್ಮ ಬುದ್ಧಿ ಚುರುಕಾಗ್ತದೆ. ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ? ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರು ರಕ್ಷಿಸುವುದಕ್ಕಾಗಿ, ದುಷ್ಟರ ನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಈಗ ಇದು ನಂದು 8th ಬ್ಯಾಚ್. ಅಂದ್ರೆ ಜೂನಿಂದ ನಾನು ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನನ್ನ ಜೂನ್ ಮತ್ತು ಜುಲೈ ಬ್ಯಾಚ್ ಅಲ್ಲಿ ಒಬ್ಬರನ್ನ ಪ್ರಶ್ನೆ ಮಾಡಿದ್ದು, ಪ್ರಭುಜಿ ಈಗ ಕೊರೋನಾ ಬಂದಿದೆ, ಮತ್ತೊಂದು ಬಂದಿದೆ, ತುಂಬಾ ಬೇಡದೆಲ್ಲ ಜನರಿದ್ದಾರೆ, ಯಾಕೆ ಕೃಷ್ಣ ಬರುವುದಿಲ್ಲ? ಯಾಕೆ ಕೃಷ್ಣನಿಗೆ ಕೃಷ್ಣ ಬರ್ಬೇಕಲ್ಲ? ಟೋಟಲ್ ಧರ್ಮದ ನಾಶ ಆಗ್ತಾ ಉಂಟು. ಕೃಷ್ಣ ಈ ದುಷ್ಟರನ್ನು ಕೊಲ್ಲಿಕ್ಕೆ ಬರ್ಬೇಕಲ್ಲ? ಪ್ರಭುಪಾದ ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಒಂದು ಧೃತರಾಷ್ಟ್ರ ಇದ್ದ, ಈಗ ಎಲ್ಲ ಮನೆಯಲ್ಲಿ ಧೃತರಾಷ್ಟ್ರ ಇದ್ದಾರೆ. ಆಗ ಕೃಷ್ಣ ಬಂದು ಕೂಡ ಯಾರನ್ನು ಕೊಲ್ಲುವುದು ಅಂದ್ರೆ ಲೈನ್ ಅಲ್ಲಿ ಅದು. ಮತ್ತೆ ಪ್ರಭುಪಾದ ಹೇಳ್ತಾರೆ, ಎಸ್ ಕೃಷ್ಣ ಬರ್ತಾನೆ, ಕಲಿಯುಗದ ಎಂಡಲ್ಲಿ ಬರ್ತಾನೆ, ಕಲ್ಕಿಯಾಗೆ ಬರ್ತಾನೆ, ಅದು ಭಾಗವತಮಲ್ಲಿ ಉಂಟು. ಮತ್ತೆ ಎಲ್ಲರ ತಲೆ ಕಟ್ ಮಾಡ್ತಾ ಬರೋದು. ಇದೇ ಇಲ್ಲ ಎಂತ ಹೇಳೋದು, ಸ್ವಲ್ಪ ಕೂಡ ದಯ ಇಲ್ಲ. ಯಾಕೆಂದ್ರೆ ಜನರು ವರ್ಸ್ಟ್ ಆಗ್ತಾ ಹೋಗ್ತಾರೆ. ಹಾಗೆ ಅದು ಬರುವುದು ಉಂಟು, ಈಗ ಬರುವುದಿಲ್ಲ. ಕಲಿಯುಗದ ಎಂಡಲ್ಲಿ ಈ ಚಾಪರ್ ಇಟ್ಕೊಂಡು ಪಾಟ್ 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 ಕಟ್ ಮಾಡ್ತಾ ಬರೋದು. ಅದು ತುಂಬಾ ಟೈಮ್ ಉಂಟು. ಈಗ 5,000 ವರ್ಷ ಆದದ್ದು, ಅದು ಎಂಡಲ್ಲಿ 4 ಲಕ್ಷ ಒಟ್ಟಿಗೆ 32, ಆ ಒಂದು 4 ಲಕ್ಷ ವರ್ಷ ಆದ್ಮೇಲೆ ಕಲ್ಕಿ ಬರುವುದು ಉಂಟು. ಹಾಗಾಗಿ ಈಗ ಎಂತ ಅಂದ್ರೆ ಆ ಹೆಂಗಸನ ಅಂತ ಹೇಳಿದ್ದು, ಹಾಗಾಗಿ ಕೃಷ್ಣ ಹೀಗೆ ಬರುವುದಿಲ್ಲ. ಆದ್ರೆ ಈ ಶ್ಲೋಕ ಹೇಳ್ತದೆ ಕೃಷ್ಣ ಬರ್ತಾನೆ ಅಂತ. ಇದಕ್ಕೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ಬರುವುದು ದುಷ್ಟರನ್ನು ಕೊಲ್ಲಿಕ್ಕೆ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಕೃಷ್ಣನ ಬಿಸ್ನೆಸ್ ದುಷ್ಟರನ್ನು ಕೊಲ್ಲುವುದು ಅಲ್ಲ. ಕೃಷ್ಣ ಬರುವುದು ಶುದ್ಧ ಭಕ್ತರಲ್ಲ, ಶುದ್ಧ ಭಕ್ತರ ಕರೆಗೆ ಬರುವುದು. ಈಗ ನೋಡಿ, ಪ್ರಹ್ಲಾದ್ ಮಹಾರಾಜ್ ನರಸಿಂಹ ಹಿರಣ್ಯಕಶಿಪು ಹೇಳ್ತಾನೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ? ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ, ಇದ್ದಾನೆ. ಆ ಕಂಬ ಹೊಡಿತಾನೆ, ನರಸಿಂಹ ಬರ್ತಾನೆ. ಹಾಗಾಗಿ ಶುದ್ಧ ಭಕ್ತರ ಕೂಗಿಗೆ ಬರ್ತಾನೆ, ನಮ್ಮ ಕೂಗಿಗೆ ಕೃಷ್ಣ ಬರುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಆದ್ರೆ ಹಾಗೆ ಬರುವಾಗ ಒಂದು ವೇಳೆ ಹಾಗೆ ಬಂದ್ರೆ ಆಗ ದುಷ್ಟರನ್ನು ಕೊಲ್ತಾನೆ. ಅದ್ರ ಮೇನ್ ಬಿಸ್ನೆಸ್ ಒಂದು ದುಷ್ಟರನ್ನು ಕೊಲ್ಲುವುದಲ್ಲ. ಹೇಗೆ ಅಂದ್ರೆ, ಇದಕ್ಕೆ ನಮಗೆ ಉದಾಹರಣೆ, ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ. ಈಗ ನರೇಂದ್ರ ಮೋದಿ ಈಗ ಮಂಗಳೂರಿಗೆ ಒಂದು ಫ್ಯಾಕ್ಟರಿ ಇನಾಗ್ರೇಷನ್ಗೆ ಒಂದು ಬರ್ತಾನೆ ಅಂತ ಡಿಸೈಡ್ ಆಗ್ತದೆ. ಯಾಕೆಂದ್ರೆ ಫ್ಯಾಕ್ಟರಿ ಮಾಲಕ ಅವರ ತುಂಬಾ ಕ್ಲೋಸ್ ಇರ್ತಾನೆ. ಅವ ಕರೀತಾನೆ, ಅವ್ರು ಓಕೆ ನಾನು ಬರ್ತೇನೆ ಅಂತ ಹೇಳ್ತಾನೆ. ಹಾಗೆ ಎಂತ ಆಗ್ತಂದ್ರೆ, ಆ ಫ್ಯಾಕ್ಟರಿ ಮಾಲಕ ಅವನ ಇನ್ನೊಬ್ಬ ಗೆಳೆಯ ಇರ್ತಾನೆ, ಅವು ಕೂಡ ಹೇಳ್ತಾನೆ, ನಾನು ಕೂಡ ಫ್ಯಾಕ್ಟರಿ ಓಪನ್ ಮಾಡಿದ್ದೇನೆ, ಜಸ್ಟ್ ಒಂದು ನನ್ನ ಹೇಗೆ ಇಲ್ಲಿ ಬಂದಿದ್ದಾರಲ್ಲ ಇಲ್ಲಿ ಕೂಡ ಕರಿ ಅಂತ. ಹಾಗೆ ಈ ಫ್ಯಾಕ್ಟರಿ ಮಾಲಕ ತುಂಬಾ ಕ್ಲೋಸ್ ಇದ್ದಾನೆ. ಅವ್ ಹೇಳ್ತಾನೆ ನರೇಂದ್ರ ಮೋದಿ ಹತ್ರ, ನೀವು ಹೇಗೆ ಇಲ್ಲಿ ಬರ್ತಾ ಇದ್ದೀರಿ ಅದನ್ನು ಕೂಡ ಇನಾಗ್ರೇಷನ್ ಮಾಡಿ ಅಂತ. ಆಗ ನರೇಂದ್ರ ಮೋದಿ ಅಂತ ಹೇಳ್ತಾರೆ, ಎಸ್ ಓಕೆ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಹೇಗೆ ಅಂದ್ರೆ, ಕೃಷ್ಣ ಬರುವುದು ಭಕ್ತರ ಕರೆಗೆ. ಹಾಗೆ ಬರುವಾಗ ಈ ದುಷ್ಟರನ್ನು ಇದು ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ದುಷ್ಟರನ್ನು ನಾಶ ಮಾಡಲಿಕ್ಕೆ ಕೃಷ್ಣನ ತುಂಬಾ ದೂತರಿದ್ದಾರೆ, ಅಸೋಸಿಯೇಟ್ಸ್ ಇದ್ದಾರೆ, ಅವ್ರು ಮಾಡ್ಬೋದು. ಅದು ಏನು ಕಷ್ಟದ ಕೆಲಸ ಅಲ್ಲ. ಆದ್ರೆ ಆ ಬರುವಂತ ಮೇನ್ ಕೆಲಸ ಎಂತ ಅಂದ್ರೆ, ಭಕ್ತರನ್ನು ರಕ್ಷಿಸಲಿಕ್ಕೆ. ಈಗ ನೋಡಿ, ನಮ್ಗೆಲ್ಲರಿಗೂ ಹೆಚ್ಚಿನವ್ರು ಕೇಳುವುದು, ನಮ್ಗೆ ಏನು ಪ್ರಯೋಜನ? ಎಲ್ಲರಿಗೂ ಪ್ರಯೋಜನ ಬೇಕು. ಕೃಷ್ಣನ ತಿಳಿಯುವುದರಿಂದ ನಮ್ಗೆ ಏನು ಪ್ರಯೋಜನ? ಈ ಶ್ಲೋಕ ಹೇಳ್ತಾ ಉಂಟು. ಈ ಶ್ಲೋಕ ಎಂತ ಹೇಳ್ತಾ ಉಂಟು ಅಂದ್ರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಾ ತ್ಯಕ್ತ್ವಾ ದೇಹಂ ಪುನರ್ಜನ್ಮ
ನೈತಿ ಮಾಮೇತಿ ಸೋ ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು. ನೋಡಿ, ಇದನ್ನು ಬರೆತಗೊಳ್ಳಿ, ದಯವಿಟ್ಟು ಇದನ್ನು ಯಥಾರ್ಥವಾಗಿ ಅಂತ ಬರೆತಗೊಳ್ಳಿ. ಅದನ್ನು ಯಾವಾಗಲೂ ನೆನ್ಪಿಡಿ. ಯಾಕೆಂದ್ರೆ ಈ ಎಲ್ಲ ಸಂಶಯಗಳು ಅವರು ಪುಸ್ತಕ ಬರೀತಾರೆ, ಆದ್ರೆ ಯಥಾರ್ಥ ಅಲ್ಲ. ಕೃಷ್ಣ ಹೇಳಿದಾಗೆ ಅಲ್ಲ, ಅವರ ಪ್ರಕಾರ. ಅವರು ಒಬ್ಬ ನಮ್ಮ ಪ್ರಕಾರ ಹೀಗೆ, ನಮ್ಮ ಪ್ರಕಾರ ಹೀಗೆ, ಹಾಗೆ ಅಲ್ಲ. ಅರ್ಜುನನು, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥ ಹೇಗೆ ಉಂಟು ಹಾಗೆ ಆಸ್ ಇಟ್ ಈಸ್ ತಿಳಿದುಕೊಳ್ಳುವರು, ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಮತ್ತೆ ಇಲ್ಲಿ ಹುಟ್ಟಿಲ್ಲ. ಜನ್ಮ ಮೃತ್ಯು ಜರವ್ಯಾಧಿಯಿಂದ ಬಿಡುಗಡೆ. ಮತ್ತೆ ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಎಲ್ಲಿ ನಿತ್ಯ ನಿವಾಸ? ಗೋಲೋಕ. ಗೋಲೋಕಕ್ಕೆ ಬರುತ್ತಾರೆ. ಈಗ ನಮ್ಗೆ ಪ್ರಯೋಜನ ಕೂಡ ಆಯ್ತು. ಎಲ್ಲರೂ ಕೃಷ್ಣ ತಿಳಿದು ಏನು ಪ್ರಯೋಜನ? ಪ್ರಯೋಜನ ಅಂತಂದ್ರೆ ನಾವು ಗೋಲೋಕ ಧಾಮಕ್ಕೆ ಹೋಗ್ಲಿಕ್ಕೆ ನಮ್ಗೆ ಕ್ವಾಲಿಫಿಕೇಶನ್ ಸಿಗ್ತದೆ. ಎಸ್. ಈಗ ಇನ್ನೊಂದು ಪ್ರಶ್ನೆ, ಇತಿಹಾಸದಲ್ಲಿ ಯಾರಾದ್ರೂ ಕೃಷ್ಣನು ಅರ್ಥ ಮಾಡಿದ್ದಾರೆ? ಈ ಶ್ಲೋಕ ಅದಕ್ಕೆ ಹೇಳ್ತದೆ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ ಭವೋ ಜ್ಞಾನ ತಪಸ ಭೂತ ಮದ್ಭಾವಮಾಗತ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸನ್ನು ಉಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಅಂದ್ರೆ ಕ್ವಾಲಿಫಿಕೇಶನ್, ಗೋಲೋಕಕ್ಕೆ ಹೋಗ್ಲಿಕ್ಕೆ ಕ್ವಾಲಿಫಿಕೇಶನ್ 3 ವಿಷಯ. ಇದನ್ನು ಕೂಡ ಬರೆತಗೊಳ್ಳಿ. ಯಾವುದೆಲ್ಲ 3 ವಿಷಯ? ಭಯ. ಭಯ ಅಂದ್ರೆ ನಮ್ಗೆ ಈಗ ನಾವೀಗ ಈ ಕೊರೋನಾ ಬಂದಿದೆ, ಈಗ ಹೆಚ್ಚಿನವರು ಸಾವನ್ನು ಸ್ವೀಕರಿಸಲು ಯಾರು ಸಿದ್ಧ ಇಲ್ಲ. ಆದ್ರೆ ನೀವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ರೆ ನೀವು ಟೋಟಲ್ ಅಭಯಂ ಆಗ್ತೀರಿ. ಅಭಯಂ ಅಂದ್ರೆ ಎಸ್ ಕೃಷ್ಣ ನಾನು ಅಂದ್ರೆ ಶುದ್ಧ ಭಕ್ತರು ಅಂತ ಅಂದ್ರೆ ಟೋಟಲ್ ಕೃಷ್ಣನ ಸಮಾಧಿಯಲ್ಲಿದ್ದಾರೆ. ಅವರು ಎಸ್ ಪ್ರಾಣವನ್ನು ಅಂದ್ರೆ ಎನಿ ಮೂಮೆಂಟ್ ಒಂದಲ್ಲ ಒಂದು ದಿವಸ ಸಾಯಬೇಕು. ಹಾಗಾಗಿ ಅವರ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಉಂಟು, ಅವರೇನು ಸಾವನ್ನು ಎದುರುವುದಿಲ್ಲ. ಆದ್ರೆ ನಾವು ನಮಗೆ ಟೋಟಲ್ ನಾವು ಸಾವಿನ ಭಯದಲ್ಲಿದ್ದೇವೆ. ನಮಗೆ ಈಗ ಸಾವು ಬೇಡ, ಆ ಸ್ಟೇಜಲ್ಲಿದ್ದೇವೆ. ಆದ್ರೆ ಯಾರು ಅಭಯ ಸ್ಟೇಜಲ್ಲಿ ಇದ್ದಾನೆ ಅವ ಒಂದು ಕ್ವಾಲಿಫಿಕೇಶನ್, ಈಸ್ ಕ್ವಾಲಿಫೈಡ್ ಟು ಗೋ ಬ್ಯಾಕ್ ಟು ಗಾಡ್ ಅಂತ ಪ್ರಭುಪಾದ ಹೇಳ್ತಾರೆ. ಒಂದು ಭಯ, ನಮಗೆ ಭಯ ಇರಬಾರ್ದು ಸಾವಿನ. ನಾವು ಟೋಟಲ್ ಅಭಯ ಸ್ಥಿತಿಯಲ್ಲಿ ಇರಬೇಕು. ಅಭಯ ಸ್ಟೇಜಿಗೆ ಬರ್ಬೇಕಿದ್ರೆ ನಾವು ಜಪ ಮಾಡ್ಬೇಕು, ನಾವು ಕೀರ್ತನೆ ಮಾಡ್ಬೇಕು, ನಾವು ಭಗವದ್ಗೀತೆ ಓದ್ಬೇಕು. ಆಗ ಎಂತ ಆಗ್ತದೆ? ಟೋಟಲ್ ನಾವು ಅಭಯ ಸ್ಟೇಜಿಗೆ ಬರ್ತೇವೆ. ಅಂದ್ರೆ ನಾವು ಯಾವ ಕನ್ಕ್ಲೂಷನ್ ಬರ್ತೇವೆ? ಎಲ್ಲವೂ ಕೃಷ್ಣನ ಇಚ್ಛೆಯಲ್ಲಿ ನಡೆಯುವುದು. ಹಾಗಾಗಿ ನಾವು ಸಾವನ್ನು ಸ್ವೀಕರಿಸಲು ಕೂಡ ನಾವು ಸಿದ್ಧರಿರ್ತೇವೆ. ರಾಗ, ರಾಗ ಅಂದ್ರೆ ಅಟ್ಯಾಚ್ಮೆಂಟ್. ಈಗ ಎಂತ ನಾವು ಯಾವುದಕ್ಕೆ ಅಟ್ಯಾಚ್ ಆಗಿದ್ದೇವೆ? ಇಂದ್ರಿಯ ಭೋಗಕ್ಕೆ. ನಮ್ಮ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಫಸ್ಟಿಗೆ ನಾನು, ಅದು ನನ್ನ ಸೆಲ್ಫಿಶ್ನೆಸ್ ಅಂತೆ. ಮತ್ತೆ ನನ್ನ ಫ್ಯಾಮಿಲಿ, ಅದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ನನ್ನ ಸೊಸೈಟಿ, ಮತ್ತೆ ನನ್ನ ಈ ಜಿಲ್ಲೆ, ಮತ್ತೆ ನನ್ನ ರಾಜ್ಯ, ಮತ್ತೆ ನನ್ನ ದೇಶ, ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ನಾವು ಯಾರಲ್ಲಿ ರಾಗ ಅಟ್ಯಾಚ್ ಆಗ್ಬೇಕು? ನಾವು ಕೃಷ್ಣನಲ್ಲಿ ಅಟ್ಯಾಚ್ ಆಗ್ಬೇಕು. ಯಾವಾಗ ನಾವು ಕೃಷ್ಣನಿಗೆ ಟೋಟಲಿ ಕೃಷ್ಣ ನೀನಿರಿದರೆ ನಮ್ಗೆ ಏನು ಇಲ್ಲ ಅಂತ ಆ ನಾವು ಭಾವನೆಗೆ ಬರ್ತೇವೆ, ಆಗ ನಾವು ಗೋಲೋಕ ಹೋಗ್ಲಿಕ್ಕೆ ನಮ್ಮ ಅರ್ಹತೆ ಆಗ್ತದೆ. ಮತ್ತೆ ಕ್ರೋಧ, ಈಗ ಭಯ ಮತ್ತೆ ರಾಗ ಆದ್ರೆ ಕ್ರೋಧ ಕೂಡ ಹೋಗ್ತದೆ. ಈ ಮೂರನ್ನು ಯಾವಾಗ ಯಾರು ತ್ಯಜಿಸ್ತಾರೆ, ಅನೇಕರು ತ್ಯಜಿಸಿದವರು ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿ ಮನಸ್ಸು ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಅದು ಭಾಗವತದಲ್ಲಿ ಉಂಟು. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ, ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಎಸ್, ಈ ಭಾಗವತಮಲ್ಲಿ ಈ 12 ಮಹಾಜನಗಳು ಇವರ ಬಗ್ಗೆ ಉಲ್ಲೇಖಗೊಂಡು ಇವರೆಲ್ಲ ಕೃಷ್ಣನನ್ನು ಕಂಡಿದ್ದಾರೆ. ಇದಕ್ಕೆ ಶ್ಲೋಕನ ಹೇಳ್ತೇನೆ. ಇದು 6ನೇ ಸ್ಕಂದದ್ದು 3ನೇ ಅಧ್ಯಾಯದು 20ನೇ ಶ್ಲೋಕ. ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕ ಭೀಷ್ಮ ಬಲಿರ್ವಯಾಸಕೀರ್ ವಯಂ. ಅಂದ್ರೆ ಈ 12 ಮಹಾಜನಗಳು. ಫಸ್ಟ್ ಇದು ಬ್ರಹ್ಮ, 2ನೇದು ಶಂಭು ಅಂದ್ರೆ ಶಿವ, 3ನೇದು ಶುಕ ಮುನಿ, ಮತ್ತೆ ಪ್ರಹ್ಲಾದ ಮಹಾರಾಜ್, ನಾರದ ಮುನಿ, ಜನಕ ಮಹಾರಾಜ್, 4 ಕುಮಾರರು, ಮತ್ತೆ ಕಪಿಲ ದೇವತಿದ ಮಗ ಕಪಿಲ, ಮತ್ತೆ ಸ್ವಯಂಭೂ ಮನು,
ಮತ್ತೆ ಭೀಷ್ಮ ಪಿತಾಮಹ, ಮತ್ತೆ ಬಲಿ ಮಹಾರಾಜ್, ಮತ್ತೆ ಯಮರಾಜ್, ಈ 12 ಮಹಾಜನರು ಕೃಷ್ಣನ ಕಂಡಿದ್ದಾರೆ. ಹಾಗಾಗಿ ನಾವು ಅವರ ಮಾರ್ಗದಲ್ಲಿ ಹೋಗಬೇಕು. ಇದೆಲ್ಲ ಭಾಗವತಮಲ್ಲಿ ಉಲ್ಲೇಖ ಉಂಟು. ಎಸ್. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸ ಎಂತ ವ್ಯತ್ಯಾಸ ನಮಗೆ ಮತ್ತು ಕೃಷ್ಣನಿಗೆ? ಕೃಷ್ಣನ ರೂಪ ಆಧ್ಯಾತ್ಮಿಕವಾಗಿದೆ, ನಮ್ಮ ರೂಪ ತಾತ್ಕಾಲಿಕವಾಗಿದೆ. ಅಂದ್ರೆ ಕೃಷ್ಣ ಬಂದದ್ದು ಆ ಸಚ್ಚಿದಾನಂದ ರೂಪದಲ್ಲಿ. ನಮ್ದು ಹಾಗೆ ಅಲ್ಲ. ನಮ್ದು ಹೀಗೆ ಉಂಟು. ಸ್ವಲ್ಪ ವರ್ಷದ ನಂತರ ನಮ್ಮ ಮುಖ ಎಲ್ಲ ಪ್ರಾಯ ಆಗ್ತದೆ, ಅಂದ್ರೆ ಏಜ್ ನಿಲ್ಲುವುದಿಲ್ಲ. ಆಗ ನಮ್ಮ ಮುಖ ಚೇಂಜ್ ಆಗ್ತದೆ. ಹೆಂಗಿರುವಾಗ ಬೇರೆ ಕಾಣ್ತೇವೆ, ಪ್ರಾಯ ಆಗುವಾಗ ನಾವು ಬೇರೆ ಕಾಣ್ತೇವೆ. ಇದು ನಮ್ಮ ರೂಪ ತಾತ್ಕಾಲಿಕ. ಕೃಷ್ಣ ಮಾಯದ ನಿಯಂತ್ರಕ. ಮಾಯ ಅಂದ್ರೆ ದೇವಿ ಶಕ್ತಿ. ದೇವಿ ಶಕ್ತಿಗೆ ಈ ಭೌತಿಕ ಲೋಕದ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಆ ದೇವಿ ಶಕ್ತಿ ಯಾರ ಕಂಟ್ರೋಲ್ ಉಂಟು? ಕೃಷ್ಣನ ಕಂಟ್ರೋಲ್ ಉಂಟು. ಆದ್ರೆ ನಮ್ಮನ್ನು ಮಾಯ ನಿಯಂತ್ರಿಸ್ತದೆ. ಅಂದ್ರೆ ನಾವು ಮಾಯ ಒಳಗೆ ಬಿದ್ದಿದ್ದೇವೆ. ದೇವಿ ಶಕ್ತಿ ನಮ್ಮನ್ನು ಆಚೇಚೆ ಮಾಡ್ತಾನೆ. ಎಸ್. ಇಲ್ಲಿ ನೋಡಿ, ಇದು ಶಿಶುಪಾಲ. ಶಿಶುಪಾಲ ಅಂತಂದ್ರೆ ಈ ಕಲಿಯುಗದ ಜನರು ಹೇಳಿದಾಗೆ ಅವರ ಶಿಶುಪಾಲ ಅಂತ ಹೇಳುದು, ಪಾಂಡವರಿಗೆ ಹೇಳುದು, ನೀವು ಯಾಕೆ ಕೃಷ್ಣನ ಪೂಜಿಸ್ತಾ ಇದ್ದೀರಿ? ಕೃಷ್ಣ ನಮ್ಮಾಗೆ ಮನುಷ್ಯ. ನೋಡಿ, ಈ ಭಕ್ತರಿಗೆ ಎಂತಂದ್ರೆ ಅವರನ್ನು ನೀವು ಎಷ್ಟೇ ನಿಂದಿಸಿ, ಆದ್ರೆ ಗುರು ಮತ್ತೆ ಕೃಷ್ಣನಿಗೆ ನೀವು ಯಾವಾಗ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಇಮಿಡಿಯೇಟ್ ಅರ್ಜುನ ಮತ್ತೆ ಭೀಮಾ ಕೊಲ್ಲಿಕ್ಕೆ ಹೋಗ್ತಾರೆ ಶಿಶುಪಾಲರು. ಕೃಷ್ಣ ನಿಲ್ಲಿಸ್ತಾನೆ. ಕೃಷ್ಣ ಹೇಳ್ತಾನೆ ನಾನು ಕೊಲ್ತೇನೆ ಅಂತ. ಮತ್ತೆ ಕೃಷ್ಣ ಶಿಶುಪಾಲನ ಕೊಲ್ಲೋದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವಾಪಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಪಾರ್ಥನೆ ಎಲ್ಲರೂ ಎಲ್ಲಾ ರೀತಿಗಳು ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ನೋಡಿ, ಈಗ ಉದಾಹರಣೆ, ಈ ಹಸು ಟೋಟಲಿ ಕೃಷ್ಣನ ಪಾದದಲ್ಲಿ ಶರಣಾಗತ ಆಗಿದೆ. ಅಲ್ಲಿ ನೋಡಿ, ಆ ಕರು ಕೂಡ ಟೋಟಲ್ ಶರಣಾಗತ. ಇದು ಬಲರಾಮ್ ಟೋಟಲ್ ಶರಣಾಗತ ಕೃಷ್ಣನಲ್ಲಿ. ಎಸ್, ಇದು ಎಲ್ಲ ಕೃಷ್ಣನ ಸಂಗಡಿಗರು, ಟೋಟಲಿ ಕೃಷ್ಣನ ಸಮಾಧಿ. ಹಾಗಾಗಿ ಈಗ ಹೇಗಂದ್ರೆ, ನನ್ನ 2ನೇ ಬ್ಯಾಚ್ ಅಲ್ಲಿ ಒಂದು ಹೆಂಗಸ್ ಇದು ಫ್ಯಾಮಿಲಿಯಲ್ಲಿ 2 ಜನ ಏನೋ ಕೊರೋನಾದಲ್ಲಿ ತೀರಿ ಹೋದ್ರು, ಕ್ಲಾಸಿಗೆ ಬಂದಿದ್ರು. ಹಾಗಾಗಿ ಅವ್ರು ಹೇಳಿದ್ರು, ಯಾಕೆ ನನ್ನ ಮನೆಯವರೆಲ್ಲ ಕೊರೋನಾದಲ್ಲಿ ತೀರಿ ಹೋದ್ರು, ಯಾಕೆ ಹೀಗಾಯ್ತು, ಯಾಕೆ ಕೃಷ್ಣ ಯಾಕೆ ಇದು ಮಾಡಲಿಲ್ಲ? ಅದಕ್ಕೆ ಅವರಿಗೆ ನಾನು ಈ ಶ್ಲೋಕವನ್ನು ಹೇಳಿದೆ. ನಮಗೆ ಫೋನ್ ಮಾಡಿ ಹೇಳಿದ್ರು ಅವರು ಹೆಂಗಸರು. ಅದಕ್ಕೆ ನಾನು ಅವರಿಗೆ ಈ ಶ್ಲೋಕವನ್ನು ಹೇಳಿದೆ. ಅಂದ್ರೆ ನಮ್ದು ಸರೆಂಡರ್ ಎಷ್ಟುಂಟು ಅಷ್ಟು ಕೃಷ್ಣ ನಮ್ಗೆ ತೋರಿಸ್ತಾನೆ. ಈಗ ನಮ್ಮ ಶರಣಾಗತಿ 1% ಆದ್ರೆ ಅಷ್ಟೇ ತೋರಿಸ್ತಾನೆ. ಈಗ ಶುದ್ಧ ಭಕ್ತರು ನೋಡಿ, ಪ್ರಹ್ಲಾದ್ ಮಹಾರಾಜ್ ಆ ಕಂಬದಲ್ಲಿ ಹಿರಣ್ಯಕಶಿಪು ಹೇಳುವಾಗ ಇದ್ದಾನಂತ ಹೇಳುವಾಗ ಕೃಷ್ಣ ಬಂದ. ಯಾಕಂದ್ರೆ ಅವ್ರದ್ದು 100% ಇತ್ತು. ನಮ್ದು 1% ಇಟ್ಕೊಂಡು ನಾವು ಕೃಷ್ಣನನ್ನು ಕೃಷ್ಣ ನಮ್ಮ ಫ್ಯಾಮಿಲಿಯನ್ನು ಕಾಪಾಡು, ಇಲ್ಲ, ಕೃಷ್ಣ ಕಾಪಾಡುದಿಲ್ಲ. ಯಾಕೆ ಕಾಪಾಡ್ಬೇಕು? ಕೃಷ್ಣನಿಗೆ ತುಂಬಾ ಬಿಸ್ನೆಸ್ ಉಂಟು, ಬೇರೆ ಕೆಲಸ ಉಂಟು. ನಾವು ಕೃಷ್ಣನಿಗೆ ಹೇಗೆ ಅಂದ್ರೆ, ಈಗ ಬಿಸ್ನೆಸ್ ಅಲ್ಲಿ ಕೂಡ ನಾವು ಎಂತಾದ್ರೂ ಒಬ್ಬನಿಗೆ ಬಿಸ್ನೆಸ್ ಕೊಟ್ರೆ ಅವ್ನು ನಮ್ಗೆ ಬಿಸ್ನೆಸ್ ಕೊಡ್ತಾನೆ ಹಿಂದೆ. ಅದೇ ರೀತಿ ನಾವು ಕೃಷ್ಣ ಪ್ರಜೆ ನಾವು ಮಾಡೋದಿದ್ರೆ ಕೃಷ್ಣ ಯಾಕೆ ನಮ್ಗೆ ಇದು ಮಾಡ್ತಾನೆ? ಮಾಡುದಿಲ್ಲ. ಹಾಗಾಗಿ ಈ ಶ್ಲೋಕ ಕೂಡ ಹೇಳುವಂತ ಅಷ್ಟೇ, ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ನಿಮ್ದು 50% ಶರಣಾಗತ ಇದ್ರೆ ನಿಮ್ಗೆ 50% ಕೃಷ್ಣ ಅನುಗ್ರಹ ಮಾಡ್ತಾನೆ. ನಿಮ್ದು 100% ಇದ್ರೆ ನಿಮ್ಗೆ 100% ಮಾಡ್ತಾನೆ. ಆದ್ರೆ ನಾವು ಪೂರ್ತಿ ಇಂದ್ರಿಯ ಸುಖದಲ್ಲಿದ್ದೇವೆ, ನಮ್ಗೆ ಶರಣಾಗತಿಯೇ ಇಲ್ಲ. ಹೆಸರಿಗೆ ಹೇಳ್ತೇವೆ. ನಾನು ಬೆಳಿಗ್ಗೆ ಒಬ್ರು ಇದು ಒಂದು 2 ತಿಂಗಳ ಹಿಂದೆ ನಾನು ಒಂದು ಆಫೀಸಿಗೆ ಹೋದೆ. ಅಲ್ಲಿ ಒಬ್ರು ಬಂದ್ರು, ಹೇಳಿದ್ರು. ನಾನು ಅವ್ರದ್ದು ಎಂತ ಹೇಳಿಲ್ಲ, ಅಂದ್ರೆ ಪರಿಚಯ ಇತ್ತು. ಅವ್ರಿಗೆ ನನ್ನ ನೋಡಿದ್ರು, ನೋಡಿ ಹೇಳಿದ್ರು, ನೀವೆಂತ ಎಣಿಸ್ತೀರಿ, ನೀವೇ ದೊಡ್ಡ ಭಕ್ತರಂತ ಎಣಿಸಿದ್ರ? ನಾನು ಹೇಳಿದೆ, ನಾನು ಹಾಗೆ ಹೇಳಿಲ್ಲಲ್ಲ ಸರ್. ಅಲ್ಲ ನೋಡಿ, ನಾನು ಕೂಡ ಮಾಂಸಾಹಾರಿ ತಿನ್ನುವವ, ನಾನು ಕೂಡ ಬೆಳಿಗ್ಗೆ ಪೂಜೆ ಎಲ್ಲ ಮಾಡ್ತೇನೆ ದೇವರಿಗೆ. ಹಾಗಾಗಿ ನೀವೆಂತ ಎಣಿಸಿದ್ರಿ, ನಾನು ಏನು ನಿಮಗಿಂತ ಕಡಿಮೆ? ಸರ್, ನಾನು ಹಾಗೆ ಹೇಳಿಲ್ಲ, ಇದು ನೀವೇ ಥಿಂಕ್ ಮಾಡ್ತಾ ಇದ್ದೀರಿ. ಅಲ್ಲ, ನೀವೊಂದು ಕನ್ಕ್ಲೂಷನ್ ಬನ್ನಿ ಅಂತ ಅಂದ್ರೆ, ನೀವು ಎಣಿಸ್ತೀರಿ ನೀವೇ ದೊಡ್ಡ ಭಕ್ತರ ಅಂತ. ನಾವು ಕೂಡ ಭಕ್ತರೇ. ನಾವು ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ದೇವರಿಗೆ ಪ್ರಾರ್ಥನೆ ಎಲ್ಲ ಮಾಡ್ತೇವೆ, ನಾವು ದೀಪ ಎಲ್ಲ ಹಚ್ತೇವೆ, ನಮ್ಮಲ್ಲಿ ಕೂಡ ಭಕ್ತಿ ಉಂಟು. ಈ ರೀತಿ ಜನರು ಹೇಳುವವರಿದ್ದಾರೆ. ಹಾಗಾಗಿ ಇದೆಂತ ಅಂದ್ರೆ ನೋಡಿ, ಕೃಷ್ಣ ಅಂತ ಹೇಳೋದು ನಿಮ್ಮ ಆ ಶರಣಾಗತಿ. ಆಕ್ಚುಲಿ ನಾನು ಅವ್ರಿಗೆ ಎಂತ ಹೇಳಿಲ್ಲ, ಆದ್ರೆ ಅವರು ಹೇಳ್ತಾ ಬಂದು, ಮತ್ತೆ ನಾನು ಅದಕ್ಕೆ ರಿಯಾಕ್ಷನ್ ಕೂಡ ಮಾಡ್ಲಿಲ್ಲ. ಓಕೆ ಸರ್, ಓಕೆ ಅಂತ ಹೇಳಿದೆ, ನಾನು ಬಂದೆ. ಆದ್ರೆ ಜನರು ಈ ರೀತಿ ಅಂದ್ರೆ ಅವರು ಮಾಡೋದು ಸರಿ ಅಂತ ಅವರಿಗೆ. ನಾನು ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ದೀಪ ಹಚ್ಚಿ ದೇವರಿಗೆ ಇದು ಮಾಡ್ತೇನೆ, ಅಷ್ಟು ಸಾಕು. ದೇವರೇನು ಅಷ್ಟು ಏನು ಹೇಳಿಲ್ಲ, ಸ್ವಲ್ಪ ಮಾಡಿದ್ರೆ ಸಾಕು. ಆದ್ರೆ ಈ ಶ್ಲೋಕ ಎಂತ ಹೇಳ್ತಾನೆ ಅಂದ್ರೆ, ಕೃಷ್ಣ ಹೇಳೋದು,
ನಿಮ್ಮ ಶರಣಾಗತಿ ಎಷ್ಟು ಉಂಟು ಅಷ್ಟು ನಾನು ನಿಮ್ಗೆ ಅನುಗ್ರಹ ಮಾಡ್ತೇನೆ. ನಿಮ್ದು ಜಾಸ್ತಿ ಇದ್ರೆ ನಿಮ್ಗೆ ಜಾಸ್ತಿ ಅನುಗ್ರಹ ಮಾಡ್ತೇನೆ, ನಿಮ್ದು ಕಡಿಮೆ ಇದ್ರೆ ನಿಮ್ಗೆ ಕಡಿಮೆ ಮಾಡ್ತೇನೆ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಪ್ರಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳು ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಇನ್ನು ಜನರು ದೇವತೆಗಳನ್ನು ಹೇಗೆ ಪೂಜಿಸುತ್ತಾರೆ ನೋಡಿ. ದೇವತೆಗಳನ್ನು ಯಾಕೆ ಪೂಜಿಸ್ತಾರೆ? ಕಾಂಶದ ಕರ್ಮಣಾಂ ಸಿದ್ಧಂ ಯಜಂತಾಯ ದೇವತಾ ಕ್ಷಿಪ್ರಂ ಹಿ ಮಾನುಷ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ. ಅವರಿಗೆ ಸಿದ್ಧಿ ಬೇಕು. ಈಗ ಹೇಗೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ಭುಕ್ತಿ ಭುಕ್ತಿ ಮುಕ್ತಿ ಕರ್ಮಿ ಜ್ಞಾನಿ ಯೋಗಿ ಕೇವಲ ಅಶಾಂತ, ಕೃಷ್ಣ ಭಕ್ತ ಏಕ ಶಾಂತ. ಅಂದ್ರೆ ಕೃಷ್ಣ ಭಕ್ತ ಮಾತ್ರ ಶಾಂತ ಅಂತೆ, ಉಳಿದವರೆಲ್ಲ ಅಶಾಂತ. ಯಾಕೆಂದ್ರೆ ಎಲ್ಲರಿಗೂ ಸಿದ್ಧಿ ಬೇಕು. ಈಗ ಯೋಗಿಗಳು ಹಿಮಾಲಯದಲ್ಲಿ ಅವರಿಗೂ ಸಿದ್ಧಿ ಬೇಕು, ನನಗೆ ಪವರ್ ಬೇಕು. ಈ ಜ್ಞಾನಿ ಎಲ್ಲ ಶ್ಲೋಕ ಎಲ್ಲ ಕಂಠಸ್ಥ, ಸಂಸ್ಕೃತ ಎಲ್ಲ ಗೊತ್ತುಂಟು. ಅದರಿಂದ ಅಂದ್ರೆ ಎಸ್ ನನಗೆ ಎಲ್ಲ ಕಲಿಬೇಕು. ಕರ್ಮಿ ಕೂಡ ಎಲ್ಲ ಕೆಲಸ ಮಾಡುವಂಥದ್ದು. ಹಾಗಾಗಿ ಇದೆಲ್ಲ ಅವರ ಪರ್ಸನಲ್ ಎಮಿಷನ್. ಪರ್ಸನಲ್ ಎಮಿಷನ್ ಅಂದ್ರೆ ಇದು ಮಾಡಿ ನನಗೆ ಎಂತ ಸಿಗ್ಬೇಕು. ಆದ್ರೆ ಇಲ್ಲಿ ಹೇಳುದು, ಈ ಜಗದಲ್ಲಿ ಜನರು ಫಲಾಪೇಕ್ಷ ಕರ್ಮಗಳ ಸಿದ್ಧಿಯನ್ನು ಬಯಸ್ತಾರೆ. ಆದ್ರಿಂದ ದೇವತೆಗಳನ್ನು ಪೂಜಿಸ್ತಾರೆ. ಅವ್ರಿಗೆ ಸಿದ್ಧಿ ಬೇಕು, ನನಗೆ ಇದು ಬೇಕು ಅದು ಬೇಕು ಇದು. ಹಾಗೆ ದೇವತೆಗಳಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ, ಭೌತಿಕ ಲೋಕದ್ದು ಅವರು ನಿಮಗೆ ಕೊಡ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡಿತಾರೆ, ಮತ್ತೆ ಅವರಿಗೆ ಸಿದ್ಧಿ ಕೂಡ ಸಿಗ್ತದೆ. ಹಾಗಾಗಿ ದೇವತೆಗಳು ಹೋಗುದವರಾಗಿ, ಯಾಕೆಂದ್ರೆ ಅವರಿಗೆ ಕೃಷ್ಣ ಹೇಗೆಂದ್ರೆ ಹೆಚ್ಚಿನವರು ಜನರು ಧನಂ ದೇಯಿ ಪುತ್ರಂ ದೇಯಿ ಆ ದೇಯಿ ಈ ದೇಯಿ ಎಲ್ಲ ಅವರು ಡಿಟೇಲ್ ಇರ್ತಾರೆ, ಹೋಗಿ ಕೇಳ್ತಾರೆ. ಹೇಗೆ ಅಂದ್ರೆ ಶಿವ ಆಗಲಿ ದೇವಿ ಆಗಲಿ ಗಣಪತಿ ಆಗಲಿ ಅವರಿಗೆ ಭೌತಿಕ ಲೋಕದ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಆದ್ರೆ ಆ ಭಕ್ತಿಯನ್ನು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಿಮಗೆ ಎಂದು ಸಿದ್ಧಿ ಅವರು ಸ್ಯಾಂಕ್ಷನ್ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣ ಕರ್ಮ ವಿಭಾಗಶ ತಸ್ಯ ಕರ್ತಾರಂ ಅಭಿಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಐಕ ನಿಸರ್ಗ ಗುಣಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯನು ಸಮಾಜ 4 ವರ್ಣಗಳು ನಾನು ಸೃಷ್ಟಿಸಿದ್ದೇನೆ. ಕೃಷ್ಣ ಯಾಕೆ ಈ ವರ್ಣಗಳನ್ನು ಸೃಷ್ಟಿ ಮಾಡಿದ್ದು? ಯಾಕೆಂದ್ರೆ ಅವರವರ ಗುಣ ಪ್ರಕಾರ ಅವ್ರು ಕೆಲಸ ಮಾಡಲಿ ಅಂತ. ಮತ್ತೆ ನೋಡಿ, ದಯವಿಟ್ಟು ಈ ಜನರೆಲ್ಲ ಹೇಳ್ತಾರೆ ಅಂದ್ರೆ ಜನ್ಮದಿಂದ ಬರುವಂಥದ್ದು, ಜನ್ಮದಿಂದ ಅಲ್ಲ. ಶಾಸ್ತ್ರ ಎಂತ ಹೇಳ್ತಾರೆ ಅಂದ್ರೆ ಜನ್ಮನ ಜಾಯತೆ ಶೂದ್ರ, ಜನ್ಮದಿಂದ ಎಲ್ಲ ಶೂದ್ರು. ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ ಒಬ್ಬನನ್ನು ಹುಟ್ಟಿದ ಕೂಡಲೇ ಅಂದ್ರೆ ಅದಕ್ಕೆ ಜಾತಿ ಗೀತಿ ಯಾವುದಿಲ್ಲ, ಅವನನ್ನು ಗುರುಕುಲಕ್ಕೆ ಕಳಿಸುದು. ಮತ್ತೆ 25 ವರ್ಷ ಟ್ರೈನಿಂಗ್ ಅವನಿಗೆ. ಮತ್ತೆ ಗುರು ಡಿಸೈಡ್ ಮಾಡುದು. ಅವನಿಗೆ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಅವ ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಅವ ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ಅವ ವೈಶ್ಯ. ಮತ್ತೆ ಈ 3 ಕ್ವಾಲಿಟಿ ಇಲ್ಲದ್ರೆ ಶೂದ್ರ. ಈ 3ಗೆ ಹೆಲ್ಪ್ ಮಾಡೋದು. ಅದು ಕೂಡ ಪ್ರಭುಪಾದ ಹೇಳ್ತಾರೆ, ಹಿಂದಿನ ಕಾಲದ ಶೂದ್ರರು ತುಂಬಾ ಹೈಲಿ ಅಡ್ವಾನ್ಸ್ ಇದ್ರಂತೆ. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಕ್ಲಾಸ್ ಶೂದ್ರ, ಸೆಕೆಂಡ್ ಕ್ಲಾಸ್ ಶೂದ್ರ, ಥರ್ಡ್ ಕ್ಲಾಸ್ ಶೂದ್ರ, ಫೋರ್ತ್ ಕ್ಲಾಸ್ ಶೂದ್ರ, 5th ಕ್ಲಾಸ್ ಶೂದ್ರ, ಪಂಚಮ. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಕಲಿಯುಗದಲ್ಲಿ ಪಂಚಮರು ಇರುವುದಂತ. ಅಂದ್ರೆ ಶೂದ್ರಲ್ಲಿ ಕೂಡ ಅವ ಅಷ್ಟು ಕ್ವಾಲಿಫಿಕೇಶನ್ ಇರ್ತಂತೆ. ಅಂದ್ರೆ ಅವ ಕರೆಕ್ಟ್ ಆಗಿ ಈ 3ವರಿಗೆ ಸರ್ವ್ ಮಾಡ್ತಿದ್ದ. ಮತ್ತೆ ಅವರು ಕೂಡ ಅದನ್ನು ಮಿಸ್ಯೂಸ್ ಮಾಡ್ತಾ ಇಲ್ಲ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇಲ್ಲ. ಬ್ರಾಹ್ಮಣ ಕೂಡ ಆದ್ರೆ ಆ ರಿಲೇಶನ್ಶಿಪ್ ಅಂದ್ರೆ ಶೂದ್ರ ಅನ್ನುವ ಭಾವನೆ ಇರಲಿಲ್ಲ. ಅಂದ್ರೆ ಅವ ಅಷ್ಟು ಕ್ವಾಲಿಫೈ ಆಗಿದ್ದ ಶೂದ್ರ ಕೂಡ. ಹಾಗಾಗಿ ಈ ಇತ್ತು. ಆದ್ರೆ ಈಗ ಆಗಿಲ್ಲ, ಈಗ ಜಾತಿ ಜಾತಿ ಅಂತ ಹೇಳ್ತಾರೆ. ಜಾತಿ ಅಲ್ಲ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ ವಸುದೇವ ಕುಟುಂಬಕಂ, ಎಲ್ಲರೂ ಕೃಷ್ಣನ ಕುಟುಂಬಕ್ಕೆ ಸೇರಿದವರು. ಈ ಕೃಷ್ಣ ಈ ಜಾತಿ ಗೀತಿ ಮಾಡಲಿಲ್ಲ, ಇದೆಲ್ಲ ನಾವು ಮಾಡಿದ್ವಿ. ಹಾಗಾಗಿ ಹುಟ್ಟು ಮೇನ್ ಅಲ್ಲ, ನಮ್ಮ ಸಂಸ್ಕಾರ ಮೇನ್. ಹಾಗಾಗಿ ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದರೂ ನಾನು ಬದಲಾವಣೆ ಇಲ್ಲದವನು ಅವ್ಯವನು, ಆದ್ದರಿಂದ ನಾನು ಕರ್ತಾರಲ್ಲ ಎಂದು ತಿಳಿ. ಕೃಷ್ಣ ಇದನ್ನು ಸೃಷ್ಟಿ ಮಾಡಿದ್ರು ಕೂಡ ಕೃಷ್ಣ ಇದರೊಳಗೆ ಬರುವುದಿಲ್ಲ. ಎಸ್. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಮ್ಯೋ ಅಭಿಜಾನಾತಿ ಕರ್ಮಾಭಿರ್ನಾಸ ಬದ್ಧತೆ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೆ ಫಲಾಪೇಕ್ಷ ಕರ್ಮ ಬಂಧನವಿಲ್ಲ. ನೋಡಿ, ಕೃಷ್ಣ ಈಗ ಹೇಳ್ತಾರೆ, ಕೃಷ್ಣ ಬ್ರಾಹ್ಮಣನಾಗಿ ಮಾಡಿದ್ದಾನೆ, ಕ್ಷತ್ರಿಯನಾಗಿ ಕೂಡ ಕೆಲಸ ಮಾಡಿದ್ದಾನೆ, ವೈಶ್ಯನಾಗಿ ಕೂಡ ಮಾಡಿದ್ದಾನೆ, ಶೂದ್ರನಾಗಿ ಕೂಡ ಮಾಡಿದ್ದಾನೆ. ಆದ್ರೆ
ಯಾವ ಕರ್ಮ ಕೃಷ್ಣನಿಗೆ ಅಂಟುವುದಿಲ್ಲ. ಇದು ನಾವು ತಿಳಿಬೇಕು. ಈಗ ಹೆಚ್ಚಿನವ್ರು ಹೇಳುದು ಕೃಷ್ಣ ಆ ಹುಟ್ಟಿದ್ದು ದೇವಕಿ ಮತ್ತೆ ವಸುದೇವಕಿ, ಹಾಗಾಗಿ ಅವ ಕ್ಷತ್ರಿಯ, ಮತ್ತೆ ಅವ ಬೆಳೆದದ್ದು ಯಶೋದೆ ಮತ್ತೆ ಯಶೋದೆ ಮತ್ತೆ ನಂದ ಮಹಾರಾಜ ಹತ್ರ, ಹಾಗಾಗಿ ಅವ ವೈಶ್ಯ. ಇಲ್ಲ ಸರ್, ಕೃಷ್ಣ ಕ್ಷತ್ರಿಯ ವೈಶ್ಯ ಬ್ರಾಹ್ಮಣ ಯಾವುದು ಬರುದಿಲ್ಲ, ಶೂದ್ರ. ಕೃಷ್ಣ ಯಾವ ಕರ್ಮವನ್ನು ಅಂಟುವುದಿಲ್ಲ, ಇದು ನಾವು ತಿಳಿಬೇಕು. ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದು, ನನ್ನ ವಿಷಯದಲ್ಲಿ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವನೋ ಅವರಿಗೆ ಫಲಾವೇಗ ಕರ್ಮಬಂಧನ ಇಲ್ಲ. ಕರ್ಮಣೋ ಅಪಿ ಬೋಧವ್ಯಂ, ಬೋಧವ್ಯಂ ಚ ವಿಕರ್ಮಣ, ಅಕರ್ಮಣ ಚ ಬೋಧವ್ಯಂ, ಗಹನ ಕರ್ಮಣೋ ಗತಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ, ತುಂಬಾ ಕಷ್ಟ. ಆದ್ದರಿಂದ ಮನುಷ್ಯನ ಕರ್ಮವು ಯಾವುದು, ವಿಕರ್ಮವು ಯಾವುದು, ನಿಷಿದ್ಧ ಕರ್ಮ ಯಾವುದು, ಅಕರ್ಮ ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನೋಡಿ, ಈಗ ಹೆಚ್ಚಿನವರು ನಮ್ಮ ದೇವಸ್ಥಾನಕ್ಕೆಲ್ಲ ಬರ್ತಾರೆ. ಈಗ ಕೊರೋನಾಗಿ ಬರುತ್ತಾ ಇಲ್ಲ, ಇಲ್ಲದೆ ಬರ್ತಾ ಇದ್ರು. ಜನರು ಎಂತ ಎಣಿಸುದು, ತುಂಬಾ ಭಜನೆ ಮಂಡಳಿ ಎಲ್ಲ ಉಂಟು, ತುಂಬಾ ಸಂಸ್ಥೆಗಳುಂಟು ಈ ಆಧ್ಯಾತ್ಮಿಕ, ಈ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ ಅಂತ ಎಣಿಸ್ತಾರೆ. ಇದು ಟೋಟಲಿ ತಪ್ಪು. ಯಾಕೆ ತಪ್ಪ ಅಂದ್ರೆ, ನೋಡಿ ಇಲ್ಲಿ ಕರ್ಮ ಅಂದ್ರೆ ನೀವು ಯಾವುದೇ ಮೋಸ, ಈ ಡೋಂಗಿ ಯಾವುದೇ ಮಾಡುದಿಲ್ಲ, ಎಲ್ಲ ಸತ್ಯದ ದಾರಿಯಲ್ಲಿದೆ. ಆದ್ರೆ ಎಂತಂದ್ರೆ ನಿಮ್ಗೆ ಕೃಷ್ಣ ಪ್ರಜ್ಞೆ ಕೂಡ ಇಲ್ಲ. ಅಂದ್ರೆ ನೀವು ಕರೆಕ್ಟ್ ಆಗಿ ಎಂತ ಹೇಳುದು, ಇದಕ್ಕೆ ಉಪಧರ್ಮ ಅಂತ ಹೇಳ್ತಾರೆ, ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ, ಮತ್ತೆ ದಾನ ಕೊಡುದು, ಇನ್ನೊಬ್ಬರಿಗೆ ಸಹಾಯ ಮಾಡುದು, ಇದೆಲ್ಲ ಕರ್ಮ. ಇದರಿಂದ ಎಂತ ಆಗ್ತದೆ ಅಂದ್ರೆ ನೀವು ಪುಣ್ಯ ಗಳಿಸ್ತೀರಿ. ಪುಣ್ಯ ಅಂದ್ರೆ ಕರೆನ್ಸಿ ಅಂತೆ, ಪ್ರಭುಪಾದ ಹೇಳ್ತಾರೆ, ಕರೆನ್ಸಿ. ಪುಣ್ಯ ಗಳಿಸ್ತೀರಿ, ಅದು ಆಡ್ ಆಗ್ತಾ ಹೋಗ್ತದೆ ನಿಮ್ಮ ಅಕೌಂಟ್ ಅಲ್ಲಿ. ಪುಣ್ಯ 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 ಪುಣ್ಯ. ಇದು ಆಡ್ ಆಗಿ ಎಂತ ಆಗ್ತದೆ, ನೀವು ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಸ್ವರ್ಗಲೋಕ. ಬ್ರಹ್ಮಲೋಕದ ಕ್ಯಾಲ್ಕುಲೇಷನ್ ಹೇಳಿದೆ ನಾನು, ಅಂದ್ರೆ ಅಷ್ಟು ವರ್ಷ ನೀವು ಬದುಕಬಹುದು, 100 ವರ್ಷ ಬ್ರಹ್ಮಲೋಕದಲ್ಲಿ. ಸ್ವರ್ಗಲೋಕ ಹೋಗ್ಬೋದು, ಎಷ್ಟೋ ಕೋಟಿ ವರ್ಷ ಬದುಕಬಹುದು. ಆದ್ರೆ ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಹಾಗಾಗಿ ಕರ್ಮವು ಬಂಧನಕ್ಕೆ ದಾರಿ. ಖಾಲಿ ಪುಣ್ಯ ಗಳಿಸಿದ್ರೆ ಅದ್ರಲ್ಲಿ ನೀವು ಸ್ವರ್ಗಲೋಕ ಹೋಗ್ಬೋದು, ಬ್ರಹ್ಮಲೋಕ ಹೋಗ್ಬೋದು. ಆದ್ರೆ ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನಿಮ್ಗೆ ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಹುಟ್ಟು, ಸಾವು, ಮತ್ತೆ ಜರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ರೋಗ. ಇದರಿಂದ ನಿಮ್ಗೆ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಪ್ರಭುಪಾದ ಹೇಳ್ತಾರೆ, ಕರ್ಮವು ಬಂಧನಕ್ಕೆ ದಾರಿ. ವಿಕರ್ಮ ಅಂದ್ರೆ ಬೇಡದ ಚಟುವಟಿಕೆ. ಬೇಡದ ಚಟುವಟಿಕೆ ಯಾವುದೆಲ್ಲ, ಈ ಜೂಜು, ಅನೈತಿಕ ಸ್ತ್ರೀ ಹೆಂಡತಿ ಅಲ್ಲದೆ ಉಳಿದವರು ಸಂಬಂಧ, ಮತ್ತೆ ಈ ಮದ್ಯಪಾನ ಸೇವೆ, ಮತ್ತೆ ಈ ಮಾಂಸಾಹಾರಿ, ಇದೆಲ್ಲ ವಿಕರ್ಮ. ವಿಕರ್ಮಕ್ಕೆ ಎಂತ ಆಗ್ತದೆ, ಈ ಲೈಫ್ ಆದ ಕೂಡಲೇ ನೀವು, ಅದು ಕೂಡ ಕರೆನ್ಸಿ ಅಂತೆ, ಪಾಪ ಅದು ಕರೆನ್ಸಿ. ಪಾಪ ಜಾಸ್ತಿ ಆಗಿ ಲಾಸ್ಟ್ಗೆ ನಾವು ಈ ನರಕಲೋಕಕ್ಕೆ ಹೋಗ್ತೇವೆ. ಮತ್ತೆ ನೆಕ್ಸ್ಟ್ ಬರುವಂತದ್ದು ಅಕರ್ಮ. ಕೃಷ್ಣ ಹೇಳೋದು ಅಕರ್ಮ ಮಾಡು, ನನ್ಗೆ ಕೆಲಸ ಮಾಡು, ಆಗ ಯಾವುದೇ ಆ ಪಾಪ ಪುಣ್ಯ ಇಲ್ಲ. ಅದು ಟೋಟಲಿ ಕೃಷ್ಣನ ಅಕೌಂಟಿಗೆ ಹೋಗ್ತದೆ. ಇದರಿಂದ ಎಂತ ಆಗ್ತದೆ, ನಾವು ಗೋಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಗೋಲೋಕಕ್ಕೆ ಹೋದ್ರೆ ಮತ್ತೆ ನಮ್ಗೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಯಾವ ಲೋಕಕ್ಕೆ ಹೋಗಿ ಮತ್ತೆ ನಿನ್ಗೆ ಜನ್ಮವಿಲ್ಲವೋ ಮೃತ್ಯು ಇಲ್ಲವೋ ಆ ಲೋಕಕ್ಕೆ ನೀನು ಹೋಗು. ಹಾಗಾಗಿ ನಾವು ಅಕರ್ಮ ಮಾಡ್ಬೇಕು, ಕೃಷ್ಣನ ಕೆಲಸ ಮಾಡ್ಬೇಕು. ಎಸ್, ಪ್ರಭುಪಾದ ಹೇಳ್ತಾರೆ, ಈಗ ನೋಡಿ, ಈ ಮೊದಲ ಸ್ಕಂದ ಭಾಗವತಂದು 5ನೇ ಅಧ್ಯಾಯದಲ್ಲಿ ನಾರದ ಮುನಿಯ ಎಂಟ್ರಿ ಉಂಟು. ಆ ನಾರದ ಮುನಿಯ ಎಂಟ್ರಿ ಆಗುವಾಗ ಪ್ರಭುಪಾದ ಹೇಳ್ತಾರೆ, ನಿಜವಾದ ನಾಯಕ ಬಂದ, ಹೀರೋ ಬಂದ. ಹೀಗಂದ್ರೆ ಪಿಕ್ಚರ್ ಸ್ಟಾರ್ಟ್ ಆಗುವಾಗ ಆ ಹೀರೋ ಬರುವಾಗ ಸ್ಪೆಷಲ್ ಇಫೆಕ್ಟ್ ಎಲ್ಲ ಆಗ್ತಾರೆ. ಪ್ರಭುಪಾದ ಹೇಳ್ತಾರೆ, ನಿಜವಾದ ಹೀರೋ ನಾರದ ಮುನಿ. ಯಾಕಂದ್ರೆ ಅವರು ಟೋಟಲಿ ಅಕರ್ಮ, ಕೃಷ್ಣನ ಸೇವೆ. ಮತ್ತೆ ಅವರು ಮುಟ್ಟಿದೆಲ್ಲ ಬಂಗಾರ ಅಂದ್ರೆ ನೋಡಿ, ಅವರ ಶಿಷ್ಯರು ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ವೇದವ್ಯಾಸರು, ಮತ್ತೆ ಚಿತ್ರಕೇತು, ಮೃಗಾರಿ, ದಕ್ಷಿಣ ಮಕ್ಕಳು, ಯಾರಿಗೆಲ್ಲ ಅವರು ಪ್ರಚಾರ ಮಾಡ್ತಾರೆ ಅವ್ರು ಶುದ್ಧ ಭಕ್ತ ಆಗುದು. ಹಾಗಾಗಿ ನೀವು ಎಣಿಸಿ ಎಷ್ಟು ಭಕ್ತಿ ಇರ್ಬೇಕು ಅವರ ಹತ್ರ. ಹಾಗಾಗಿ ಅಕರ್ಮದ ಹೀರೋ ನಾರದ ಮುನಿ. ನೋಡಿ, ಲಾಸ್ಟ್ ನನ್ನ 2 ಬ್ಯಾಚ್ ಹಿಂದೆ ಒಂದು ಮಾತಾಜಿ ಹೇಳಿದ್ರು, ನಾರದ ಮುನಿ ಅಂದ್ರೆ ನೀವು ಹೇಳಿದ ಹಾಗೆ
ಈ ನಾವು ಧಾರಾವಾಹಿಯಲ್ಲಿ ನಾರದ ಮುನಿಯನ್ನು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಾಡಿ ಹೇಳುವುದು. ನಾಳೆ ದಯವಿಟ್ಟು ಈ ಧಾರಾವಾಹಿಯನ್ನೆಲ್ಲ ನೋಡಬೇಡಿ, ನೀವು ಶಾಸ್ತ್ರವನ್ನು ಓದಿ. ಧಾರಾವಾಹಿಯಲ್ಲಿ ಅವ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ ಭಕ್ತ ಅಲ್ಲ, ಅವ ಹಾಗೆ ಕೊಡ್ತಾನೆ. ಹೇಗಂದ್ರೆ ಪ್ರಭುಪಾದ ಇದಕ್ಕೆ ಎಂತ ಹೇಳ್ತಾರೆ ಅಂದ್ರೆ, ಈ ಜಾಂಡಿಸ್ ಈ ಹಳದಿ ರೋಗ ಹೇಳ್ತಾರೆ. ಜಾಂಡಿಸ್ ಆದವನಿಗೆ ಎಲ್ಲವೂ ಹಳದಿ ಕಾಣ್ತದೆ ಅಂತ. ಹಾಗೆ ಆ ಡೈರೆಕ್ಟರ್ ಯಾರು ಈ ಧಾರಾವಾಹಿ ಮಾಡಿದ್ದಾನೆ, ಈಗ ಮಹಾಭಾರತ ಇರಲಿ ರಾಮಾಯಣ ಇರಲಿ, ಅವನ ಆ ಕಣ್ಣಲ್ಲಿ ಕಾಮ ಉಂಟು. ಅವ ಮತ್ತೆ ಎಂತ ಮಾಡ್ತಾನೆ, ಆ ಕಾಮವನ್ನೇ ಆ ಧಾರಾವಾಹಿಯಲ್ಲಿ ತರ್ತಾನೆ. ಹಾಗಾಗಿ ಅವನಿಗೆ ನಾರದ ಮುನಿಯ ಪ್ಲೇಸ್ ಗೊತ್ತಿಲ್ಲ. ಹಾಗಾಗಿ ನಾರದ ಮುನಿಗೆ ಆ ರೀತಿ ಹೇಳ್ತಾನೆ. ನಾನು ಮಾತಾಜಿ ಹೇಳಿದೆ, ನೀವು ಧಾರಾವಾಹಿ ಮತ್ತೆ ಇದರಿಂದೆಲ್ಲ ತರಬೇಡಿ, ಶಾಸ್ತ್ರದಿಂದ ತನ್ನಿ. ಯಾಕೆಂದ್ರೆ ನಾರದ ಮುನಿ ಶ್ರೇಷ್ಠ ಯೋಗಿ, ಪ್ರಭುಪಾದ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತದ್ವೇದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷ್ಯಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಗುರುವಿನ ಬಳಿಗೆ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದ್ರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಈ ಶ್ಲೋಕ ಎಂತ ಹೇಳುವುದಂದ್ರೆ, ನಾವು ಫಸ್ಟಿಗೆ ಒಂದು ಸರಿಯಾದ ಸಂಪ್ರದಾಯ ನೋಡಿ, ದಯವಿಟ್ಟು ತಿಳ್ಕೊಳ್ಳಿ. ಪ್ರಭುಪಾದ ಹೇಳ್ತಾರೆ, ಈ ಗೂಡಂಗಡಿ ಹೇಗೆ ಉಂಟು, ಬಸ್ ಸ್ಟ್ಯಾಂಡ್ ಹೇಗೆ ಉಂಟು, ಅಲ್ಲಿ ಗುರುಗಳಿದ್ದಾರೆ. ಆದ್ರೆ ಗುರು ಅಂದ್ರೆ ಸಂಪ್ರದಾಯದಲ್ಲಿ ಬಂದದ್ದು. ನಿಮಗೆ ಸಂಪ್ರದಾಯ ತೋರಿಸಿದ್ದೇನೆ, ಆ ಸಂಪ್ರದಾಯದಲ್ಲಿ ಬಂದ ಗುರು ಇರಬೇಕು. ಮತ್ತೆ ನಾವು ಎಂತ ಮಾಡ್ಬೇಕಂದ್ರೆ, ಫಸ್ಟಿಗೆ ಅವರಿಗೆ ಶರಣಾಗತ ಆಗ್ಬೇಕು, ಮತ್ತೆ ನಾವು ಪ್ರಶ್ನೆ ಮಾಡ್ಬೇಕು. ಮತ್ತೆ ಅವರು ಕೃಷ್ಣನನ್ನು ಕಂಡಿದ್ದಾರೆ, ಮತ್ತೆ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ನೋಡಿ, ಅವರಿಗೆ ಸೇವೆ ಮಾಡಿ. ಆತ್ಮ ಸಾಕ್ಷಾತ್ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಕೃಷ್ಣನನ್ನು ಕಂಡಿದ್ದಾರೆ. ಸತ್ಯ ಅಂದ್ರೆ ಕೃಷ್ಣ, ಆದ್ರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ನೋಡಿ, ಇದು ಸಂದೀಪಿನಿ ಮುನಿ, ಇದು ಕೃಷ್ಣ ಮತ್ತೆ ಬಲರಾಮ್. ಆಕ್ಚುಲಿ ಕೃಷ್ಣ ಮತ್ತೆ ಬಲರಾಮ್ ಗುರುಕುಲಕ್ಕೆ ಹೋಗ್ಬೇಕಂತ ಇರ್ಲಿಲ್ಲ. ಆದ್ರೆ ಅವ್ರು ಯಾಕೆ ಹೋದ್ರ ಅಂದ್ರೆ, ಒಂದು ವೇಳೆ ಅವರು ಹೋಗದಿದ್ರೆ ಈ ಕಲಿಯುಗ ಜನರು ಹೇಳ್ತಾರೆ, ಕೃಷ್ಣ ಮತ್ತೆ ಬಲರಾಮ್ ಹೋಗ್ಲಿಲ್ಲ ಗುರುವಿನ ಬಳಿಗೆ, ನಾವು ಯಾಕೆ ಗುರು ಸ್ವೀಕರಿಸಬೇಕು. ಹಾಗಾಗಿ ಎಕ್ಸಾಂಪಲ್ಗೆ ಅವ್ರು ಹೋಗಿದ್ದಾರೆ. ಮತ್ತೆ ನೋಡಿ, ನಾನು ಸಣ್ಣ ಒಂದು ಇದು ಹೇಳ್ತೀನಿ, ಉದಾಹರಣೆ. ಇಲ್ಲಿ ಒಬ್ರು ನಮ್ಮ ಪರಿಚಯಸ್ಥರು, ಅಂದ್ರೆ ಅಪರೂಪಕ್ಕೆ ಯಾವಾಗಲೂ ಬರ್ತಾರೆ, 2 ತಿಂಗಳಿಗೊಮ್ಮೆ ಎಂತಾದ್ರು ಬರ್ತಾರೆ. ಹಾಗಾಗಿ ಅವ್ರು ಎಂತ ಮಾಡಿದಂದ್ರೆ, ಅವರ ಪ್ರೊಫೈಲ್ ಅಲ್ಲಿ ಒಂದು ಈ ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟ ಇರುವವರ ಗುರುವಿನ ಹೆಸರು ಹಾಕಿದ್ದಾರೆ. ನಾನು ಅವರ ಪ್ರೊಫೈಲ್ಗೆ ನೋಡಿದೆ, ಮತ್ತೆ ಒಮ್ಮೆ ಭೇಟಿ ಆಗೋಸಿಗೆ ಹೇಳಿದೆ, ಸರ್ ನೀವು ಅವ್ರದ್ದು ಗುರುವಿನ ಅಲ್ಲಿ ಅವ್ರದ್ದು ಹೆಸರು ಹಾಕಿದ್ದೀರಿ, ನೀವು ಫಾಲೋ ಮಾಡ್ತಿದ್ದೀರಾ? ಅವರು, ನಾನು ಫಾಲೋ ಮಾಡುದಿಲ್ಲ, ಆದ್ರೆ ಅದು ಬೇಕು, ಅದಂದ್ರೆ ಅದು ಇದ್ರೆ ಸ್ವಲ್ಪ ಮರ್ಯಾದೆ. ಹಾಗಾಗಿ ಇಂಥವ್ರು ತುಂಬಾ ಮಂದಿ ಇದ್ದಾರೆ, ಹೆಸರು ಹಾಕ್ತಾರೆ ಆದ್ರೆ ಫಾಲೋ ಮಾಡುದಿಲ್ಲ. ನಾವು ಗುರುವಿನ ಹೆಸರು ಹಾಕಿದ ಮೇಲೆ ಗುರು ಹೇಳಿದನ್ನು ನಾವು ಫಾಲೋ ಮಾಡ್ಬೇಕು, ಇಲ್ಲದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ. ಎಸ್, ಅಧ್ಯಾಯ ಸಾರಾಂಶ. ಪರಂಪರ ಏವಂ ಪರಂಪರ ಕೃಷ್ಣ ದೈವಿಕ ಸ್ವರೂಪ ದಿವ್ಯಂ, ಎಲ್ಲ ಮಾರ್ಗ ಕೃಷ್ಣನಿಗೆ ದಾರಿ ಮಾಡಿಕೊಳ್ಳುತ್ತದೆ. ಮಮ ವರ್ತಮಾನ ವರ್ತಂತೆ ಕರ್ಮ ವಿಕರ್ಮ ಅಕರ್ಮ ಕವಯೋ ಅಪಿ ಅತ್ರ ಮೋಹಿತ. ಜ್ಞಾನವನ್ನು ಪಡೆಯುವುದು ಯಜ್ಞದ ಮೂಲಕ ಜೀವತಿ, ಜ್ಞಾನವನ್ನು ಪಡೆಯುವ ವಿಧಾನಗಳು ತದ್ವಿಧಿ ಪ್ರಣಿಪಾತೇನ. ಎಸ್, ಯಾವ ಪ್ರಶ್ನೆಯಲ್ಲಿ ಕೇಳಬಹುದು. ಎಸ್, ಜನಾರ್ದನ್ ಅವರೇ, ಹರೇ ಕೃಷ್ಣ. ಡಾಕ್ಟರ್ ಜನಾರ್ದನ್ ನಾಯಕ್, ಹೇಳಿ ಸರ್. ಹರಿ ಓಂ ಸರ್. ಹರಿ ಓಂ, ಹರಿ ಓಂ. ನಾವು ಕಲ್ತದ್ದು ಭಗವದ್ಗೀತೆಯನ್ನು ಬರೆದವರು ವೇದವ್ಯಾಸರಂತೆ. ಈಗ ನೀವು ಹೇಳ್ತಾ ಇದ್ದೀರಾ, ಅದು ಶ್ರೀಕೃಷ್ಣನಿಂದ ಸೂರ್ಯನಿಗೆ, ಸೂರ್ಯದೇವರಿಂದ ಮನುವಿಂದ ಇಕ್ಷಾಕಿನಿಂದ ನಮಗೆ ಭಗವದ್ಗೀತೆ. ವೇದವ್ಯಾಸರು ಯಾವ ವರ್ಷದಲ್ಲಿ ಬಂದದ್ದು ಗೊತ್ತು ನಿಮ್ಗೆ? ಗೊತ್ತಿಲ್ಲ. ಅದು ನಾವು ತಿಳಿಬೇಕು. ಎರಡನೇ ಕ್ವಶನ್ ಸರ್. ಕೊಲ್ಲುವುದು ಪಾಪ, ಆದ್ರೆ ಶ್ರೀಕೃಷ್ಣ ದೇವರು ತುಂಬಾ ಜನ ಕೊಲ್ತಾರೆ, ಅದು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತದ? ಮತ್ತೆ ಆಗದೆ, ದೇವರು ಕೊಂದ ಮೇಲೆ ಅವರೆಲ್ಲ ಗೋಲಕ್ಕೆ ಹೋಗ್ತಾರೆ. ಅದೇ ಎಲ್ಲ ಸತ್ರು ಕೂಡ ಅವ್ರಿಗೇನು ಲಾಸ್ ಇಲ್ಲ. ಕೃಷ್ಣ ಎದುರು ಸತ್ರೆ, ಯಾಕೆಂದ್ರೆ ಅಲ್ಟಿಮೇಟ್ ಯಾರನ್ನು ಪ್ಲೀಸ್ ಮಾಡ್ಬೇಕು? ಕೃಷ್ಣನ ಪ್ಲೀಸ್ ಮಾಡ್ಬೇಕು. ಕೃಷ್ಣ ಹೇಳಿದ ಮೇಲೆ ಅದು ಆಯ್ತು, ಮುಗೀತು. ಗೊತ್ತಾಯ್ತಾ? ಮತ್ತೆ ನೀವು ಹೇಳಿದ ಇನ್ನೊಂದು ಪ್ರಶ್ನೆ, ಆ ವ್ಯವಸ್ಥಾನಿಗೆ ಹೇಳಿದ್ದು, ವ್ಯವಸ್ಥಾನ ಬಂದದ್ದು ಯಾವಾಗ? ಎಷ್ಟೋ ಬಿಲಿಯನ್ ವರ್ಷದ ಹಿಂದೆ. ವೇದವ್ಯಾಸರು ಬಂದದ್ದು ಯಾವಾಗ? ವೇದವ್ಯಾಸರು ತ್ರೇತಯುಗ ಈ ಎಂಡಾದಿ ದ್ವಾಪರ ಯುಗ ಆಗುವಾಗ. ಹಾಗಾಗಿ
ಅದನ್ನ ನಾವು ತಿಳಿಬೇಕು ಸರ್. ಗೊತ್ತಾಯ್ತಾ? ಆಯ್ತು. ಎಸ್ ಎಸ್. ಶೆಲ್ವಿ ಬಾಲಕೃಷ್ಣನ್. ಹರಿ ಓಂ ಗುರುಜಿ. ಹರಿ ಓಂ, ಹರಿ ಓಂ. ಗುರುಜಿ, ಆಕ್ಚುಲಿ ನನ್ಗೆ 2 ಪ್ರಶ್ನೆ. ಏನಂದ್ರೆ ಈಗಾಗ್ಲೇ ಸ್ಪಷ್ಟವಾಗಿ ಹೇಳುತ್ತೆ ಏನಪ್ಪಾ, ಶೈವ ಧರ್ಮ ಅದು ಶಿವನ ಭಕ್ತರು, ವಿಷ್ಣು ಧರ್ಮ ವೈಷ್ಣವ ಪಂಥ ಅದು ಬಂದು ವಿಷ್ಣು ಭಕ್ತರು ಅಂತೇಳಿ. ಹಾಗೆ ಪರ್ಟಿಕ್ಯುಲರ್ ಆಗಿ ಕೃಷ್ಣ ಪಂಥ ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನ ಆರಾಧಕರು ಅಂತಾನೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರಿದೆಯಾ ಗುರುಜಿ? ಯಾವ್ದಾದ್ರು ಕೃಷ್ಣನಿಗೆ ಸಂಬಂಧ ವೈಷ್ಣವ ಪಂಥ ಮೀನ್ಸ್ ವಿಷ್ಣುಗೆ ಅಂತಾನೆ ಹೇಳ್ತಾರಲ್ಲ ಗುರುಜಿ? ಅದೇ ಕೃಷ್ಣ ಆದ್ರೂ ಕೃಷ್ಣನ್ಗೂ ಕೃಷ್ಣ ವಿಷ್ಣು ಒಂದೇ. ಓಕೆ. ಹಾ, ಮತ್ತೆ ಗುರುಜಿ ಇದು ಧರ್ಮ ಅಧರ್ಮ ಕರ್ಮ ಅಕರ್ಮ ಅಂತ ಏನ್ ನಾವು ತಿಳ್ಕೊಂಡಿದ್ವಲ್ವಾ? ಬಟ್ ನೀವ್ ಹೇಳ್ತಿದ್ದೀರಾ ಅಕರ್ಮ ಕಾರ್ಯ ಮಾಡಿದಾಗ ನಾವು ಶ್ರೀಕೃಷ್ಣನಿಗೆ ಹತ್ರ ಆಗ್ತೀವಿ ಅನ್ನುವಂತ ಮಾತು. ಬಟ್ ಅದು ಸ್ಪಷ್ಟತೆ ಗೊತ್ತಾಗ್ಲಿಲ್ಲ ಗುರುಜಿ. ಈಗ ಧರ್ಮ ಅಂತಂದ್ರೆ ಒಳ್ಳೆ ಕಾರ್ಯ. ನೋಡಿ, ಕರ್ಮ ಅಂದ್ರೆ ನೀವು ಕೆಲಸ ಮಾಡ್ತೀರಿ, ಅದು ಕರ್ಮ. ಹೌದು ಗುರುಜಿ. ಅಕರ್ಮ ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂತದ್ದು. ಗೊತ್ತಾಯ್ತಾ? ಸರಿ ಗುರುಜಿ. ಹಾ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಅರ್ಥ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಅರ್ಥ, ಬೇರೆ ಇನ್ಯಾವುದೇ ರೀತಿಯಾದಂತ ನಾನಾ ಅರ್ಥದಲ್ಲಿ ಇದು ಬರಲ್ಲ ಅಲ್ಲ ಗುರುಜಿ? ಅಕರ್ಮ ಅಂದ್ರೆ ಒಳ್ಳೆ ಕಾರ್ಯ ಅಂತಾನೆ ಅರ್ಥನಾ ಗುರುಜಿ? ಹೌದೌದು. ಕರ್ಮ ಅಂದ್ರೆ ಒಳ್ಳೆ ಕಾರ್ಯ, ಅಕರ್ಮ ಅಂದ್ರೆ ಟೋಟಲ್ ಕೃಷ್ಣನಿಗೆ ಮಾಡುವಂತ ಕೆಲಸ. ಓಕೆ ಗುರುಜಿ, ಧನ್ಯವಾದ ಗುರುಜಿ. ಧನ್ಯವಾದ. ಎಸ್, ಓಕೆ. ನೆಕ್ಸ್ಟ್ ಮೀನಾಕ್ಷಿ. ಸಾರಿ, ಮೀನಾಕ್ಷಿ ಹೋಯ್ತಾ? ಪ್ರಭುಜಿ, ಹರ್ಷ ಹ್ಯಾಂಡ್ ರೈಸ್ ಆಗಿತ್ತು, ನಾನು ಬೈ ಮಿಸ್ಟೇಕ್ ಅನ್ಮ್ಯೂಟ್ ಮಾಡಕ್ ಹೋಗಿ ಕ್ಲೋಸ್ ಮಾಡ್ಬಿಟ್ಟೆ ಹ್ಯಾಂಡ್. ಹರ್ಷ ಅಂತ. ಓಕೆ. ಎಸ್, ಹರ್ಷ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ, ಶುದ್ಧ ಭಕ್ತಿ ಬಗ್ಗೆ ಹೇಳಿದ್ರಿ. ಅದು ಶುದ್ಧ ಭಕ್ತಿ ಅಂದ್ರೆ ಹೇಗೆ, ಏನದು? ಮತ್ತೆ ಶುದ್ಧ ಭಕ್ತರಾಗೋದು ಹೇಗೆ ಗುರುಜಿ? ಶುದ್ಧ ಭಕ್ತಿ ಅಂದ್ರೆ ನಿಮ್ದು ಪರ್ಸನಲ್ ಅಂಬಿಷನ್ ಇಲ್ಲ. ನಿಮ್ದು ಪರ್ಸನಲ್ ಅಂಬಿಷನ್ ಇಲ್ಲ, ಎಲ್ಲವೂ ಕೃಷ್ಣನಿಗೆ ಸಮರ್ಪಣೆ. ನಮ್ದು ಈಗ ಅಂದ್ರೆ ನಮ್ದು ಪರ್ಸನಲ್ ಅಂಬಿಷನ್ ಉಂಟು, ಇಂದ್ರಿಯ ಸುಖ ಬೇರೆ ಬೇರೆ ಉಂಟು. ಶುದ್ಧ ಭಕ್ತರಂದ್ರೆ ಟೋಟಲಿ ಕೃಷ್ಣನಿಗೆ ಶರಣಾಗತಿ. ಆಮೇಲೆ ನಿನ್ನೆ ಗುರುಜಿ ಕೃಷ್ಣನ ಸೇವೆ ಬಗ್ಗೆ ಹೇಳಿದ್ರೆ, ಆ ಸೇವೆ, ಕೃಷ್ಣನ ಸೇವೆ ಮಾಡೋದು ಹೇಗೆ ಗುರುಜಿ? ಕೃಷ್ಣನ ಸೇವೆ ಮಾಡೋದಂದ್ರೆ ತುಂಬಾ ಸೇವೆ ಉಂಟು, ಬೇರೆ ಬೇರೆ ರೀತಿಯ ಸೇವೆ ಉಂಟು. ಕೃಷ್ಣನಿಗೆ ಕೃಷ್ಣನ ರಿಲೇಟೆಡ್ ಸೇವೆ ಮಾಡುವಂತದ್ದು. ಸರಿ ಗುರುಜಿ. ಆಮೇಲೆ ಮತ್ತೊಂದು, ಈಗ ನಾವು ಕೃಷ್ಣ ಪ್ರಚಾರ ಮಾಡ್ತಾ ಇದ್ದೇವೆ, ನೀವು ಅದಕ್ಕೆ ಸಹಾಯ ಮಾಡುದು, ಇದು ಕೃಷ್ಣ. ಸರಿ ಗುರುಜಿ. ಹಾಗೆ ದೇವತೆಗಳಿಗೂ ಮತ್ತು ಭಗವಂತನಿಗೂ ಇರುವ ವ್ಯತ್ಯಾಸ ಗುರುಜಿ? ದೇವತೆಗಳಿಗೆ ಭಗವಂತ ಇರುವುದಂತ ವ್ಯತ್ಯಾಸ ಅಂದ್ರೆ, ಈಗ ಮೋದಿ ಇದ್ದಾರೆ ಪ್ರಧಾನಮಂತ್ರಿ, ಮತ್ತೆ ಅವರ ಕ್ಯಾಬಿನೆಟ್ ಅಲ್ಲಿ ಬೇರೆ ಎಂಪಿಗಳಿದ್ದಾರೆ. ಅಲ್ಲಿ ಡಿಫ್ರೆನ್ಸ್ ಇಲ್ವಾ ಎಂಪಿಗಳಿಗೆ ಮೋದಿಗೆ? ಹೌದು ಗುರುಜಿ. ಎಸ್, ಅದೇ ರೀತಿ ಕೃಷ್ಣ ಮತ್ತೆ ದೇವತೆಗಳಿಗೆ ಅಂದ್ರೆ ದೇವತೆಗಳೆಲ್ಲ ಅದರಲ್ಲಿ ಮೇನ್ ದೇವತೆಗಳು ಶುದ್ಧ ಭಕ್ತರು, ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೃಷ್ಣ. ಇಂದ್ರ, ಚಂದ್ರ, ಮತ್ತೆ ಸೂರ್ಯ, ಶಿವ, ಮತ್ತೆ ಬ್ರಹ್ಮ, ದೇವಿ, ಗಣಪತಿ, ಇವರಿಗೆಲ್ಲ ಕೃಷ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ. ಅರ್ಥ ಆಯ್ತು ಗುರುಜಿ. ಹರಿ ಓಂ. ಹರೇ ಕೃಷ್ಣ. ಎಸ್, ಲಕ್ಷ್ಮಣ್ ಸಿಂಗ್ ಹೇಳಿ ಸರ್. ಗುರುಜಿ, ಪ್ರಭುಜಿ ನಮಸ್ಕಾರ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಮೊದಲನೇ ಸಲ. ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಇವತ್ತಿನ ಪ್ರವಚನದಲ್ಲಿ ನಾನೇನ್ ಕಲ್ತ್ಕೊಂಡೆ ಅಂದ್ರೆ, ನಾವು ಕೃಷ್ಣನ ಹತ್ರ ಹೋಗ್ಬೇಕು ಅಂದ್ರೆ ಬಕ್ರ ಆಗ್ಬಾರ್ದು ಅಂತ. ಬಕ್ರ ಅಂದ್ರೆ ಅದು ಭಯ, ರಾಗ, ಕ್ರೋಧ, ಈ ಮೂರರಿಂದ ಆಚೆ ಬಂದು ಕೃಷ್ಣನ ಬಳಿಗೆ ಹೋಗ್ಬೇಕು ಅಂತ ಅನ್ನಿಸ್ತು ನನಗೆ. ತುಂಬಾ ಧನ್ಯವಾದ, ನನ್ಗೆ ತುಂಬಾ ಇಷ್ಟ ಆಯ್ತು. ನಾನು ದಿನ 5:30ಗೆ ಎದ್ದು ನಿಮ್ಮ ಪ್ರವಚನ. ಧನ್ಯವಾದ. ಎಸ್, ಮಧು. ಹರೇ ಕೃಷ್ಣ. ಮಧು ಅವರೇ.
ಹರೇ ಕೃಷ್ಣ ಗುರುಜಿ. ಕೇಳುವುದಿಲ್ಲ ನೀವು ಮಾತಾಡೋದು. ಇವಾಗ ಕೇಳ್ತಾ ಇದ್ವಿ. ಕೇಳ್ತಾ ಉಂಟಾ? ಹೇಳಿ. ಆಗ್ಲೇ ಒಬ್ರು ಮಾತಾಜಿ ಹೇಳಿದ್ರು ಧರ್ಮ ಅಧರ್ಮ, ಅಕರ್ಮ, ಕರ್ಮ ಅಕರ್ಮ ಅಂತ. ಸೊ ನಾನು ಅದ್ರ ಬಗ್ಗೆ ಒಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಧರ್ಮ ಅಧರ್ಮ ಅದು ಅಪೋಸಿಟ್ ವರ್ಡ್ಸ್. ಧರ್ಮ ಒಳ್ಳೇದು, ಅಧರ್ಮ ಕೆಟ್ಟ. ಬಟ್ ಇಲ್ಲಿ ಕರ್ಮ ದುಷ್ಕರ್ಮ ಬರುತ್ತೆ. ಅಕರ್ಮ ಅಂದ್ರೆ ಟೋಟಲಿ ಕೃಷ್ಣನ್ಗೆ ಅಂತ. ಬಿಕಾಸ್ ನಾನು ಲಾಸ್ಟ್ ಭಗವದ್ಗೀತಾ ಬ್ಯಾಚ್ ಅಲ್ಲಿ ಇದ್ದೆ ನಾನು. ಇವಾಗ ಮತ್ತೆ ಜಾಯಿನ್ ಆಗಿದ್ದೀನಿ. ಇನ್ನೊಂದ್ಸತಿ ಕೇಳೋಣ ಅಂದ್ರೆ ನನ್ಗೆ ಮನನ ಆಗುತ್ತೆ ಅಂತ. ಸೊ ಕರ್ಮ ಅಂದ್ರೆ ನಾವ್ ಮಾಡೋ ಕೆಲ್ಸ ಅಂತ. ಅಕರ್ಮ ಅಂದ್ರೆ ಟೋಟಲಿ ಕೃಷ್ಣನ್ಗೋಸ್ಕರ ನಾವ್ ಏನ್ ಮಾಡ್ತೀವೋ ಅದು ಕೃಷ್ಣನ್ಗೋಸ್ಕರ ಅಂತ ನಮ್ ಮನ್ಸಲ್ಲಿ ಇಟ್ಕೊಂಡ್ ಮಾಡೋದು. ನೀವು ಕರ್ಮ ಅಕರ್ಮ ಅಪೋಸಿಟ್ ಮಾಡ್ಬೇಡಿ, ಕರ್ಮ ದುಷ್ಕರ್ಮ ಅಪೋಸಿಟ್ ಮಾಡಿ ಅಷ್ಟೇ. ಹರೇ ಕೃಷ್ಣ, ಧನ್ಯವಾದ. ಓಕೆ, ನೆಕ್ಸ್ಟ್ ಪವನ್ ಎಚ್ ಎನ್. ಎಸ್, ಹೇಳಿ ಸರ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಾಲ್ಕು ಕ್ವಶನ್ ಕೇಳಲಿಕ್ಕೆ ಬಂದಿಲ್ಲ, ನಂದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಹೇಳಿ. ನಿನ್ನೆ ನೀವು ಜಪದ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ನಾನು ಈಗ ಫಸ್ಟ್ PUC ಓದ್ತಾ ಇದ್ದೀನಿ. ನಾನೊಂದೀಗ ಒಂದು ಆವರೇಜ್ ಸ್ಟೂಡೆಂಟ್, ಅಂದ್ರೆ 60-65% ಸ್ಟೂಡೆಂಟ್. ನಿನ್ನೆಯಿಂದ ನಾನು ಸಂಕಲ್ಪ ಮಾಡಿ ಜಪ ಶುರು ಮಾಡಿದ್ದೇನೆ. ಜಪ ಶುರು ಮಾಡಿ ಬೆಳಗ್ಗೆ ಒಂದ್ 3 ಗಂಟೆ ಜಪ ಮಾಡಿದ್ದೆ, ಮತ್ತೆ ಸಂಜೆ ಒಂದ್ 3 ಗಂಟೆ ಜಪ ಮಾಡಿ ಆಮೇಲೆ ಟ್ಯೂಷನ್ ಹೋಗಿದ್ದೆ. ನನಗೆ ಏನು ಅಂದ್ರೆ ಸರಿ ಲೆಕ್ಕ ಸರಿ ಬರ್ತಿರ್ಲಿಲ್ಲ. ನಾ ಜಪ ಮಾಡಿ ಹೋದ್ಮೇಲೆ ಟೀಚರಿಗೆ ಬರದ ಲೆಕ್ಕವನ್ನು ನಾನು ಸಾಲ್ವ್ ಮಾಡ್ಕೊಟ್ಟು ಬಂದಿದ್ದೆ. ನೋಡಿ, ಇದು ಎಲ್ಲರಿಗೂ ನೀವು ನಮ್ದು ISKCON Mangalore.com ಅಲ್ಲಿ ಮೇಲ್ ಹಾಕಿ. ಅದಂದ್ರೆ ಅದು ನಂಬರ್ 1 ಇಡೀ ವರ್ಲ್ಡ್ ಅಲ್ಲಿ. ನಾವು ಈಗ 1 ಲಕ್ಷ ಜನರಿಗೆ 6 ತಿಂಗಳಲ್ಲಿ ಕಲಿಸಿದ್ದೇವೆ. ಹಾಗಾಗಿ ಈಗ ನಮ್ದು ನಂಬರ್ 1 ಪ್ರೀಚರ್ಸ್ ಅಂತ ನಮ್ದು ಬಂದಿದೆ ಫುಲ್ ಇದರಲ್ಲಿ. ನೀವು ಹಾಕಿ, ಅದು ಹಾಕಿದ್ರೆ ಇಡೀ ವರ್ಲ್ಡ್ ಗೆ ಅದು ಇದಾಗ್ತದೆ, ಹೋಗ್ತದೆ. www.iskonmangaluru.com. ಹೀಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಎಸ್, ದಯವಿಟ್ಟು ಹಾಕಿ ಸರ್. ಪೂರ್ತಿ ವಿಶ್ವ ತಿಳಿಯಲಿ ಇದನ್ನು. ಹರೇ ಕೃಷ್ಣ, ಧನ್ಯವಾದ. ಓಕೆ, ಲಿಂಗರಾಜ್ ನಾಯಕ ಕೆ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಕ್ವಶನ್ ಏನಂದ್ರೆ, ನೀವು ಕರ್ಮದ ಬಗ್ಗೆ ಹೇಳಿದ್ರಿ, ಕರ್ಮ ವಿಕರ್ಮ ಅಕರ್ಮ ಅಂತ ಹೇಳಿ. ಅದರಲ್ಲಿ ಅಕರ್ಮ ಅಂದ್ರೆ ಪೂರ್ತಿ ಕೃಷ್ಣನ್ಗೋಸ್ಕರ ಕೆಲಸ ಮಾಡೋದು ಅಂತ. ಆದ್ರೆ ಯಾವ ಕೆಲಸ ಕೃಷ್ಣನ್ಗೆ ಇಷ್ಟ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ಹೇಗೆ ಅಂದ್ರೆ, ಯಾರು ಹಾಗೆ ಮಾಡ್ತಿದ್ದಾರೆ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು, ಅವರನ್ನು ನಾವು ಸಂಘ ಮಾಡ್ಬೇಕು. ನೋಡಿ, ಈ ಭಕ್ತಿಯಲ್ಲಿ 9 ಪ್ರೊಸೆಸ್ ಉಂಟು. ಶ್ರದ್ಧಾ, ಸಾಧು ಸಂಘ. ಶ್ರದ್ಧೆ ನಿಮ್ಗೆ ಉಂಟು, ಈಗ ಬಂದಿದ್ದೀರಿ, ಮತ್ತೆ ಸಾಧು ಸಂಘ, ಭಕ್ತರ ಸಂಘ ಮಾಡ್ಬೇಕು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹಾಗಾಗಿ ಕಂಟಿನ್ಯೂ ಆಗಿ ಭಕ್ತರ ಸಂಘದಲ್ಲಿ ಇರಿ, ಮತ್ತೆ ನಿಮಗೆ ಎಲ್ಲ ಗೊತ್ತಾಗ್ತದೆ ಎಂತ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ. ಆಯ್ತು ಗುರುಜಿ. ಎಸ್, ಧನ್ಯವಾದ ಸರ್. ಒಳ್ಳೆ ಪ್ರಶ್ನೆ. ನೆಕ್ಸ್ಟ್ ವೇದ ಅವರೇ. ನಮಸ್ತೆ ಗುರುಜಿ, ಹರೇ ಕೃಷ್ಣ. ಆಕ್ಚುಲಿ ಧರ್ಮ ಮತ್ತೆ ಅಧರ್ಮ ಬಗ್ಗೆ ಕೇಳಿದೀವಿ. ಕೃಷ್ಣ ಒಂದು ಅಂದ್ರೆ ಈ ಕೌರವರು ನೈಟ್ ಅಲ್ಲಿ ಯುದ್ಧ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಪಾಂಡವರ ಜೊತೆ. ಸೊ ಅವಾಗ ಕೃಷ್ಣ ಬಂದು ಭೀಮನ್ಗೆ ಹೇಳ್ತಾರೆ, ನೀನು ಅದೊಬ್ಬ ರಾಕ್ಷಸನ ಮಗ ಇರ್ತಾರಲ್ಲ, ಏನದು ಭೀಮನ ಮಗ ಒಬ್ಬ ರಾಕ್ಷಸ, ಘಟೋತ್ಕಚನ ಕರಿ ನೀನು ಅಂತ ಹೇಳ್ಬೇಕಾದ್ರೆ ಭೀಮ ಹೇಳ್ತಾನೆ ಅದು ಅಧರ್ಮ ಆಗುತ್ತಲ್ವಾ ಅಂತ ಕೃಷ್ಣನಿಗೆ ಹೇಳ್ತಾರೆ. ಇಲ್ಲ, ಧರ್ಮಕ್ಕೂ ಅಧರ್ಮಕ್ಕೂ ಮಧ್ಯ ಇರೋದು ಮಧ್ಯಮ ಧರ್ಮ ಅಂತ ಕೃಷ್ಣ ಭೀಮನಿಗೆ ಹೇಳ್ತಾರೆ. ಅಂದ್ರೆ ಅದ ಅರ್ಥ ಏನು ಗುರುಜಿ? ಅದು ಮಧ್ಯಮ ಧರ್ಮ ಅಂದ್ರೆ ಅದೇನದ ಆಕ್ಚುಲಿ? ನೋಡಿ, ಹೇಗೆ ಅಂದ್ರೆ, ಈಗ ಆಕ್ಚುಲಿ ಈಗ ನಿಮ್ಮನ್ನು ಈಗ ನಮ್ಗೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ, ನಾವು ಎಂತ ಮಾಡ್ತೇವೆ? ನಾವು ಸುಮ್ಮನೆ ಇರ್ತೇವೆ? ನಾವು ಕೂಡ ಅಟ್ಯಾಕ್ ಮಾಡ್ಬೋದು. ಆಗ ಅಟ್ಯಾಕ್ ಮಾಡುವಾಗ ನಿಮ್ಮನ್ನು ಯಾರು ಕೊಲ್ಲಿಕ್ಕೆ ಬಂದ್ರು ಚಾಕುವಿಂದ, ಆಗ ನೀವು ಅವರನ್ನ ಅಟ್ಯಾಕ್ ಮಾಡಿ ನೀವು ಅದನ್ನು ಕೊಂದ್ರೆ, ಆಗ ಅದಕ್ಕೆ
ಯಾವುದೇ ಇದಿಲ್ಲ. ಶಾಸ್ತ್ರ ಅಂತ ಹೇಳಿದ್ರು ಅಂದ್ರೆ, ಈಗ ನಿಮ್ಮ ಮನೆಗೆ ಯಾರು ಬೆಂಕಿ ಹಾಕಿದ್ರು, ಬೆಂಕಿ ಹಾಕಿ ಮತ್ತೆ ನೀವು ಅದು ಬಚಾವಾದ್ರಿ, ಮತ್ತೆ ಅವನನ್ನು ಹೋಗಿ ನೀವು ಕೊಂದ್ರೆ ಅಲ್ಲಿ ನಿಮ್ಗೆ ಯಾವುದು ಪಾಪವಿಲ್ಲ. ಅಂದ್ರೆ ಅದು ನಿಮ್ಮ ಸೆಲ್ಫ್ ಪ್ರೊಟೆಕ್ಷನ್ಗೆ. ಗೊತ್ತಾಯ್ತಾ? ಅದೇ ರೀತಿ ಕೃಷ್ಣ ಕೂಡ ಹೇಳೋದು ಎಂತಂದ್ರೆ, ಯಾರು ನಮ್ಗೆ ಅನ್ಯಾಯ ಮಾಡ್ತಾರೆ ಅವರನ್ನು ನಾವು ಎಂತ ಹೇಳೋದು, ಈ ರೀತಿ ಇದು ಮಾಡಿದ್ರೆ ಅದಕ್ಕೆ ಯಾವುದೇ ಪಾಪವಿಲ್ಲ. ಈಗ ಧರ್ಮ ಅಂದ್ರೆ ಧರ್ಮದ ಕಡೆ, ಅಂದ್ರೆ ಸತ್ಯ ಅಂತ ಹೇಳುದು ಹೀಗೆ ಹೋಗುವುದು. ಅಧರ್ಮ ಅಂದ್ರೆ ಟೋಟಲ್ ಉಲ್ಟಾ. ನೀವು ಹೇಳಿದಂಥದ್ದು ಎಂತ ಅಂದ್ರೆ, ಕೆಲವೊಮ್ಮೆ ಈ ರೀತಿ ನಾವು ಮಾಡ್ಬೇಕಾಗ್ತದೆ. ಈಗ ಹೇಗಂದ್ರೆ ನೋಡಿ, ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ನಮ್ದೊಬ್ರು ಪ್ರೀಚರ್ ಇದ್ದಾರೆ, ಅವರು ಟೋಟಲಿ ಅಂದ್ರೆ ತುಂಬಾ ಪವರ್ಫುಲ್ ಪ್ರೀಚರ್. ಅವರಿಗೊಂದು 22 ವರ್ಷ ಆಯ್ತು. ಅವರು ಆಕ್ಚುಲಿ ಆಯುರ್ವೇದಿಕ್ ಅಲ್ಲಿ PhD ಮಾಡಿದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ. ಅದು ಬಿಟ್ಟು ಪ್ರಾಕ್ಟೀಸ್ ಇಂದ ಮಾಡಲಿಲ್ಲ, ಮತ್ತೆ ಟೋಟಲ್ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಅವರು ಪುಸ್ತಕ ವಿತರಣೆಯಲ್ಲಿ ನಂಬರ್ 1. ಅವ್ರು ಪುಸ್ತಕ ವಿತರಣೆ ಮಾಡುವಾಗ ಅವರು ಟ್ರೈನಲ್ಲಿ ಹೋಗುದು ಜಾಸ್ತಿಯಾಗಿ. ನಾನು ಕೂಡ ಅವರಿಂದ ಸ್ವಲ್ಪ ಕಲ್ತದ್ದು, ಅವರೊಟ್ಟಿಗೆ ಇದ್ದು. ಆಗ ಟ್ರೈನಲ್ಲಿ ಹೋಗುವಾಗ ಎಂತಾಯ್ತು ಅಂದ್ರೆ, ಒಂದ್ ದಿವಸ ಅವ್ರು ತುಂಬಾ ಸಾಧು, ಅಂದ್ರೆ ತುಂಬಾ ಪಾಪ. ಒಂದ್ ದಿವಸ ಎಂತ ಮಾಡಿದ, ಟಿ ಆ ಪುಸ್ತಕವನ್ನು ಅವರ ಬ್ಯಾಗ್ ತೆಗ್ದ, ಪುಸ್ತಕವನ್ನು ಬಿಸಾಡಿದ. ಆಗ ಅವ್ರು ಹೋಗಿ ಅವರ ಕುತ್ತಿಗೆ ಹಿಡಿದ್ರು. ಗೊತ್ತಾಯ್ತಾ? ಈಗ ನಾವು ಜನರಲ್ ಆಗಿ ಅಂತ ಹೇಳುದು, ಸಾಧು ಆಗಿ ಹೇಳಿಬಾರ್ದು. ಆದ್ರೆ ಕೃಷ್ಣನ ಪುಸ್ತಕ ಯಾವಾಗ ಬಿಸಾಡ್ಲಿಕ್ಕೆ ಹೋಗ್ತಾನೆ ಟಿ ಆಗ ನಾವು ಅಲ್ಲಿ ತೋರಿಸ್ಬೇಕು, ನಮ್ಮ ಉಗ್ರ ರೂಪ ತೋರಿಸ್ಬೇಕು. ಯಾಕಂದ್ರೆ ಆ ಪುಸ್ತಕ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಆ ಪುಸ್ತಕದಲ್ಲಿ ಇದ್ದಾನೆ. ಹಾಗಾಗಿ ಅದು ಕೃಷ್ಣನಿಗೆ ಮಾಡಿದಂತ ಅವಮಾನ. ಗೊತ್ತಾಯ್ತಾ? ಹಾಗಾಗಿ ಅವರ ಕುತ್ತಿಗೆ ಮತ್ತೆ ಅವನಿಗೆ ಎಂತಾದ್ರು ಟಿ ಸಾರಿ ಕೇಳಿದ, ಅಡ್ಡ ಬಿದ್ದ. ಅವ ಎಣಿಸಿದ ಇವರು ತುಂಬಾ ಸಾಧು, ಎಂತ ಮಾಡುದಿಲ್ಲ ಅಂತ. ಹಾಗಾಗಿ ಈ ರೀತಿ ನಾವು ಎಲ್ಲಿ ಟೈಮ್ ಬರ್ತದೆ ಆಗ ನಾವು ನಮ್ಮ ಅಸ್ತ್ರವನ್ನು ಯೂಸ್ ಮಾಡ್ಬೇಕು. ಅವಾಗ ಅಧರ್ಮ ಆಗಲ್ಲ, ಅದಾಗುದಿಲ್ಲ, ಆಗುದಿಲ್ಲ. ಸರಿ ಕೃಷ್ಣ. ಯಾಕೆ ನಾವು ಕೃಷ್ಣನ ಕಂಟ್ರೋಲ್ ಇರುವಾಗ ಕೃಷ್ಣನಿಗೆ ಗೊತ್ತುಂಟು ನಾವು ಯಾವ ನಮ್ದು ಇಂಟೆನ್ಷನ್ಗೋಸ್ಕರ ಮಾಡುದಲ್ಲ, ನನ್ನ ಕ್ರೋಧಕ್ಕೆ. ಕೃಷ್ಣನಿಗೆ ಎಂತಾದ್ರೂ ಅವ್ರು ಮಾಡಿದ, ಕೃಷ್ಣನ ಪುಸ್ತಕ ಎಂತಾದ್ರು ಮಾಡಿದ್ರು, ಆಗ ಕ್ರೋಧ ಮಾಡಲೇಬೇಕು. ಅಲ್ಲಿ ಮತ್ತೆ ಸುಮ್ಮನೆ ಇರುವ ಪಾಯಿಂಟ್ ಇಲ್ಲ. ಎಸ್, ಸಂತೋಷ್ ಬಾಬು. ಗುರುಗಳೇ, ಹೇಳಿ. ಬ್ರಹ್ಮನ ಬಗ್ಗೆ ನೀವು ನಮಗೆ ಜ್ಞಾನ ಕೊಟ್ರಿ. ಬ್ರಹ್ಮನಿಗೆ ಕೃಷ್ಣನ್ಗೆ ಹೋಲಿಸಿ ಇನ್ನ ತುಂಬಾ ಜ್ಞಾನ ಕೊಟ್ರಿ. ಈಶ್ವರ ಎಲ್ಲಿ ಬರುತ್ತಾನೆ ನೋಡಿ? ಈಶ್ವರ ಹೇಗಂದ್ರೆ, ಫಸ್ಟ್ ಬ್ರಹ್ಮನಿಂದ ಮತ್ತೆ ಈಶ್ವರ ಬರುವುದು. ಗೊತ್ತಾಯ್ತಾ? ಹಾಗಾಗಿ ಮತ್ತೆ ಹೇಗೆ ಅಂದ್ರೆ, ಈ ಶಾಸ್ತ್ರದಲ್ಲಿ ಹೇಗುಂಟ ಅಂದ್ರೆ, ಇದಕ್ಕೆ ನಿಮ್ಗೆ ಒಂದು ಶ್ಲೋಕ ಹೇಳ್ತೇನೆ, ಬ್ರಹ್ಮ ಸಂಹಿತದ್ದು. ಬ್ರಹ್ಮ ಸಂಹಿತದಲ್ಲಿ ಶ್ಲೋಕ ಉಂಟು. ಎಸ್, ಕ್ಷೀರಂ ಯಥಾ ದಧಿ ವಿಕಾರ ವಿಶೇಷ ಯೋಗಾತ್ ಸಂಜಯತೆ ನಾಹಿ ತಥಾ ಪೃಥಕ್ ಅಸ್ತಿ ಹೇತು ಯಾ ಶಂಭುತಾಮಪಿ ತಥಾ ಸಮುಪೇತ್ ಕಾರ್ಯಾತ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈಗ ಬ್ರಹ್ಮನ ಹತ್ರ 50 ಗುಣಗಳು ಉಂಟು. ನಮ್ಗೆ ಬ್ರಹ್ಮನ ಆ 50 ಗುಣ ತನಕ ಹೋಗ್ಬೋದಂತೆ. ಶಿವನ ಹತ್ರ 55 ಉಂಟು, ಬ್ರಹ್ಮನಿಗಿಂತ 5 ಗುಣಗಳು ಜಾಸ್ತಿ ಉಂಟು. ನಾರಾಯಣ ಹತ್ರ 60 ಉಂಟು, ಮತ್ತೆ ಕೃಷ್ಣನ ಹತ್ರ 64 ಉಂಟು. ಹೇಗಂದ್ರೆ ಈ ಶ್ಲೋಕ ಎಂತ ಹೇಳ್ತಾ ಉಂಟ ಅಂದ್ರೆ, ಈಗ ಹಾಲಿಂದ ನಾವು ಮೊಸರು ಮಾಡ್ತೇವೆ, ಆದ್ರೆ ಮೊಸರು ವಾಪಸ್ ಹಾಲಾಗುದಿಲ್ಲ, ಹಾಲು ಮೊಸರಾಗ್ತದೆ. ಹಾಗಾಗಿ ಹಾಲು ವಿಷ್ಣು, ಮೊಸರು ಶಿವ ಅಂತ ಈ ಶ್ಲೋಕ ಹೇಳ್ತಾ ಉಂಟು. ಅಂದ್ರೆ ಇದು ಬ್ರಹ್ಮ ಜೀವತತ್ವ, ವಿಷ್ಣು ತತ್ವ ಅಲ್ಲ. ಶಿವ ಈ ಕಡೆ ವಿಷ್ಣು ತತ್ವ ಕೂಡ ಅಲ್ಲ, ಈ ಕಡೆ ಜೀವತತ್ವ, ಮಿಡಲ್ ಅಲ್ಲಿ ಇದ್ದಾರೆ ಅಂತ ಶಾಸ್ತ್ರ ಹೇಳ್ತಾ ಉಂಟು. ಮತ್ತೆ ಹೇಗಂದ್ರೆ ಈ 4ನೇ ಸ್ಕಂದದಲ್ಲಿ ಶಿವನ ಬ್ಯೂಟಿಫುಲ್ ಪ್ರೇಯರ್ಸ್ ಉಂಟು. ಅಂದ್ರೆ ಶಿವ ವೈಷ್ಣವ ನಾಮ್ ಯಥಾಶಂಭು, ವೈಷ್ಣವರಲ್ಲಿ ಟಾಪ್ ಮೋಸ್ಟ್ ವೈಷ್ಣವ ಶಿವ ಯಾವಾಗ್ಲೂ ಕೃಷ್ಣನ ಸಮಾಧಿಯಲ್ಲಿ ಇರುವುದು. ಸರ್, ಅರ್ಥ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹಿತೇಶ್. ಹರೇ ಕೃಷ್ಣ ಪ್ರಭುಜಿ. ನಂದೇನು ಪ್ರಶ್ನೆ ಇಲ್ಲ, ಆದ್ರೆ ನಂದೊಂದು ಎಕ್ಸ್ಪೀರಿಯನ್ಸ್ ಇದೆ, ಶೇರ್ ಮಾಡ್ಬೋದಾ? ಹೇಳಿ.
ನಾನು ಈಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ನನಗೆ ಮುಂದಿನ ವರ್ಷ 10th ಬರುತ್ತೆ. ಈಗ 10th ಅಂದ್ರೆ ಸ್ವಲ್ಪ ಬೇಗ ಎದ್ದೇಳ್ಬೇಕು, ಓದ್ಬೇಕು ಅದೆಲ್ಲ ಇರುತ್ತೆ. ನಾನು ಬೇಗ ಎದ್ದೇಳ್ತಿರ್ಲಿಲ್ಲ, ತುಂಬಾ ಲೇಟ್ ಆಗಿ ಎದ್ದೇಳ್ತಿದ್ದೆ, 8:30 9 ಗಂಟೆ ಅಂತ. ಆದ್ರೆ ಈ ಭಗವದ್ಗೀತೆಯಿಂದ ನಾನು ಬೇಗ ಎದ್ದೇಳಕ್ ಶುರು ಮಾಡಿದೀನಿ. ಆಮೇಲೆ ನನಗೆ ಬೇಗ ಕೋಪ ಬರ್ತಿತ್ತು. ಆದ್ರೆ ಈ ಭಗವದ್ಗೀತೆ ಓದಕ್ಕೆ ಶುರು ಮಾಡಿದಾಗಿಂದ, ಕೇಳಕ್ ಶುರು ಮಾಡೋದ್ರಿಂದ ಸ್ವಲ್ಪ ಕೋಪ ಕಮ್ಮಿ ಆಗಿದೆ. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಆಗ್ಲಿ. ನೀವು ಮುಂದೆ ಹೋಗ್ತೀರಿ. ಈಗ 9th ಸ್ಟ್ಯಾಂಡರ್ಡ್ ಅಲ್ಲ, ನಿಮ್ಗೆ ಬ್ರೈಟ್ ಫ್ಯೂಚರ್ ಉಂಟು. ಡೆಫಿನೆಟ್ ಆಗಿ ಕೃಷ್ಣ ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಭಕ್ತಿಯಲ್ಲಿ ಕೊಂಡೋಗ್ತಾನೆ, ಅದರಲ್ಲಿ ಡೌಟ್ ಇಲ್ಲ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಬೇರೆ ಯಾವ್ದು ಪ್ರಶ್ನೆ ಇದ್ದಲ್ಲಿ ಹೇಳ್ಬೋದು. ಪ್ರಭುಜಿ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಹೇಳಿ 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 ಮಾತಾಜಿ. ದೇವಿ ಮಹಾತ್ಮೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಪೂಜಿಸುವಾಗ ದೇವಿ ಪ್ರಕಟವಾಗ್ತಾರಲ್ಲ, ಅಂದ್ರೆ ಮೂಲ ರೂಪ ದೇವಿಯ ಅಂತ ಇದೆ. ಅದೇ ನಾವು ನೋಡಿ ಯಾವಾಗ್ಲೂ ಅದರಿಂದ ನಾವು ತಿಳಿಬಾರ್ದು. ಶಾಸ್ತ್ರ ಉಂಟು, ಶಾಸ್ತ್ರದ ಬಗ್ಗೆ ನಾವು ತಿಳಿಬೇಕು. ಹೀಗೆ ಅಂದ್ರೆ ಅವರು ದೇವಿ ಪುರಾಣ ಹೇಳಿದ್ದಾರೆ ಅಂತ. ಆ ದೇವಿ ಪುರಾಣ ಬರೆದವ ದೇವಿಯ ಭಕ್ತ. ಹೇಗೆ ಅಂದ್ರೆ ಕಂಸ ಕೂಡ ನೋಡಿ, ಏನು ಸಣ್ಣ ಇದಕ್ಕೆ ಉದಾಹರಣೆ ಕೊಡ್ತೇನೆ. ಕಂಸ ಕೃಷ್ಣನ ಶತವೈರಿ. ಆ ಎಂಟನೇ ಮಗು ಸಾಯಿಸುವಾಗ ಎಂತಾಯ್ತು, ಆ ದೇವಿಯ ರೂಪ ತಾಳ್ತದೆ. ಕಂಸ ಇಮಿಡಿಯೇಟ್ ಅಡ್ಡ ಬೀಳ್ತಾನೆ. ಈ ಎಲ್ಲ ರಾಕ್ಷಸ ದೇವಿಯ ಭಕ್ತರಂತೆ ಅಡ್ಡ ಬಿದ್ದು, ಮತ್ತೆ ಅಲ್ಲಿ ಕಂಸ ಕೂಡ ಅವನ ಬ್ಯೂಟಿಫುಲ್ ದೇವಿಗೆ ಎಂತ ಹೇಳುದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾನೆ. ತುಂಬಾ ಪ್ರಾರ್ಥನೆ ಉಂಟು. ಹಾಗಾಗಿ ಆ ದೇವಿ ಬರುವಂಥದ್ದು ನೋಡಿ. ಇದಕ್ಕೆ ನಿಮ್ಗೆ ಬ್ರಹ್ಮ ಸಂಹಿತ ಶ್ಲೋಕ ಹೇಳ್ತೇನೆ, ಒಂದು ನಿಮಿಷ. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ವಿಭರ್ತಿ ದುರ್ಗಾ ಇಚ್ಛಾನುರೂಪಮ ಅಭಿಯಸ್ಯ ಚಿಜೇಶ ದೇಶ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ದೇವಿಯ ಕೆಲಸ ಎಂತ ಅಂದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ವಿಭರ್ತಿ ದುರ್ಗಾ. ಅಂದ್ರೆ ಯಾವಾಗ್ಲೂ ಛಾಯೆಯಾಗಿರುವುದಂತೆ. ಅಂದ್ರೆ ಕೃಷ್ಣನಿಗೆ ಎದುರಿದ್ರೆ ಹಿಂದೆ ಇರುವುದು. ಅಂದ್ರೆ ಕೃಷ್ಣನಿಗೆ ಯಾವುದೇ ಛಾಯೆ ಆಗಿ ಯಾವಾಗಲೂ ದೇವಿ ಇರುವುದು. ಅಂದ್ರೆ ದೇವಿಯ ಕೆಲಸ ಅದು. ಕೃಷ್ಣನನ್ನು ಆ ಛಾಯೆ ಇರುವುದು. ಇದು ಈ ಬ್ರಹ್ಮ ಸಂಹಿತೆಯಲ್ಲಿ ಉಂಟು ನೋಡಿ. ಅದಕ್ಕೆ ಹೇಳುದು ನಾವು ಬ್ರಹ್ಮ ಸಂಹಿತ ಇದೆಲ್ಲ ಕಲ್ತ್ರೆ ನಮ್ಗೆ ಎಲ್ಲ ಇಲ್ಲಿ ಬ್ರಹ್ಮ ಸಂಹಿತೆ. ಗಣಪತಿದು ಕೂಡ ಉಂಟು. ಎಲ್ಲರೂ ಪ್ರೇಯರ್ ಗಣಪತಿ ಅಂತ ಹೇಳ್ತಾರೆ ನೋಡಿ. ಓಕೆ. ಯತ್ಪಾದ ಪಲ್ಲವ ಯುಗಂ ವಿನಿದಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇಶ ಗಣಾದಿರಾಜ ವಿಜ್ಞಾನ್ ವಿಯಂತು ಆಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇಲ್ಲಿ ದೇವಿ, ಶಿವ ಮತ್ತೆ ಗಣಪತಿ ಅವರು ಗೋವಿಂದನಿಗೆ ಪ್ರೇಯರ್ ಮಾಡುವಾಗ ನಾವು ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳುದು ನಾವು ಶಾಸ್ತ್ರ ಬಗ್ಗೆ ಹೋಗ್ಬೇಕು. ನಾವೆಂತ ಅಂದ್ರೆ ನಮ್ಮ ಪ್ರಕಾರ ಹೋಗ್ಬಾರ್ದು, ನಮ್ಮ ಹೂವು ಅಲ್ಲ. ಶಾಸ್ತ್ರದಲ್ಲಿ ಎಂತ ಕೊಟ್ಟಿದೆ ಅದನ್ನು ನಾವು ತಿಳಿಬೇಕು. ಎಸ್, ಹರೇ ಕೃಷ್ಣ. ಪ್ರಭುಜಿ ಇನ್ನೊಂದು ಪ್ರಶ್ನೆ. ಈ ಸಂಪ್ರದಾಯದಲ್ಲಿ ಇರೋ ಚಿತ್ರದಲ್ಲಿ ಶಂಕರಾಚಾರ್ಯರು ಎಲ್ಲಿ ಬರ್ತಾರೆ? ಶಂಕರಾಚಾರ್ಯರು ಆ ಸಂಪ್ರದಾಯಕ್ಕೆ ಬರುವುದಿಲ್ಲ. ಶಂಕರಾಚಾರ್ಯ ಹೇಗಂದ್ರೆ ನೋಡಿ, ಯಾವ ಟೈಮಿಗೆ ಒಂದು ಗಾದೆ ಉಂಟು, ಕಾಲಕ್ಕೆ ತಕ್ಕ ಕೋಲ. ಕಾಲಕ್ಕೆ ತಕ್ಕ ಕೋಲ ಅಂದ್ರೆ ಶಂಕರಾಚಾರ್ಯ ಬರುವ ಮುಂಚೆ ಬುದ್ಧ ಬಂದ್ರು. ಬುದ್ಧ ಯಾಕೆ ಬಂದದ್ದು ನೋಡಿ, ಬುದ್ಧ ಸ್ವತಃ ಕೃಷ್ಣನ ಇನ್ಕಾರ್ನೇಷನ್. ಆದ್ರೆ ನಾವು ಬುದ್ಧನನ್ನು ಆಕ್ಸೆಪ್ಟ್ ಮಾಡ್ತೇವೆ, ಬುದ್ಧನ ಫಿಲಾಸಫಿ ಅಲ್ಲ. ಯಾಕೆಂದ್ರೆ ಬುದ್ಧ ಬಂದದ್ದು ಯಾಕೆಂದ್ರೆ ಆ ನಿರ್ವಿಶೇಷ ಶೂನ್ಯವಾದಿ ಬುದ್ಧನ ಪ್ರೀಚಿಂಗ್. ಆ ಟೈಮಲ್ಲಿ ಎಲ್ಲ ಈ ವೇದಗಳ ಹೆಸರಲ್ಲಿ ಪ್ರಾಣಿ ಹತ್ಯೆ ಆಗ್ತಾ ಇತ್ತು. ಹಾಗಾಗಿ ದೇವರೆಂತ ಮಾಡಿದ್ರು, ನಿಂದಸಿ ವೇದ. ಬುದ್ಧ ಈ ಬುದ್ಧ ಎಂತ ಮಾಡಿದಂದ್ರೆ ಅದನ್ನು ಬದಿಗೆಡಿ ಅಂತ ಹೇಳಿದ್ರು. ವೇದಗಳನ್ನು ನಿಂದಸಿ ವೇದ ಮತ್ತೆ ಅವರು ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಪ್ರಾಣಿ ಹತ್ಯೆ ನಿಲ್ಲಿಸುವಾಗ ದೇವರು ಸ್ವತಃ ಬಂದದ್ದು. ಮತ್ತೆ ನೆಕ್ಸ್ಟ್ ಎಂತ ಅಂದ್ರೆ ಬುದ್ಧ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣ ಇನ್ಕಾರ್ನೇಷನ್. ಆದ್ರೆ ಆ ಟೈಮ್ಗೆ ಆ ಬೇಕಿತ್ತು. ನೆಕ್ಸ್ಟ್ ಬಂದದ್ದು ಶಂಕರಾಚಾರ್ಯ. ಶಂಕರಾಚಾರ್ಯ ಸ್ವತಃ ಶಿವ ಬೇರೆ ಅಲ್ಲ, ಶಂಕರಾಚಾರ್ಯ ಬೇರೆ ಅಲ್ಲ. ಯಾಕೆಂದ್ರೆ 8 ವರ್ಷ ಪ್ರಾಯದಲ್ಲಿ ಸನ್ಯಾಸ ತಗೊಂಡಿದ್ದಾರೆ. ನೀವು ಎಣಿಸಿ, ಆ ಮಾಮೂಲಿ ಕೆಲಸ ಅಲ್ಲ, ಯಾರಿಗೂ ಆಗ್ಲಿಕ್ಕಿಲ್ಲ. ಮತ್ತೆ ಇದ್ದದ ಕಾಲ ಅವರು 32 ವರ್ಷ ಪೂರ್ತಿ ವೇದವನ್ನು ವಾಪಸ್ ತಂದ್ರು. ಆದ್ರೆ ಅವರೆಂತ ಮಾಡಿದ್ರು ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಒಂದೇ ಅಂತ ಹೇಳಿದ್ರು. ಆಕ್ಚುಲಿ ಆತ್ಮ ಬೇರೆ, ಪರಮಾತ್ಮ ಬೇರೆ.
ಮತ್ತೆ ನೆಕ್ಸ್ಟ್ ಬಂದದ್ದು ಮಧ್ವಾಚಾರ್ಯ. ಮಧ್ವಾಚಾರ್ಯ ಎಂತ ಮಾಡಿದ್ರು, ಆ ಆತ್ಮ ಮತ್ತೆ ಅವರಿಗೆ ಅಂದ್ರೆ ಆ ಟೈಮಿಗೆ ಆ ಶಂಕರಾಚಾರ್ಯ ಒಂದು ವೇಳೆ ಬರದಿದ್ರೆ ಇವರಿಗೆ ಕಷ್ಟ ಆಗ್ತಿತ್ತು ಆ ವೇದಗಳನ್ನು ತರಲಿಕ್ಕೆ. ಅಂದ್ರೆ ಎಂತ ಹೇಳುದು, ಅವ್ರು ವೇದಗಳನ್ನು ತಂದ ಮೇಲೆ ಅಲ್ಲಿ ಮತ್ತೆ ಅವ್ರು ಮಾಡಿದ್ರು. ಹಾಗಾಗಿ ಯಾವ ಟೈಮಿಗೆ ಯಾರು ಬರಬೇಕು ಅದು ಕೃಷ್ಣ ಕಳಿಸಿದಾನೆ. ಹಾಗೆ ಶಂಕರಾಚಾರ್ಯ ನಾವು ಫಾಲೋ ಮಾಡ್ತೇವೆ. ಅಂದ್ರೆ ಶಂಕರಾಚಾರ್ಯ ಕೂಡ ಹೇಳುದು ಅದೇ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ನಾರಾಯಣ ಅಂದ್ರೆ ನಾರಾಯಣ ಅವರ ಒಂದು ನಿಮಿಷ ಶಂಕರಾಚಾರ್ಯ ಹೇಳ್ತೇನೆ. ಶಂಕರಾಚಾರ್ಯ ಹೇಳುವ ಒಂದು ನಿಮಿಷ. ಎಸ್, ಶಂಕರಾಚಾರ್ಯ ಹೇಳುದು ನಾರಾಯಣ ಪರ ಅವ್ಯಕ್ತ, ಅಂದ್ರೆ ನಾರಾಯಣಗಿಂತ ಬೇರೆ ಯಾರು ಇಲ್ಲ ಅಂತ ಶಂಕರಾಚಾರ್ಯರೇ ಹೇಳಿದ್ದಾರೆ. ಎಸ್, ಬೇರೆ ಪ್ರಶ್ನೆ ಮಾತಾಜಿ? ಎಸ್, ಇಲ್ವಾ? You have told that Krishna one day is many crore of years. My question is for Krishna one day 24 hours. My question is, ಏನು ಅರ್ಥ ಆಗಲಿಲ್ಲ ನನಗೆ. You have told that ನಂಗೂ ಸರಿ ಅರ್ಥ ಆಗ್ತಾ ಇಲ್ಲ ಪ್ರಭುಜಿ. You have told that Krishna one day is many crore of years. My question is not Krishna's one day. I told about Brahma's one day. ದಯವಿಟ್ಟು ನೋಡಿ, ಇದೇ ಮಿಸ್ಇಂಟರ್ಪ್ರಿಟೇಷನ್ ಮಾಡಬೇಡಿ. ನಾನು ಬ್ರಹ್ಮನ ವರ್ಷ ಹೇಳಿದೆ, ಅಲ್ಲಿ ಕ್ಯಾಲ್ಕುಲೇಷನ್ ಕೊಡೋದು ಬ್ರಹ್ಮ ಅಂತ, ಕೃಷ್ಣ ಅಂತ ಕೊಡ್ಲಿಲ್ಲ ನಾನು. ದಯವಿಟ್ಟು ನೋಡಿ, ಸರಿಯಾಗಿ ಅರ್ಥ ಮಾಡ್ಬೇಕು ನಾವು. ಓಕೆ, ಅನಿತಾ ಹಳಿಯಾರ್. ಎಸ್, ಅನಿತಾ ಹಳಿಯಾರ್, ಹೇಳಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ, ನೀವು ವಸುದೇವ ಮತ್ತು ದೇವಕಿ ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಹಿಂದೆ ಅವ್ರದ್ದು ಒಂದು ಹಿನ್ನೆಲೆಯನ್ನ ಹೇಳಿದ್ರಿ, ಅದು ನನಗೆ ಅರ್ಥ ಆಗ್ಲಿಲ್ಲ, ಮತ್ತೊಮ್ಮೆ ಹೇಳ್ತೀರಾ? ವಸುದೇವ ಮತ್ತೆ ದೇವಕಿ ಅವರ ಇಂದಿನ ಲೈಫ್ ಅಲ್ಲ, ಇಂದಿನ ಲೈಫ್ ಅಂದ್ರೆ ಪೃಷ್ಣಿ ಮತ್ತೆ ಸುತಪ ಮತ್ತೆ ಪೃಷ್ಣಿ ಆಗಿದ್ರು. ಸುತಪ ಮತ್ತೆ ಪೃಷ್ಣಿ ಈ ಭಾಗವತ ಮತ್ತು ದಶಮ ಸ್ಕಂದದಲ್ಲಿ ಇದು ಉಂಟು. ಆಗ ಅವರು 10,000 ವರ್ಷ ತಪಸ್ ಮಾಡಿದ್ರು. ಮತ್ತೆ ಅವರು ತಪಸ್ ಮಾಡಿದ್ರು ಅಂತಂದ್ರೆ ಕೃಷ್ಣ ಅವರಿಗೆ ಮಗುವಾಗಿ ಹುಟ್ಟಬೇಕು, ಅದಕ್ಕೆ ಅವ್ರು ತಪಸ್ ಮಾಡಿದ್ರು. ಮತ್ತೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಅವ್ರು ಹೇಳ್ತಾರೆ, ನಮ್ಗೆ ನೀನು ಮಗುವಾಗಿ ಹುಟ್ಟಬೇಕು. ಅದಕ್ಕೆ ಕೃಷ್ಣ ಹೇಳುದು, ನೆಕ್ಸ್ಟ್ ಲೈಫ್ ಅಲ್ಲಿ ನೀವು ಅದಿತಿ ಮತ್ತೆ ಕಶ್ಯಪ ಆಗ್ತೀರಿ, ಅದರ ನೆಕ್ಸ್ಟ್ ಲೈಫ್ ನೀವು ದೇವಕಿ ಮತ್ತೆ ವಸುದೇವ ಆಗ್ತೀರಿ, ಆಗ ನಾನು ಹುಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ರಾಘವೇಂದ್ರಸ್ ಐಫೋನ್. ರಾಘವೇಂದ್ರ ಐಫೋನ್. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ಗುರುಜಿ, ನೀವು ಹೇಳಿದ್ರು ಫಸ್ಟ್ ಗೀತೆಯನ್ನ ಸೂರ್ಯದೇವನ್ಗೆ ಹೇಳಿದ್ರು, ಆಮೇಲೆ ಅರ್ಜುನ್ಗೆ ಹೇಳಿದ್ರು. ಆಮೇಲೆ ಇದು ಸೂರ್ಯದೇವನ್ಗೆ ಹೇಳಿದ್ದು ಆಮೇಲೆ ಅರ್ಜುನಂಗೆ ಹೇಳಿದ್ದು ಒಂದೇ ವರ್ಷನ್ ಆಫ್ ಗೀತೆನ ತಿಳಿಬಹುದು ಅದನ್ನ? ಇಲ್ಲಂದ್ರೆ ನೋಡಿ, ಬೇರೆ ಅಂದ್ರೆ ದೇವರದು ಬೇರೆ ಬೇರೆ ಆಗುದಿಲ್ಲ, ಸೇಮ್ ಹೇಳುದು. ಈ ಶಾಸ್ತ್ರದಲ್ಲಿ ಎಲ್ಲ ರಿಪೀಟ್ ಮಾಡುವಂಥದ್ದು ಸೇಮ್, ಅದು ಚೇಂಜ್ ಆಗುದಿಲ್ಲ ವರ್ಷನ್. ಎಸ್, ಹರೇ ಕೃಷ್ಣ. ಎಸ್ ಪ್ರಭುಜಿ, ಹೇಳಿ. ನಾವು ಇನ್ನೊಂದು ಪ್ರಶ್ನೆ ಇದೆ. ನಾವು ಯಾವ ದೇವರಿಗೆ ಪೂಜೆ ಮಾಡಿದ್ರೆ ಅದು ಕೃಷ್ಣನಿಗೆ ಸಲ್ಲುತ್ತೆ ಅಂತ ಹಾಕಿದ್ರೆ? ನೋಡಿ, ಹೇಗೆಂದ್ರೆ ದೇವತೆಗಳಿಗೆ ನೀವು ಪೂಜೆ ಮಾಡಿದ್ರೆ ಈ ಭೌತಿಕ ಲೋಕ ಅವರದ್ದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆದ್ರೆ ದೇವತೆಗಳನ್ನು ಕಂಟ್ರೋಲ್ ಮಾಡುವ ಕೃಷ್ಣ. ಹಾಗಾಗಿ ಇದು ನಿಮ್ಗೆ ತಿಳಿದ ಮೇಲೆ ನೀವು ಯಾಕೆ ಕೃಷ್ಣನನ್ನು ಪೂಜೆ ಮಾಡಬಾರ್ದು? ಹೇಗೆಂದ್ರೆ ಈಗ ಒಂದು ಕಂಪನಿ ಉಂಟು. ಕಂಪನಿಯಲ್ಲಿ ನಿಮಗೆ ಸಿಇಒದು ಪರಿಚಯ ಉಂಟು. ನಿಮ್ಮ ಯಾರಿಗಾದ್ರು ಕೆಲಸ ಆಗಬೇಕು, ನೀವು ಹೋಗಿ ಅಲ್ಲಿ ಮತ್ತೆ ಮ್ಯಾನೇಜರ್ ಅಂತ ಕೇಳ್ತೀರಾ ಕೆಲಸಕ್ಕೆ, ನೀವು ಡೈರೆಕ್ಟ್ ಸಿಇಒಗೆ ಭೇಟಿ ಮಾಡ್ತೀರಿ. ಅದೇ ರೀತಿ ಕೃಷ್ಣ ನಿಮ್ಗೆ ಗೊತ್ತಾಗಿದ್ದ ಮೇಲೆ ನೀವು ಯಾಕೆ ದೇವತೆಗಳ ಹತ್ರ ಹೋಗ್ಬೇಕು? ಅಂದ್ರೆ ದೇವತೆಗಳನ್ನು ಇಗ್ನೋರ್ ಮಾಡೋದು ಅಂತಲ್ಲ. ನೋಡಿ, ನಾವು ಕೂಡ ದೇವತೆಗಳಿಗೆ ಹೋಗ್ತೇವೆ, ದೇವಸ್ಥಾನಕ್ಕೆ. ಅಂದ್ರೆ ಈಗ ಯಾತ್ರೆಯಲ್ಲಿ ಹೋಗುವಾಗ ಶಿವ ಟೆಂಪಲ್, ಈಗ ನಾವು ತಮಿಳುನಾಡು ಹೋಗುವ ತುಂಬಾ ಶಿವ ಟೆಂಪಲ್ ಉಂಟು, ನಾವು ಅಲ್ಲಿ ಹೋಗ್ತೇವೆ. ನಾವು ಅಡ್ಡ ಬಿದ್ದು ನಮ್ಮ ಪ್ರಾರ್ಥನೆ ಅಂತ ಅಂದ್ರೆ, ನಿನ್ನ ಹತ್ರ ತುಂಬಾ ಕೃಷ್ಣ ಭಕ್ತಿ ಉಂಟು, ನಿನ್ನಲ್ಲಿದ್ದ ಸ್ವಲ್ಪ ಕೃಷ್ಣ ಭಕ್ತಿ ನನಗೆ ಕೊಡು, ಹಾಗೆ ಕೇಳುದು. ಆಗ ಶಿವನಿಗೆ ಕೂಡ ಖುಷಿ ಆಗ್ತದೆ.
ಆದರೆ ನಾವು ಹೋಗಿ ಈ ಭೌತಿಕ ಇಚ್ಛೆಯನ್ನು ಕೇಳಬಾರ್ದು. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ರಂಗು ಯಾದವ್. ನಮಸ್ತೆ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ಸೂರ್ಯನಾರಾಯಣ ಅಂತ ಕರೀತಾರೆ ಸ್ವಾಮೀಜಿ ಸೂರ್ಯನ. ಅದು ಯಾಕೆ ಕರೀತಾರೆ ಸ್ವಾಮೀಜಿ? ಸೂರ್ಯನಾರಾಯಣ, ಸೂರ್ಯ ಕೂಡ ದೇವತೆ. ಹೇಳಿ ಸ್ವಾಮೀಜಿ. ಸೂರ್ಯ ಕೂಡ ದೇವತೆ. ಹ್ಞೂ ಸ್ವಾಮೀಜಿ. ನಾರಾಯಣ ಕರೀತಾರೆ, ಅದು ಗೊತ್ತಿಲ್ಲ ಸರ್ ಡೀಟೇಲ್. ಸೂರ್ಯ ಕೂಡ ಚಂದ್ರ, ಸೂರ್ಯ, ಇಂದ್ರ ಇವರೆಲ್ಲ ದೇವತೆಗಳು. ಹ್ಞೂ ಸರ್. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಮೀನಾಕ್ಷಿ. ಸಂಗೀತ ಕೊಣ್ಣೂರು. ಮೀನಾಕ್ಷಿ, ಸಂಗೀತ ಕೊಣ್ಣೂರು. ಎಸ್, ಮೀನಾಕ್ಷಿ ಅವರು ಹೇಳಿ. ಹಲೋ. ಹೇಳಿ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ನಾವು ಜಪ ಮಾಡ್ತೀವಿ, ಇಷ್ಟು ಜಪ ಮಾಡ್ತೀವಿ, ಅಷ್ಟು ಜಪ ಮಾಡ್ತೀವಿ ಅಂತ, ನಮಗೆ ಈ ಕೆಲ್ಸ ಆಗ್ಬೇಕು ನಾವು ಅಷ್ಟು ಜಪ ಮಾಡ್ತೀವಿ, ಆ ಕೆಲ್ಸ ಆಗ್ಬೇಕು ಇಷ್ಟು ಜಪ ಮಾಡ್ತೀವಿ ಅಂತ ಹೇಳಿದ್ರೆ ಕೃಷ್ಣನ್ಗೆ ನಿಜವಾದ ಭಕ್ತಿ ಅನ್ಸೋದಿಲ್ಲ, ಅಥವಾ ಕೃಷ್ಣ ಗೊತ್ತಾಗುತ್ತೆ ಇವ್ರು ಈ ಕೆಲ್ಸಕ್ಕೋಸ್ಕರ ನಂಗೆ ಜಪ ಮಾಡ್ತಿದ್ದಾರೆ ಇವ್ರನ್ನ ಅಂತ ಹೇಳಿ. ಆದ್ರೂನು ದೇವ್ರು ಯಾಕೆ ನಮಗೆ ಇದು ಮಾಡಲ್ಲ, ಕೆಲ್ಸ ಮಾಡ್ಕೊಡುತ್ತೆ. ಬಟ್ ನಮಗೆ ಆದ್ರಿಂದ ಮಾತ್ರ ಈ ಕೆಲ್ಸ ಆಗುತ್ತೆ ಅಂತ ಹೇಳಿ ನಾವು ಜಪ ಮಾಡಕ್ ಶುರು ಮಾಡ್ತೀವಿ. ಬಟ್ ಅದು ನಿಜವಾದ ಭಕ್ತಿ ಅಲ್ಲ. ಕೆಲ್ಸ ಆಗ್ಲಿ ಬಿಡ್ಲಿ ಅಥವಾ ಕೃಷ್ಣ ಕೊಡ್ಲಿ ಬಿಡ್ಲಿ, ಆದ್ರೂನು ನಮಗೆ ಕೃಷ್ಣ ಬೇಕು ಅಂತ ಜಪ ಮಾಡ್ಬೇಕು, ಅಥವಾ ಈ ಕೆಲ್ಸ ಆಗ್ಲಿ ಅಂತ ಜಪ ಮಾಡೋದಕ್ಕೆ ಏನು ಯಾವ್ದು ಸರಿ ಅನ್ಸುತ್ತೆ? ನೋಡಿ, ಇದಕ್ಕೆ ಶುಕದೇವ್ ಗೋಸ್ವಾಮಿ ಅಂತ ಹೇಳ್ತಾರೆ. ನಾವು ಅದು ನೋಡುವ. ಶುಕದೇವ್ ಗೋಸ್ವಾಮಿ ಹೇಳ್ತಾರೆ. 1 ನಿಮಿಷ. 130 ಪೇಜ್ ನಂಬರ್, ಪ್ಯೂರ್ ಡಿವೋಷನಲ್ ಸರ್ವಿಸ್, 10ನೇ ಶ್ಲೋಕ. ಓಕೆ ನೋಡಿ, 2ನೇ ಸ್ಕಂದದ್ದು 3ನೇ ಅಧ್ಯಾಯದ್ದು 10ನೇ ಶ್ಲೋಕ. ಶುಕಮುನಿ ಅಂತ ಹೇಳ್ತಾರೆ ನೋಡುವ. ಶುಕದೇವ್ ಗೋಸ್ವಾಮಿ ಅವ್ರೆಂತ ಹೇಳ್ತಾರೆ ನೋಡಿ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಾಂ. ಅವ್ರು ಹೇಳುದು ಅಂತಂದ್ರೆ, ಎ ಪರ್ಸನ್ ಹೂ ಹ್ಯಾಸ್ ಎ ಬ್ರಾಡರ್ ಇಂಟೆಲಿಜೆನ್ಸ್, ಯಾರಿಗೆ ಬುದ್ಧಿ ಉಂಟು ಅವ ಯಾವುದಾದ್ರು ನಿಮ್ದು ಈ ಭೌತಿಕ ಇಚ್ಛೆ ಇರಲಿ, ವೆದರ್ ಈ ಬಿ ಫುಲ್ ಆಫ್ ಆಲ್ ಮೆಟೀರಿಯಲ್ ಡಿಸೈರ್, ವಿದೌಟ್ ಎನಿ ಮೆಟೀರಿಯಲ್ ಡಿಸೈರ್ ಆರ್ ಡಿಸೈರಿಂಗ್ ಲಿಬರೇಷನ್, ಮಸ್ಟ್ ಬೈ ಆಲ್ ಮೀನ್ಸ್ ವರ್ಷಿಪ್ ದ ಸುಪ್ರೀಂ ಹೋಲ್ ಸುಪ್ರೀಂ. ಅಂದ್ರೆ ನಿಮ್ದು ಯಾವುದೇ ಇರಲಿ, ಹೇಗಂದ್ರೆ ಈಗ ಬೆಂಕಿಗೆ ಕಬ್ಬಿಣ ಹಾಕಿದ್ರೆ ಅದು ನೋ ಮೋರ್ ಕಬ್ಬಿಣ, ಮತ್ತೆ ಅದು ಬೆಂಕಿಯ ರೂಪ ತಾಳ್ತದೆ. ಅದೇ ರೀತಿ ನಿಮ್ದು ಯಾವುದೇ ಇರಲಿ ಕೃಷ್ಣನಲ್ಲಿ ಹೋಗಿ ಅಂತ ಶುಕಮುನಿ ಹೇಳಿದ್ದಾರೆ. ಕೃಷ್ಣ ಮತ್ತೆ ಚೇಂಜ್ ಮಾಡ್ತಾನೆ. ಹೇಗೆಂದ್ರೆ ಮೊದಲು ನೀವು ಅದು ನಿಮ್ದು ಇಚ್ಛೆ ಆಗಿರ್ತದೆ, ಆದ್ರೆ ನೀವು ಮಾಡ್ತಾ 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 ಕೃಷ್ಣ ಪ್ಯೂರಿಫಿಕೇಶನ್ ಮಾಡ್ತಾನೆ. ಎಸ್, ಹರೇ ಕೃಷ್ಣ. ಓಕೆ ಗುರುಜಿ, ಥ್ಯಾಂಕ್ ಯು. ಎಸ್, ಹರ್ಷಲಿಗೌಡ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಇದು ಏನಂದ್ರೆ, ದೇವಕಿ ಮತ್ತೆ ಬಸವದೇವನರು ಮದುವೆ ಆಗಿ ಹೋಗುವಾಗ ಕಂಸ ರಥವನ್ನು ನಡೆಸ್ತಾ ಇದ್ನಂತೆ. ಆಗ ಅದು ಆಕಾಶವಾಣಿ ಎಂತಕ್ಕೆ ಆಯ್ತು ಅಂದ್ರೆ, ಆಕಾಶವಾಣಿ ಆಗುವ ಮೊದಲು ದೇವಕಿಯನ್ನು ಅಷ್ಟು ಪ್ರೀತಿಸ್ತಿದ್ದ ಕಂಸ. ಆಕಾಶವಾಣಿ ಆದ ಕೂಡಲೇ ಅವನನ್ನು ಕೊಲ್ಲಲಿಕ್ಕೆ ಸಹ ಹೊರಟಿದ್ದ. ಅದು ಆಕಾಶವಾಣಿ ಆಗ್ಬೇಕಂತ ಇತ್ತ. ಈಗ ನಾವು ಅಂದ್ರೆ ನೋಡಿ, ನಾವು ಇದನ್ನೆಲ್ಲ ನಾವು ಕೃಷ್ಣನ ಇಚ್ಛೆ ಆಗಿ ಆಗುದು, ನಮ್ಮ ಇಚ್ಛೆ ಆಗಿ ಆಗುದಲ್ಲ. ಹಾಗೆ ಆಗ್ಬೇಕಂದ್ರೆ ಕೃಷ್ಣನಿಗೆ ಹೇಗೆ ಇಚ್ಛೆ ಉಂಟು ಹಾಗೆ ಆಗುದು. ಕೃಷ್ಣ ಕಂಟ್ರೋಲರ್, ನಾವು ಕಂಟ್ರೋಲರ್ ಅಲ್ಲ. ನಾವೀಗ ಈ ಪ್ರಶ್ನೆಯಲ್ಲಿ ಎಂತ ಬರ್ತದೆ ಅಂದ್ರೆ, ನಮ್ಮ ಪ್ರಕಾರ ಹೀಗೆ ಆಗ್ಬಾರ್ದಿತ್ತು, ಹೀಗೆ ಆಗ್ಬಾರ್ದು. ಕೃಷ್ಣನ ಪ್ರಕಾರ ಕೃಷ್ಣನಿಗೆ ಹೇಗೆ ಇಚ್ಛೆ ಆಗ್ತದೆ ಹಾಗೆ ಮಾಡ್ತಾನೆ ಕೃಷ್ಣ. ಕೃಷ್ಣನಿಗೆ ಅದು ಆಕರ್ಷಣೆ ಕೊಡ್ಲಿಕ್ಕೆ ಇದ್ರೆ ಕೃಷ್ಣ ಕೊಡ್ತಾನೆ, ಗೊತ್ತಾಯ್ತಾ? ನಮ್ಮ ಇಚ್ಛೆ ಪ್ರಕಾರ ಹೋಗುದಲ್ಲ ಕೃಷ್ಣ, ನಾವು ಕೃಷ್ಣನ ಇಚ್ಛೆ ಪ್ರಕಾರ ಹೋಗ್ಬೇಕು. ಎಸ್, ಸಂಗೀತ ಲಾಸ್ಟ್ ಮತ್ತೆ ನಿಲ್ಲಿಸುವ. ಸಂಗೀತ ಕೊನ್ನೂರು, ನನಗೆ ನೆಕ್ಸ್ಟ್ ಕ್ಲಾಸ್ಗೆ ಲೇಟ್ ಆಯ್ತು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಸಂಗೀತ ಅವರೇ ಇಲ್ವಾ? ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ.
ಹರೇ ಕೃಷ್ಣ. ಧನ್ಯವಾದ. ನಾಳೆ ಕಾಣುವ 5ನೇ ಅಧ್ಯಾಯಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾಳೆ 5:45ಗೆ ಬಾ ವೈನವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾಳೆ 5:45 ವೈನವಿ. 5:45. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.